ವೀಕ್ಷಕರಿಗೆ ನಮಸ್ತೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಒಂದು ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಜಯಂತ್ ಟಿ ಅವರೊಂದಿಗೆ. ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ನಾವು. ಹಾಗೆ ನಮ್ಮ ಜೊತೆ ಕೂಡ ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ಜಯಂತ್ ಟಿ ಅವರು ಉತ್ತರ ಕೊಡ್ತಾರೆ. ಮಾತಾಡೋಣ. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮ ಇದೆ, ನೋಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಜಯಂತ್ ಅವರೇ. ನಮಸ್ತೆ ಸಂತೋಷ್ ಅವರೇ. ಈಗ ಧರ್ಮಸ್ಥಳ ಸ್ವಸಹಾಯ ಸಂಘದ ಎಲ್ಲ ಚರ್ಚೆಗಳು, ಗಲಾಟೆಗಳು, ಅದರ ಬಗ್ಗೆ ಪರ ವಿರೋಧ ಎಲ್ಲ ಬರ್ತಾ ಇದೆ. ತುಂಬ ಜನಕ್ಕೆ ಅರ್ಥ ಆಗಿದೆ ಧರ್ಮಸ್ಥಳ ಸಂಘದಲ್ಲಿ ಸರಿ ಇಲ್ಲ ಅಂತ. ಅದಕ್ಕೆ ನೀವು ಏನು ಹೇಳ್ತೀರಾ? ಈಗ ಏನು ನಡೀತಾ ಇದೆ? ಯಾವತ್ತು 18/6/2024 ಈ ಧರ್ಮಸ್ಥಳ ಗ್ರಾಮದ ರೌಡಿಸಮ್ ಮಾಡ್ತಾ ರೌಡಿಗಳಂತ ಹೇಳ್ತೀವಲ್ಲ ನಾವು, ಅವತ್ತಿಂದ ಅವರಿಗೆ ಹೇಳ್ತಾ ಇರೋದು ಗ್ರಾಮಾಭಿವೃದ್ಧಿ ಯೋಜನೆ ಸಿಬ್ಬಂದಿಗಳಲ್ಲ, ರೌಡಿಗಳು. ನಮ್ಮ ಮೇಲೆ ಒಂದು ಅಟ್ಯಾಕ್ ಆದ ನಂತರ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ, ಎಷ್ಟು ಕೋಟಿ ನಿಂತಿದೆ ಅಂತ ಒಂದು ಲೆಕ್ಕ ಸಿಗ್ತಾ ಇಲ್ಲ. ಆ ಥರ ಆಗಿದೆ. ಮುಂಚೆ ಆದರೆ ನಮಗೊಂದು ಲೆಕ್ಕ ಸಿಗ್ತಾ ಇತ್ತು ಇಷ್ಟಿಷ್ಟು ಅಂತ. ಇವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಾಲ ಪಡೆದವರು ಪ್ರಶ್ನೆ ಮಾಡುವಂಗೆ ಮಾಡಿದ್ದೀವಿ. ನೇರವಾಗಿ ಬಂದಾಗ ಪ್ರಶ್ನೆ ಮಾಡಿ ನನಗೆ ಲೆಕ್ಕಾಚಾರ ಕೊಡಿ, ನಿಮ್ಮ ದುಡ್ಡು ಕಟ್ಟಲ್ಲ ಅಂತ ನಾವು ಹೇಳಲ್ಲ, ದುಡ್ಡು ಕಟ್ತೀವಿ. ಅದನ್ನೇ ನಾವು ಎಲ್ಲೂರಲ್ಲೂ ಅದನ್ನೇ ಹೇಳಿದ್ವಿ. ಅವ್ರ ಲೆಕ್ಕಾಚಾರ ಮನೆಗೆ ಕೊಡಿ, ನಾವೇ ಕಟ್ಟಿಸ್ತೀವಿ ಅಂತ ಹೇಳಿದ್ವಿ. ಎಲ್ಲೋ ಅದನ್ನು ನೀವು ಹೇಳ್ತಾ ಇಲ್ಲ, ನಾವೆಲ್ಲ ಕಟ್ತಾ ಇಲ್ಲ ಅಂತ ಕಟ್ಟಲ್ಲ, ಕಟ್ಟಿಸಲ್ಲ ಅಂತ ಹೇಳ್ತಾರಲ್ಲ, ಕಟ್ತೀವಿ, ಲೆಕ್ಕಾಚಾರ ಕೊಡಿ. ಇದಕ್ಕೆ ಕೇಳಿದ್ರೆ ಅಟ್ಯಾಕ್ ಆಗ್ತಿರೋದು. ಅವತ್ತಿಂದ ಎಲ್ಲ ಪ್ರತಿಯೊಬ್ಬರು ಎಚ್ಚೆತ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ಎಚ್ಚೆತ್ಕೊಂಡು ಪ್ರಶ್ನೆ ಮಾಡುವಂಗೆ ಆಗಿದೆ. ಅದು ಖುಷಿತಂತ ವಿಷಯ. ಮತ್ತು ಇನ್ನೊಂದು ಕಡೆಯಿಂದ ಇವಾಗ ಒಂದೊಂದು ಕಡೆ ಹೋಗುವ, ಠಾಣೆ ಹೋಗುವಾಗ, ಸರ್ ನಾವು ಹೋಗ್ತಾ ಇದ್ವಿ, ನಮಗೆ ಹೆಲ್ಪ್ ಮಾಡಿ ಅಂದರೆ, ಈ ಪೊಲೀಸ್ ಠಾಣೆನೂ ಜನಸ್ನೇಹಿ ಠಾಣೆ ಅಂತ ಇಟ್ಕೊಳ್ಳಿ, ಜನಸ್ನೇಹಿ ಠಾಣೆ ಆಗಿರಬೇಕು. ಹೌದು. ಈ ಒಂದು ವಿಷಯಕ್ಕೊಂದು ದೂರು ಕೊಡಲಿಕ್ಕೆ ಠಾಣೆ ಹೋಗ್ಲಿಕ್ಕೆ ಬಾಯಿ ಬೀಳ್ತಾರೆ, ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಸ್ ಪಿ ಕಚೇರಿಗೆ ಹೋದರೆ, ಎಸ್ ಪಿ ಕಚೇರಿಯಲ್ಲಿ ಎಸ್ ಪಿ ಇರಲ್ಲ, ಆದರೆ ಎಸ್ ಪಿ ಬದಲು ಯಾರು ಇರ್ತಾರೆ ಅವರು ಆಲೋಚನೆ ಮಾಡಬೇಕು. ಎಸ್ ಪಿ ಇಲ್ಲ ಅಂಥ ಸ್ಥಾನದಲ್ಲಿ ನಾವು ನಿಂತಿರಬೇಕು, ಬಂದವರ ನೋವಿಗೆ ಸ್ಪಂದನೆ ಮಾಡಬೇಕಂತ. ಹೌದಲ್ಲ ಸ್ವಾಮಿ? ಹೌದು. ಅಲ್ಲಾದರೆ ಹಂಗೆ ಕಳಿಸ್ತಾ ಇರೋದು. ಧರ್ಮಸ್ಥಳ ಯೋಜನೆ ಅಂತ ಹೇಳೋದು ಸಾಕು, ಇಲ್ಲ ಇವತ್ತಿಲ್ಲ ನಾಳೆ ಬನ್ನಿ ಹೋಗಿ ಅಂತ. ಎಷ್ಟೋ ಕಡೆ ನಾನು ಅದನ್ನೇ ಯಾವಾಗಲೇ ಹೇಳಿದೀವಿ, ಫೋನ್ ಮಾಡಿಕೊಡಿ ಮಾತಾಡ್ತೀವಿ ಅಂತ. ಪೊಲೀಸ್ ಅದನ್ನೇ ಕೇಳ್ತಾ ಇರ್ತೀವಿ, ನಿಮಗೆ ಏನಂತ ಒಂದು ಸ್ವೀಕೃತಿ ಪತ್ರ ಕೊಡಲಿಕ್ಕೇನು. ಅವರಷ್ಟು ಎಷ್ಟೋ ದೂರದಿಂದ ಬರ್ತಾ ಇದ್ದಾರೆ ಸರ್. ಒಂದು ಎಸ್ ಪಿ ಕಚೇರಿಯಿಂದ ತಾಲೂಕು ಅಟ್ರ ಒಳಗಡೆ ಇಲ್ಲ, 3-4 ತಾಲೂಕು ಇಲ್ಲ, 5-6 ತಾಲೂಕಿಗೆ ಒಂದು ಎಸ್ ಪಿ ಕಚೇರಿ ಇರೋದು. ಇನ್ನೊಂದು ಅಲ್ಲಿಗೆ ಬರ್ತಾ ಇರೋದು. ಅಲ್ಲಿಂದ ಕಳಿಸಿದವ್ರಿಗೆ ಎಷ್ಟು ಸರಿ ಅಂತೇಳಿ. ಮತ್ತು ತುಮಕೂರಲ್ಲ ಅದೇ ಥರ ಆಗಿದೆ, ಹಾವೇರಿಯಲ್ಲೂ ಇದೇ ಥರ ಆಗಿದೆ, ತುಂಬ ಕಡೆ ಆಗ್ತಾ ಇದೆ. ಅದಕ್ಕೆ ಯಾವಾಗ ಪೊಲೀಸರಿಗೆ ಫೋನ್ ಮಾಡಿ ಮಾತಾಡಿಸಿ ಆಮೇಲೆ ಇಮಿಡಿಯೇಟ್ಲಿ, ಅಷ್ಟೊತ್ತಿಗೆ ನಮಗಿಲ್ಲ ಜಯಂತ್ ಅವರು ಮಾತಾಡಿಸಿಲ್ಲ, ಯಾರ್ದು ಹೆಸರು ಹೇಳಿದರೆ ಆ ಫೋನ್ ಅಟೆಂಡ್ ಮಾಡಲ್ಲ, ಅಷ್ಟೊತ್ತಿಗೆ ಸ್ವೀಕೃತಿ ಪತ್ರ ಕೊಡ್ತಾ ಇದ್ದಾರೆ. ಇದನ್ನು ಇವ್ರಿಗೆ ಮಾಡ್ಬೋದಲ್ಲ. ಕಾನೂನು ಚೌಕಟ್ಟಲ್ಲಿ ಹೆಂಗೂ ಪೊಲೀಸವರಿಗೆ ಈ ವಿಷಯದಲ್ಲಿ ಯಾವುದೇ ಸಂಬಂಧ ಇರೋದಿಲ್ಲ. ಕೋರ್ಟು ಈ ವಿಷಯದಲ್ಲಿ ಮನೆಗೆ ಬಂದು ಧಮಕಿ ಹಾಕಿ ಹೊಡಲಿಕ್ಕೆ, ದಬ್ಬಾಳಿಕೆ ಮಾಡಿದರೆ ಪೊಲೀಸ್ ಎಂಟಾಗ್ಬೋದು, FIR ಮಾಡ್ಬೋದು, ಅವ್ರನ್ನ ಮನೆಗೆ ಜೈಲಿಗೆ ಕಳ್ಸೋದು ಮಾಡ್ಬೋದು. ಅದನ್ನು ಮಾಡ್ತಾ ಇಲ್ಲ. ನೀವು ಉದಾಹರಣೆಗೆ ನಿನ್ನೆ ತುಮಕೂರಲ್ಲಿ ಎಸ್ ಪಿ ಅವರಿಗೆ ಫಸ್ಟ್ ದಿನ ಮೀಟ್ ಮಾಡಲಿಕ್ಕೆ ಹೋದರು. IT ಏನೋ ಬರ್ತಾ ಇದ್ದಾರೆ, ಇಲ್ಲ ಎಸ್ ಪಿ ಅವ್ರು ಮೀಟ್ ಮಾಡಲಿಕ್ಕೆ ಆಗಲ್ಲ ಅಂತ. ಅಲ್ಲಿ ಟಫಾಲಲ್ಲಿ ತಗೊಳ್ಳೋರು ಇದ್ದಾರಲ್ಲ ಸ್ವಾಮಿ, ಅವ್ರನ್ನೇನು ಕಿಟ್ಕೊಂಡಿರೋದು ನಾನು ಕೇಳ್ತಾ ಇರೋದು. ಇವರು ಬಂದು 60 ಕಿಲೋಮೀಟ್ರ್ ದೂರದಿಂದ ಬಂದಿದ್ದಾರೆ, ಬಂದಿಲ್ಲ ಹೋಗಿ ನಾಳೆ ಬನ್ನಿ ಅಂತ. ಹಂಗೆ ದೊಡ್ಡವರಿಗೆ ಮಾತ್ರ ಇರೋದಾ? ಠಾಣೆ ಎಲ್ಲ ಎಸ್ ಪಿ ಕಚೇರಿ ಎಲ್ಲ ಬಡವರು ಬಂದರೆ ಏನಕ್ಕೆ ಕೆಳಮಟ್ಟದ ಪೊಲೀಸ್ ಅಧಿಕಾರಿಗಳು ಏನಕ್ಕೆ ಈ ಥರ ಮಾಡ್ತಾರೆ ಕೇಳ್ತಾ ಇರೋದು ನಾನು. ಅವರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಅದಲ್ಲ, ಇನ್ನೊಂದು ಎಸ್ ಪಿ ಕಚೇರಿ ಕೊಟ್ಟು ಪತ್ರ ಠಾಣೆ ಬಂದರೆ, ಠಾಣೆಯಿಂದ ಪೊಲೀಸರ ಫೋನ್ ನಿಮಗೆ ಸಾಲ ತಗೊಂಡ್ರೆ ಕಟ್ಟಲಿಕ್ಕೆ ಆಗಲ್ವಾ, ಅದನ್ನು ಎಸ್ ಪಿ ಕಚೇರಿ ಕೊಡೋದಾ? ಈ ರೀತಿಯಲ್ಲಿ ಒಂದು ದಬ್ಬಾಳಿಕೆ. ಅದಕ್ಕೆ ನಂಬರ್ ಇಸ್ಕೊಂಡೆ ನಾನೇ ಕೇಳಿದೆ, ಈ ಥರ ಹೇಳಿದೆ ನಾನು. ಹೇಳಿಲ್ಲ, ಬರಲಿ, ನಾನು ಮಾತಾಡಿಸಿ ಕಳಿಸಿ. ನಾನು ಹೇಳಿದೆ, ನೀವು ಬರೋ ವಿಷಯ ಓಕೆ, ಯಾರ ವಿರೋಧ ದೂರು ಕೊಟ್ಟಿರೋದ ಅವರ ದಾಖಲೆ ತರಿಸ್ಬೇಕು. ನೀವು ಯಾವುದೇ ಠಾಣೆಯಲ್ಲಿ ಇನ್ನೂ ಮಾಡಿಲ್ಲ. ಠಾಣೆಗೆ ದೂರು ಕೊಟ್ಟರೆ ಇಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರೇ ದೂರು ಕೊಡಲಿ ಏನು ಮಾಡಬೇಕು ಸ್ವಾಮಿ? ಅವರ ದಾಖಲೆ ತರಿಸ್ಬೇಕು ತಾನೆ. ದಾಖಲೆ ಪ್ರಕಾರ ಸರಿಯಾಗಿದೆ ಅಂತ ಅವರು ಎಂಕ್ವೈರಿ ಮಾಡ್ಬೋದು ತಾನೆ. ಇದನ್ನು ಯಾವುದು ಮಾಡ್ತಾ ಇಲ್ಲ.
ನೇರವಾಗಿ ನಮ್ಮ ಕಟ್ಟಲಿಕ್ಕೆ ಕಷ್ಟ ಆದ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇತ್ತು. ಈ ಸೌಜನ್ಯ ಹೋರಾಟ, ಮಹೇಶನ ಹೋರಾಟದಿಂದಾಗಿ ಒಂದಷ್ಟು ಜನ ಒಂದು ಜೀವ ಬಿಡುವಂಗೆ ಆಗಿದೆ, ಅದೊಂದು ಹೇಳ್ಬೋದು. ಈಗ ಸರ್ಕಾರದ ವಾಲ್ಮೀಕಿ ಪ್ರಕರಣ ಇಡಿ ತನಿಖೆ ಆಗ್ತಾ ಇದೆ. ಹೌದು, ಇದು ಕೂಡ ಇಡಿ ತನಿಖೆ ಆಗ್ಬೋದಾ? ಅಲ್ಲ, ವಾಲ್ಮೀಕಿ ಪ್ರಕರಣ ಅಂದರೆ ಒಂದು ಸಣ್ಣ ಪ್ರಕರಣ ಸರ್. ಅದು ಸಣ್ಣ ಪ್ರಕರಣ, ಸಣ್ಣ 100% ಸಣ್ಣ ಪ್ರಕರಣ. ಪ್ರಕರಣವೇ. ಆ ಪ್ರಕರಣವೇ. ಆದರೆ ವಾಲ್ಮೀಕಿ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಇಲ್ಲಾರೆ ಗಣಿ ಇಲಾಖೆ ಜನಾರ್ದನ್ ಇದೆಯಲ್ಲ, ಇದೇನು ಇದಕ್ಕೆ ಲೆಕ್ಕನೇ ಅಲ್ಲ. ಅದರಲ್ಲಿ 1% ಹೇಳ್ಬೋದು ಇದು ಈ ಪ್ರಕರಣ ಅಲ್ಲ. ಈ ಪ್ರಕರಣ ಎಂಕ್ವೈರಿ ಬಂದರೆ, ಇಡಿ ಅವ್ರಿಗೆ ಎಂಟ್ರ್ ಆದರೆ ಬಿಚ್ಚಿ ಬೀಳ್ಬೋದು. ಅಂಥ ದೊಡ್ಡ ಪ್ರಕರಣ ಇದು, ಸಣ್ಣ ಪ್ರಕರಣ ಅಲ್ಲ. ಬಡ್ಡಿ ದಂಧೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರು ಭಯ ಬೀಳ್ತಾ ಇದ್ದಾರೆ ಅಲ್ಲ. ಮತ್ತು ಇನ್ನೊಂದು ಹೇಳ್ತೀವಿ, 100% ಇಡಿ ಎಂಟ್ರ್ ಆಗಿಯೇ ಆಗುತ್ತೆ. ಇಡಿಯವ್ರಿಗೆ ಬೇಕಾಗಿರೋದು ಯಾವುದೇ ಪೊಲೀಸ್ ಇಲಾಖೆಯವರು ತನಿಖೆ ಮಾಡೋದೇ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಬೈದು ಅವ್ರ ಪೊಲೀಸ್ ರೀತಿ ಇದೆಯಲ್ಲ ತನಿಖೆ ಮಾಡು, ಆ ರೀತಿಯಲ್ಲೇ ತನಿಖೆ ಮಾಡಿ ಅವ್ರ ಪೇಪರ್ ಮುಖಾಂತರವಾಗಿ ಎಲ್ಲ ದಾಖಲೆ ಸಮೇತ, ಒಂದೊಂದು ರೂಪಾಯಿ ಎಲ್ಲಿಂದ ಹೋದ್ರು ಏನು ಬಂತು ಎಲ್ಲವನ್ನೂ ದಾಖಲೆ ಸಮೇತ ಸಿಕ್ಕದು. ಅವಾಗ ಇಡಿ ಎಂಟ್ರ್ ಆದರೆ ಇವರ ಕತೆ ಮುಗೀತು. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಡಿ ಸಿ ಅವರಿಗೆ ಮತ್ತು ಉಡುಪಿ ಜಿಲ್ಲೆ ಡಿ ಸಿ ಮತ್ತು ಎಸ್ ಪಿ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದೇವೆ ನಾವು. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಎಸ್ ಪಿ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದೇವೆ. ಏನಾದರೂ ಆ್ಯಕ್ಷನ್ ತಗೊಂಡಿದ್ದಾರಾ? ನಾವಿವಾಗ ಪತ್ರ ಮಾಡಿರೋದು ಒಂದು 18 ಡಿ ಸಿ ಅವರಿಗೆ ಪತ್ರ ಮಾಡಿದ್ದೀವಿ. ಇದನ್ನು ತನಿಖೆ ಮಾಡಿ ತನಿಖಾ ವರದಿಯನ್ನು ಕೊಡಿ ಅಂತ ಹೇಳಿದ್ದೀನಿ. ಅದರಲ್ಲಿ ಉಡುಪಿ ಡಿ ಸಿ ಅವರಿಗೆ ಕೊಟ್ಟಿರೋದು 19/6/2024, ಒಂದು ತಿಂಗಳಾಗಿದೆಯಲ್ಲ ಸರ್. ಇಂದಿನ ತನಕ ಡಿ ಸಿ ಅವರು ಅದರ ಉತ್ತರ ನಮಗೆ ಕೊಟ್ಟಿಲ್ಲ. ಇವರು ಇವಾಗ ಆ ಕಚೇರಿಯಿಂದ ಇನ್ನೊಂದು ಕಚೇರಿ ಕಳಿಸಿದರೆ ಇಂಥ ಕಚೇರಿ ಕಳಿಸ್ತೀವಿ ಅಂತ ಆದ್ರೆ ಮಾಹಿತಿ ಕೊಡಬೇಕು. ಇದು ಕೊಟ್ಟಿಲ್ಲ. ಅದಕ್ಕೆ ನಾವು RTIಯಲ್ಲಿ ಹಾಕಿದ್ವಿ. ಇನ್ನೊಂದು 10 ನೋಡಿ ಆ ಪತ್ರ ಎಲ್ಲಿ ಹೋಗಿದೆ ಏನಾಗ್ತಾ ಗೊತ್ತಾಗುತ್ತೆ. ಮತ್ತು ಮಂಗಳೂರು ಡಿ ಸಿ ಅವರಿಗೆ ಕೊಡಲಿಕ್ಕೆ ಆಗಿಲ್ಲ. ಮಹೇಶನ್ನ ನಮ್ಮ ತಮಿಳು ಶೆಟ್ಟರು ಗಿರೀಶನ್ನೆಲ್ಲ ಸೇರಿ ಅವತ್ತು ಡಿ ಸಿ ಅವರ ರಜೆ ಇತ್ತು, ಅಲ್ಲಿ ಕೊಟ್ಟು ಬಂದಿದ್ವಿ. ಅದರದ್ದು ಆಗಿಲ್ಲ. ಆದರೆ ನಾನು ತಿರುಗಿ ಇನ್ನೊಂದು ಲೆಟ್ರ್ ಹಾಕಿದ್ದೀನಿ, ಅದಕ್ಕೆ ತಿರುಗಿ RTIಯಲ್ಲಿ ಹಾಕಿದ್ವಿ. ಎಸ್ ಪಿ ಅವರು ಅಷ್ಟೇ, ನಾನು ನನ್ನ ಮೇಲೆ ಅಲ್ಲೇ ಆಗಿರೋ ವಿಷಯ ಇವಾಗಲೇ 3 ಕಂಪ್ಲೇಂಟ್ ಆಗಿದೆ. ಒಂದು ಚಿಕ್ಕಬಳ್ಳಾಪುರದಿಂದ ಬೆದರಿಕೆ ಹಾಕಿರೋದು, ಇನ್ನು ಬೆಳ್ತಂಗಡಿ ಅದನ್ನು ಹಾಕಿದ್ವಿ. ಇದು ಯಾವುದೂ ತನಿಖೆ ಆಗ್ತಾ ಇಲ್ಲ. ಅದನ್ನು ನಾನು ಒಂದು ಕಡೆಯಿಂದ RTIಯಲ್ಲಿ ಹಾಕಿ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ. ತಿರ್ಗಾ ನಾವು RBIಗೆ ಹಾಕಿದ್ವಿ. ಪ್ರತಿಯೊಂದು ಇಲಾಖೆಗೂ ಇದಕ್ಕೆ ಎಂಡ್ ಆಗಬೇಕು, ತನಿಖೆ ಆಗಲೇಬೇಕು. ಇವರದೇ ಕಾರ್ಬಾರು ಇನ್ನು ಆಗಲೇಬಾರ್ದು. ಇವ್ರದ್ದು ಏನೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಎಂಬುದು ಇದರಿಂದ ಗೊತ್ತಾಗಬೇಕು. ಹೋರಾಟ ಪ್ರತಿಫಲ ಏನಂತಲೂ ಗೊತ್ತಾಗಬೇಕು. ಇವತ್ತು ಮಹೇಶನ್ ಹೋರಾಟದಿಂದಾಗಿ ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಜನ ಆತ್ಮಹತ್ಯೆ ಮಾಡುವವರು ಇವಾಗ ತಪ್ಪಿಸ್ಕೊಂಡಿದ್ದಾರೆ. ಹಂಗೆ ಅವರ ಜೀವ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಉಳಿಸ್ಕೊಂಡಿದ್ದಾರೆ ಇವಾಗ. ಅದಕ್ಕೆ ನಾನು ಹೇಳ್ತಿದ್ದಾರೆ, ಇವಾಗ ಮೊನ್ನೆ ನೋಡಿ 50 ಲಕ್ಷ ಜನರಿಗೆ ಸಾಲ ಕೊಟ್ಟಿರೋದಲ್ಲಿ 20 ಲಕ್ಷ ಜನ ಬಡವರು, ಕಟ್ಟಲಿಕ್ಕೆ ಗತಿ ಇಲ್ಲದವರು 20 ಲಕ್ಷ ಜನ. ಅದು ಯಾರೋ ಆಲೋಚನೆ ಮಾಡ್ತಾ ಇದ್ದಾರಾ? ಇವತ್ತು ದಕ್ಷಿಣ ಕನ್ನಡ 0 ಅಲ್ಲೇ ಇತ್ತು, ಪಕ್ಕ ದುಡ್ಡು ಕಟ್ತಾ ಇದ್ರು ದಕ್ಷಿಣ ಕನ್ನಡದವರು. ಆದರೆ ಇವಾಗ ಹೈಯೆಸ್ಟ್ ದುಡ್ಡು ಕಟ್ಟುವ ನಿಲ್ಲಿಸಿರೋದು ದಕ್ಷಿಣ ಕನ್ನಡ. ಈ ರಾಜ್ಯದಲ್ಲಿ 1 ಲಕ್ಷ ಜನ ನಿಲ್ಲಿಸಿ ಆಗಿದೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ. ಹೌದು, 1 ಲಕ್ಷ ಜನ ಅಂದರೆ 1,000 ಕೋಟಿ ಹೌದು ಸಾಲ ಹೌದು ಮನ್ನಾ ಮಾಡ್ಕೊಂಡಿದ್ದಾರೆ ಅವರವರೇ. ಹೌದು. ಈಗ ಧರ್ಮಸ್ಥಳ ಈಗ SKDRDP ಅವರು ನಮ್ಮ ವಿರುದ್ಧ ಕೂಡ ದೂರು ಕೊಟ್ಟಿದ್ದಾರೆ. ಹೌದು, ನಾವು ಕೂಡ ಕೊಟ್ಟಿದ್ದೀವಿ, ಅವರು ಕೂಡ ಕೊಟ್ಟಿದ್ದಾರೆ. ಹೌದು. ಈಗ ದೂರು ತಗೊಳ್ಳುವಾಗ ಇದು ಸಿವಿಲ್ ಮ್ಯಾಟ್ರ್. ಈಗ ಪೊಲೀಸ್ ಸ್ಟೇಷನ್ ಆಗಲಿ, DC ಅವರಾಗಲಿ, SP ಅವರಾಗಲಿ, ಮತ್ತು ತಹಶೀಲ್ದಾರಿಗೆ, ಪಂಚಾಯತಿಗೆ ಕೂಡ ದೂರು ಕೊಟ್ಟಿದ್ದಾರೆ ಅವರು. ಹೌದು. ನಾವು DC ಅವರಿಗೆ ಮತ್ತು SP ಅವರಿಗೆ ಮಾತ್ರ ಕೊಟ್ಟಿದ್ದೀವಿ. ಮತ್ತು ಅಲ್ಲಲ್ಲಿ ಕಂಪ್ಲೇಂಟ್ಗಳಾಗಿದೆ ಆಯಾಯ ಸ್ಟೇಷನ್ಗಳಲ್ಲಿ, ಮತ್ತು SP ಅವರಲ್ಲಿ ದೂರು ಕೊಟ್ಟಿದ್ದೀವಿ. ಹೌದು. ಈಗ ಅವ್ರಿಗೆ ನಮ್ಮ ದೂರು ಯಾವ ಥರ ಅಂದರೆ, ಮನೆಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ, ಇಲ್ಲಾಂದರೆ ಬೆದರಿಕೆ ಆಗ್ತಾ ಇದ್ದಾರೆ, ಇಲ್ಲಾಂದರೆ ಹೊಡೆದಿದ್ದಾರೆ, ಬೈದಿದ್ದಾರೆ, ಈ ಥರ. ಅವರು ಹೇಳ್ತಾ ಇರೋದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಏನು ಅಂತ ಇಲ್ಲ. ಅಪಪ್ರಚಾರ ಅನ್ನುವಾಗ ಅವರು ಕೊಟ್ಟಿರುವ ದೂರುಗಳನ್ನು ಯಾವ ರೀತಿ ಅವರು ಸ್ವೀಕರಿಸಿದ್ದಾರೆ? ಅದನ್ನೇ ನಾನು ಮುಂಚೆನೇ ಕೇಳಿದೆವಲ್ಲ, ಅವರು ದೂರು ಕೊಡುವಾಗ ಅವರ ದಾಖಲೆ ಪರಿಶೀಲನೆ ಮಾಡಬೇಕಲ್ವ ಸರ್? ಆ ನಂತರ ತಾನೇ ಹೇಳ್ಬೇಕಾಗಿರೋದು ಇವರು ಅಪಪ್ರಚಾರ ಮಾಡ್ತಾ ಇಲ್ವಾ ಅಂತ. ಮೊದಲನಾಗಿ ದೂರು ಕೊಡುವಾಗಲೇ ದೂರು ಕೊಡೋ ಅವರ ಈ ದಾಖಲೆನೆಲ್ಲ ನೀಡಬೇಕು.
ನಾವು ಕಾನೂನು ಸಂವಿಧಾನದಲ್ಲಿ ಕಾನೂನು ಪ್ರಕಾರವಾಗಿ ಈ ಬಡ್ಡಿ ದಂಧೆ ಮಾಡ್ತಾ ಇದ್ದೀವಿ, ಯಾವುದೇ RBI ಇಂದ ರೂಲ್ಸ್ಗಿಂತ ಹೆಚ್ಚಿಗೆ ಹಣವನ್ನು ಪಡೆಯುತ್ತಾ ಇಲ್ಲ. ಜನರಿಗೆ ಏನೋ ಒಂದು 10 ಗಂಟೆಯಿಂದ 5 ಗಂಟೆ ಈ ಮಧ್ಯೆಯಲ್ಲಿ ಏನೋ ಕೇಳ್ಬೋದಿಲ್ಲ, ನೋಟಿಸ್ ಕಳಿಸ್ಬೋದು. ಇದು ಹೊರತು ಬೆಳಿಗ್ಗೆ ಹೋಗ್ತಾ ಇಲ್ಲ, ರಾತ್ರಿ ಹೋಗ್ತಾ ಇಲ್ಲ. ಇದನ್ನೆಲ್ಲ ಕೊಡಲಿ ಸ್ವಾಮಿ, ಇದನ್ನೆಲ್ಲ ಕೊಡ್ತಾ ಇಲ್ಲ. ಕೊಡಬೇಕು. ಏನು RBI ನಿಯಮ ಉಲ್ಲಂಘನೆ ಮಾಡ್ತಾ ಎಲ್ಲ ಮಾಡ್ತಾ ಇರೋದು. ಈಗ ನಾನು ಕೂಡ ಸಂಘದಲ್ಲಿ ಇದ್ದವನೇ. ಹೌದು. ಎಲ್ಲರ ಈಗ ಅವನು ದುಡ್ಡು ತಗೊಂಡು ತಿಂದಿದ್ದಾನೆ ದುಡ್ಡು ಸಾಲ ನಾನು ಕೂಡ ತೊಗೊಂಡಿದ್ದೀನಿ. 3 ಲಕ್ಷ ಸಾಲ ತೊಗೊಂಡಿದ್ದೀನಿ, 70,000 ಕಟ್ಟಿದ್ದೀನಿ. ಆಮೇಲೆ ದಾಖಲೆಗಳು ಕೇಳಿ ಆಗಸ್ಟ್ 10ನೇ ತಾರೀಕಿಗೆ 1 ವರ್ಷ ಆಗ್ತದೆ, ಬರ್ತಿ 1 ವರ್ಷ. ದಾಖಲೆಗಳು ಕೊಡಲಿಲ್ಲ, ನನ್ನ ಮೇಲೆ ಒಂದೇ ಒಂದು ಕಂಪ್ಲೇಂಟ್ ಮಾಡಲಿಲ್ಲ, ಸಿವಿಲ್ ಕೋರ್ಟಿಗೆ ಕಂಪ್ಲೇಂಟ್ ಮಾಡಲಿಲ್ಲ. ಪ್ರಚಾರ ಮಾಡಿದರು, ಸಿವಿಲ್ ಕೋರ್ಟಿಗೆ ಕಂಪ್ಲೇಂಟ್ ಮಾಡಿದ್ದೇವೆ, ನಾಡಿದ್ದು ಕರ್ಕೊಂಡು ಹೋಗ್ತಾರೆ ಹಾಗೆ ಹೀಗೆ ಅಂತ. ಇಲ್ಲಿ ತನಕ ಒಂದು ಕೂಡ ನೋಟಿಸ್ ಬಂದಿಲ್ಲ ನನಗೆ ಸಿವಿಲ್ ಕೋರ್ಟಿಂದ. 11 ತಿಂಗಳು ಬೇಕಂಗಾರೆ, 11 ತಿಂಗಳು ಬೇಕು. 11.5 ತಿಂಗಳಾಯಿತು. ಆಗಸ್ಟ್ 10ನೇ ತಾರೀಕಿಗೆ 1 ವರ್ಷ ಆಗ್ತದೆ. ಕೊನೆಯ ಕಂತು ಕಟ್ಟಿರೋದು ನಾನು ಆಗಸ್ಟ್ 10ನೇ ತಾರೀಕು 2023ರಲ್ಲಿ ಕಟ್ಟಿರೋದು. ಬೇಕಾ ಸರ್? ನನ್ನ ಪ್ರಕಾರವಾಗಿ ಇವರು ಸರ್ಕಾರಕ್ಕೆ ಪಂಗನಾಮ ಹಾಕಿರೋದು, ಕೇಂದ್ರ ಸರ್ಕಾರಕ್ಕೆ ಪಂಗನಾಮ ಹಾಕಿ 40,000 ಕೋಟಿ ವರ್ಷಕ್ಕೆ ಸಾಲ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಆ ಥರ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಏನು ಸರ್, ಇವರು ಏನಾದರೂ ಗ್ರಾಮಾಭಿವೃದ್ಧಿ ಮಾಡ್ತೀವಿ, ಸರ್ಕಾರ ಯೋಜನೆ ಏನಿದೆ ಆ ಯೋಜನೆಯನ್ನು ಜನರಿಗೆ ತಲುಪಿಸ್ತೀವಿ ಎಂಬ ಉದ್ದೇಶದಿಂದ ಇವರು ಬಂದಿರೋದು. ಇಲ್ಲಿ ಬಂದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಸರ್ಕಾರ ಇವಾಗ ಒಂದು ಸಂಘ ಅಂದರೆ 10 ಜನ ಆಗಲಿ, 8 ಜನ, 5 ಜನ ಆಗಲಿ ಸೇರಿಸಿ ಒಂದು ಸಂಘಕ್ಕೆ ಒಂದು ಹೆಸರು ಹಾಕಿ, ಇಲ್ಲ ಸೌಜನ್ಯ ಅಂತಲೇ ಹೆಸರು ಹಾಕಿ, ಸಂಘದ ಹೆಸರು ಹಾಕಿದರೆ ಆ ಸಂಘದಲ್ಲಿ ಅಧ್ಯಕ್ಷರು, ಸೆಕ್ರೆಟರಿ, ಖಜಾಂಚಿ ಎಲ್ಲ ಇರ್ತಾರೆ. ಇವರೆಲ್ಲ ಹೋಗಿ ಬ್ಯಾಂಕ್ಗೆ ಒಂದು ಖಾತೆ ತೆರಿಬೇಕು. ಈ ಖಾತೆ ತೆರೆದಾದ ಮೇಲೆ ಸರ್ 10 ಜನ ಇರ್ತಾರೆ ಸರ್, ವಾರ 1,000 ಕಟ್ಟೋದು, 1,000 ಕಟ್ತಾರೆ. 1,000 ಕಟ್ಟಲಿ, ಒಂದು ವಾರ 10,000 ಬಂತ. ಅದರಲ್ಲಿ 8 ಅದು 10,000ರಲ್ಲಿ ಯಾರಿಗೆ ದುಡ್ಡು ಬೇಕಾಗುತ್ತೋ 10,000ರಲ್ಲಿ 2,000 ಇಟ್ಕೊಳ್ಳಿ. 2,000 9.5 ಬರುತ್ತೆ. ನಾನು ಮೊನ್ನೆ ಲೆಕ್ಕ ಮಾಡಿದ್ರೆ 2.5 ತಿಂಗಳಿಗೆ ಆದರೆ 9.5%. 9,500 ರೂಪಾಯಿ ಇವ್ರಿಗೆ ಕೊಟ್ಟು 500 ರೂಪಾಯಿ ಇವ್ರು ಇಟ್ಕೊಳ್ಳಿ. ಈ ಥರ ಲೆಕ್ಕ ಹಾಕಿ ಸರ್, 10 ತಿಂಗಳಿಗೆ ಎಷ್ಟಾಗ್ತದೆ ದುಡ್ಡು. ಈ ರೀತಿಯಲ್ಲಿ ಆ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಮಾಡಿರೋ ಒಂದು ಸಂಘ ಸರ್ಕಾರ ಮಾಡಿರೋದು. ಆ ನಂತರ ಬ್ಯಾಂಕಿಗೆ ದುಡ್ಡು ಹಾಕ್ತಾ ಇರೋದು, ಅವರೊಂದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ ಅವರಿಗೆ ಇದರಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಶಾಪ್, ಯಾವುದೊಂದು ಶಾಪ್ ಓಪನ್ ಮಾಡಬೇಕು, ಅದಕ್ಕೆ ಅಮೌಂಟ್ ಬೇಕಾದ್ರೆ ಸಾಲ ಅಲ್ಲಿಂದಲೇ ಸಾಲ ಕೊಡ್ತಾಯಿದ್ರು ಸರ್. ಅಲ್ಲಿಂದ ಸಾಲ ಕೊಡ್ತಾ ಇರೋ ಈ ಬಡ್ಡಿದು ಹೆಚ್ಚಿಗೆ ಬಡ್ಡಿ ಎಲ್ಲ ಬರ್ತಾಯಿಲ್ಲ, ಇದೆಲ್ಲ 10 ಜನರಿಗೆ ಡಿವೈಡ್ ಆಗ್ತಾ ಇರೋದು. ಹೌದು, 10 ಜನರಿಗೆ ಡಿವೈಡ್ ಆಗಬೇಕಿತ್ತು, ಇದು ಆಗ್ತಾ ಇರೋದು. ಈ 10 ಜನ ಬಡ್ಡಿ ದುಡ್ಡು ಇವತ್ತು ತಿಂತಾದಾನೆ, ಈ ಬಡ್ಡಿ ದಂಧೆ ಮಾಡಿಸ್ತದಾನ ಅವತ್ತು ತಿಂತಾದಾನೆ. ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಒಬ್ಬರಿಗೆ ಇನ್ನೊಬ್ಬರಿಗೆ ನಾವು 1 ರೂಪಾಯಿ ನಮ್ಮ ಸಂಘದ ಏನು ಲಾಭಾಂಶ ಇದೆ ಇನ್ನೊಬ್ಬರಿಗೆ ದಾನ ಮಾಡಬೇಕಿದ್ರೆ ಸಂಘದ ಎಲ್ಲ ಸದಸ್ಯರ ಒಪ್ಪಿಗೆ ಬೇಕು. ಹೌದಲ್ವಾ? ಯಾರ್ದು ಒಬ್ಜೆಕ್ಷನ್ ಇದ್ರೆ ಕೊಡ್ಲಿಕ್ಕಿಲ್ಲ. ಹೌದು. ಇವರು ಯಾರು ಪಾಲನೆ ಮಾಡ್ತಾರ? ಇದು ಯಾವುದು ಇಲ್ವಲ್ಲ. ಇವರು ಜನಗಳಿಗೆ ಮಂಗ ಮಾಡಲಿಕ್ಕೆ ಅವರಿಗೆ ಒಂದು 2 ಲಕ್ಷ, ಅವರಿಗೆ ಒಂದು 5 ಲಕ್ಷ, 1 ಲಕ್ಷ ಈಗ ಕೊಡ್ತಾರೆ. ಹೌದು ಹೌದು. ಯಾರ್ದು ದುಡ್ಡು ನಮ್ಮ ಹತ್ರ ಕೇಳಿದಾರ? ಯಾರಿಗೆ ಕೊಡ್ಬೇಕಂತ ನಾವು ಡಿಸೈಡ್ ಮಾಡಬೇಕು, ಸಂಘದವರು. ಅದು ಯಾವುದು ಇಲ್ವಲ್ಲ. ಇಲ್ಲ, ಅವರೇ ಪುಸ್ತಕಗಳು ಬರೋದು, ಅವರ SP ಅವರು ಅಂತೇಳಿ ಒಂದು ಕಡೆಯಿಂದ, ಸಿಬ್ಬಂದಿ ಅಂತ ಒಂದು ಕಡೆಯಿಂದ ಬರೋದು, ಮೀಟಿಂಗ್ ಸೇರೋದು, ಅವರೇ ಬರೆಸೋದು, ಅವರೇ ಎತ್ಕೊಂಡು ಹೋಗ್ತಾ ಇರೋದು. ಬರೀ ನಿರ್ಣಯ ಪುಸ್ತಕವನ್ನು ತೋರಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಜನರಿಗೆ ಟೊಪ್ಪಿ ಹಾಕೋ ಕೆಲಸವೇ ಮಾಡ್ತಾ ಇರೋದು. ಅಲ್ಲಿಂದ ತಿರುಗೇನೋ ಸರ್, ಈ ಒಂದು ಸಂಘದ ಹೆಸರನ್ನು ತೋರಿಸಿ ಏನು ಈ ಸಿಬ್ಬಂದಿಯವರು ಇದ್ದಾರಲ್ಲ, ಅವರ ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದರ ಮುಖಾಂತರ ಸರ್ಕಾರದ ಬರ್ತಾ ಇರೋ ಸಬ್ಸಿಡಿಯನ್ನೆಲ್ಲ ಅವರ ತಿಂತಾ ಇದ್ದಾರೆ. ಒಂದು ಕಮೆಂಟ್ ನೋಡುವ. ಕೆಲವರು ನಮ್ಮ ಕಡೆ ಕೂಡ ಸಂಘದ ಹಣ ಕಟ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರೊಬ್ಬ ಆದಿತ್ಯ S ಅಂತ, ಕೆಲಸ ಇಲ್ಲ, ಭಿಕ್ಷೆ ಬೇಡಿ ಬದುಕುವ ಸಂಚಾರಿ ಮತ್ತೆ ಜಯಂತ ಅಂತ ಹೇಳ್ತಾ ಇದ್ದಾರೆ. ನಾವು ಭಿಕ್ಷೆ ಬೇಡಿ ಬದುಕ್ತಾ ಇದೀವಿ, ಇಲ್ಲ ಅಂತ ಅಲ್ಲ. ಅವರಿಗೆ ಇನ್ನೂ ಭಿಕ್ಷೆ ಬೇಡುವ ಪರಿಸ್ಥಿತಿ ಅವರಿಗೆ ಬರ್ತೇವೆ, ಬೇಗನೆ ಬರುತ್ತೆ, ತೊಂದರೆ ಇಲ್ಲ. ನಾವು ಭಿಕ್ಷೆ ಬೇಡಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಿಕ್ಷೆ ಬೇಡುವವರೇ. ನಿನ್ನಂತವ್ರು ಅಲ್ಲ, ಇಲ್ಲಿ ನಿನ್ನಂತ ಅಲ್ಕಟ್ಟವರು ಭಾರತ ದೇಶದಲ್ಲಿ ಈ ಹಿಂದೆ ಇದ್ದದಕ್ಕೇನೆ ಮನೆಗೆ ಹೋಗಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡ್ತಿರಲ್ಲ ಯಾರು? ಅಲ್ಲ, ಇನ್ನೊಂದು ಇಂಥ ಅಲ್ಕಟ್ಟಿದಲ್ಲ, ದೇಶದ್ರೋಹಿ ಅಂತ ಹೇಳುವ ಇಂಥವ ಪ್ರಶ್ನೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲವ. ಈ ಭೂಮಿಯಲ್ಲಿ ಇದ್ದು ವ್ಯರ್ಥ ಅಂತ ಹೇಳ್ಬೋದು. ಇಂಥವರು 1947 ಹಿಂದೆ ಇದ್ದದಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ತಡ ಆಗಿರೋದು. ಯೋಗ್ಯತೆ ಕಟ್ಟವ, ಪೆಟ್ಟು ತಿಂದರು ಬುದ್ಧಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಪೆಟ್ಟಿಂದ ಒಳ್ಳೇದೇ ಆಯ್ತು ನನಗೆ. ಅದಕ್ಕೆ ನಿನ್ನಂತ ಕಮೆಂಟು, ನಿನ್ನಂತ ಹೊಡೆದರಿಂದಲೇ ಇವತ್ತು ನಿಮ್ಮ ED ಅವರು 1 ಲಕ್ಷ ನುಗ್ಗಿರ ಮತ್ತೆ ಹೆಸರು ಚೇಂಜ್ ಮಾಡಿ ನೀವು 1 ಲಕ್ಷ ಜನ ನಿಲ್ಸಿರೋದು ಇಂಥ ಅಹಂಕಾರದ ಮಾತುಗಳಿಂದ. ಅದು ನೆನಪಿಡಿ.
ಇದು ನಿಮ್ಮ ಅಹಂಕಾರದ ಮಾತುಗಳೇ ನಿಮ್ಮನ್ನು ಬೇಗ ಮುಗಿಸ್ತದೆ. ಇದು ನೀವು ನಮ್ಮನ್ನು ಎಷ್ಟು ಬೈತೀರಾ ಎಷ್ಟು ಒಳ್ಳೇದೇ ನಮಗೆ, ಅದು ಪ್ಲಸ್. ನೀವು ಎಷ್ಟು ಬೇಕಾದ್ರೆ ಬೈರಿ, ಎಷ್ಟು ಬೇಕಾದ್ರೆ ಬೈರಿ. ಒಂದು ಮಾತ್ರ ಖುಷಿ ಆಯ್ತಾ ನಮಗೆ, ಏನ್ ಗೊತ್ತಾ, ಎಷ್ಟೋ ಜನ ಆತ್ಮಹತ್ಯೆ ಮಾಡುವವರನ್ನು ಹಿಡಿದು ನಿಲ್ಲಿಸ್ತೀವಿ, ಅದು ಸಾಕು ನಮಗೆ. ಅವರ ಪ್ರಾರ್ಥನೆ ಸಾಕು ನಮಗೆ. ನಿನ್ನಂತ ಏಡಿ ಎಂಜಲ ಕಾಸು ತಿಂದು ಬದುಕುದ ದೇಶಕ್ಕೆ ಭಾರವಾಗಿ ಬದುಕಿದಾರ ಅಂತ ಕೆಲಸ ನಾವು ಮಾಡ್ತಾ ಇಲ್ಲ. ದೇಶದ್ರೋಹಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು, ಹೆಣ್ಣು ಬಕಾಸುರ ವಿರುದ್ಧ ಹೋರಾಟ ಮಾಡ್ತಾ. ಅದನ್ನ ನೀನು ಅರ್ಥ ಮಾಡ್ಕೊಂಡು, ನೀನು ಸುಳ್ಳನ್ನು ಎಷ್ಟು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ಆದರೆ ಸತ್ಯ ಒಂದೇ. ಆ 1 ವರ್ಷದಿಂದ ನಾವು ಕೇಳುವಂಥ ಒಂದೇ ಒಂದು ಡಾಕ್ಯುಮೆಂಟ್ ನಿಮಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾರು ಭಿಕ್ಷೆ ಬಿಡುವರು? ಕಮೆಂಟ್ ಹೊಡೆದಲ್ಲ, ಅವನಿಗೆ ಯೋಗ್ಯತೆ ಇಲ್ಲ ಹೋಗಿ ಕೇಳಲಿಕ್ಕೆ. ಹೋಗಿ ಕೇಳ, ಅವನಿಗೆ ಬಡ್ಡಿ ಕೊಡ್ತಾವನಿಗೆ ಕೊಡಯ್ಯ ಅಂತ ಕೇಳೋ. ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಎತ್ತಿಡಯ್ಯ ಅಂತ ಹೇಳು. ನಮಗೆ ಬೈದಷ್ಟು ನಮಗೆ ಒಳ್ಳೇದೇ, ಇದು ಪ್ಲಸ್ಸೇ ನಮಗೆ. ಇದೆಲ್ಲ ಕೇಳಲಿಕ್ಕೆ ಯೋಗ್ಯತೆ ಅಲ್ಲವ. ಎಲ್ಲರಲ್ಲಿ ಯಾವಾಗ ನಮಗೆ ಹೊಡಿಲಿಕ್ಕೆ ಬಂದ್ರು ಆವತ್ತು ಅಲ್ಲಿಯ ತನಕ ಜನಗಳು ನಿಲ್ಲಿಸಿದ್ದು 50,000. ಹೌದು, ಬರೀ ಈಗ ಎಷ್ಟು ಒಂದು ತಿಂಗಳಾಯ್ತಾ? ಒಂದು ತಿಂಗಳಲ್ಲಿ ನಿಲ್ಸಿರೋ ಜನ 50,000. ನಾಳೆ ಪ್ರತಿ ದಿವಸ 250ರಿಂದ 500 ಜನ ಹೊಸದಾಗಿ ನಿಲ್ಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 30-40 ಲಕ್ಷ ವಾರಕ್ಕೆ ಕಟ್ಟು ನಿಲ್ಲಿಸ್ತಾ ಇದ್ದಾರೆ. ನೀ ತಾಕತ್ತೆ ಅವ್ರನ್ನ ತಡಿ. ನೀನು ಕಮೆಂಟ್ ಹೊಡ್ಲಿಕ್ಕೆ ಮಾತ್ರ ಕೂತ್ರ ಸಾಧ, ಮೊಬೈಲ್ ಸಿಕ್ಕ ಕೈಯಲ್ಲಿ ಒಂದು ಕಮೆಂಟ್ ಹೊಡೆದ ಅಂತ ಯೋಗ್ಯತೆ. ಒಂದು ಸಿವಿಲ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನೀವು ಈ ತರ ಕಮೆಂಟ್ ಮಾಡಿ 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 ಅದು ನಮಗೆ ಒಳ್ಳೇದೇ. ಅದು ನೀವು ಕಮೆಂಟ್ ಮಾಡಿದಷ್ಟು ಜನಗಳಿಗೆ ಜಾಸ್ತಿ ನಿಲ್ಲಿಸ್ತಾ ಇದ್ದಾರೆ. ನೀವೇ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ. ನೀವೇ ನಿಮ್ಮಿಂದಾಗಿ ತುಂಬಾ ಆದಿತ್ಯ ಎಸ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಹೌದು, ಧನ್ಯವಾದಗಳು. ಯಾಕಂದ್ರೆ ಸಂಘ ನಿಲ್ಲಿಸುವಂತ ಮುಂಚೂಣಿಯಲ್ಲಿ ಅವರು ನಿಂತಿದ್ದಾರೆ. ಅಲ್ಲ, ಹೌದು. ಮತ್ತೆ ಆದಿತ್ಯ ಅವನಿಗೆ ಹೇಳ್ತೀನಿ, ಮನೆಯಲ್ಲಿ ಹೆಣ್ಮಕ್ಳಿದ್ದರೆ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಂಡು ನೀನು. ನಾನು ಅಷ್ಟೊಂದು ಹೇಳ್ತೀನಿ ನಿನಗೆ. ನಾವು ಹೋರಾಟ ಮಾಡ್ತಾ ಇರೋ ನಮ್ಮ ಹೊಟ್ಟೆಪಾಡಿಗೆ ಅಲ್ಲ, ನಿಮಗೆಲ್ಲ ಅಕ್ಕ ತಂಗಿಯರಿದ್ದರೆ ಇಲ್ಲ ಮಕ್ಕಳಿದ್ದರೆ ಅವರ ರಕ್ಷಣೆಗೆ ಕಾನೂನು ತಿದ್ದುಪಡಿ ಆಗ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದನ್ನು ನೀನು ಮೊದಲು ಅರ್ಥ ಮಾಡ್ಕೊಂಡು. ನೀನು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಭಿಕ್ಷೆ ಬೇಡ, ಹೌದು ಕಣ, ಭಿಕ್ಷೆ ಬೇಡ್ತಾ ಇದ್ದೀವಿ. ಭಿಕ್ಷೆ ಬೇಡಿದ ದುಡ್ಡಲ್ಲಿ ಇವತ್ತು ನಮ್ಮ ಮೇಲೆ ಏನ್ ಮಾಡ್ತಾ ಇರೋದು, ಕೇಸ್ ದಾಖಲು ಮಾಡ್ತಾ ಇರೋದು. ನಿಮ್ಮ ತರ ದರೋಡೆ ಮಾಡ್ತಾ ಇಲ್ಲ, ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ. ಭಿಕ್ಷೆ ಬೇಡೋದು ಒಳ್ಳೇದೇ, ದರೋಡೆ ಮಾಡೋದು ಒಳ್ಳೇದಲ್ಲ. ನೀವು ಮಾಡ್ತಾ ಇರೋದು ದರೋಡೆ ಹೇಳಿಕ್ಕೆ ಆಗಲ್ಲ. ಅದಕ್ಕಿಂತ ನೀಚ ಮಾತನಾಡಿದ್ರೆ ಅದರಲ್ಲಿ ಹೇಳ್ಬೇಕು ಇವರಿಗೆ. ಬಡವರನ್ನು ದರೋಡೆ ಮಾಡ್ತಾ ಇದ್ದೀರಿ ನೀವು. ಅತ್ಯಾಚಾರ ಮಾಡಿ ಸಾವಿರಾರು ಹೆಣ್ಣುಮಕ್ಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಷ್ಟೇ ಹೇಳ್ತಾ ಇದ್ದೀವಿ, ಆದ್ರೂ ಕೇಳಿಸ್ತಾ ಇಲ್ಲ. ನಿಮಗೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಇಲ್ಲ ನಿಮಗೆಲ್ಲ. ಸರ್ಕಾರ ಒಂದು ಪ್ರಶ್ನೆ ಮಾಡ್ಬೇಕಿದ್ರೆ ಅದಕ್ಕೆ ಯೋಗ್ಯತೆ ಇಲ್ಲ. ಅಧಿವೇಶನ ಆಗ್ತಾ ಇದೆ ಅಲ್ಲ, ಇದೇ ವಿಷಯನ ಪ್ರಸ್ತಾವನೆ ಮಾಡಿ ಅಂತ ಹೇಳಿ ಅದಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಎಲ್ಲೋ ಕೂತು ಬರಿತಾ ಇದೆಯಲ್ಲ ನನ್ನ ಯೋಗ್ಯತೆಗೆ. ಬರೀ ನೀನು ಇನ್ನೂ ಬರೀ, ನೀನು ಎಷ್ಟು ಬರಲಿಕ್ಕೆ ಆತ ಅಷ್ಟೆಲ್ಲ ಬರೀಬೇಕು ನೀನು. ಇನ್ನು ಕೂಡ ಪ್ರಶ್ನೆ ಇದ್ದರೆ ಕೇಳಿ, ಒಂದಕ್ಕೆ ಉತ್ತರ ಕೊಡ್ತೀವಿ. ಇಡೀ ರಾಜ್ಯದಲ್ಲಿ ಈಗ ಧರ್ಮಸ್ಥಳ ಸ್ವಸಹಾಯ ಸಂಘ SKDRDP ಕೊನೆಯಾಗುವ ಲಕ್ಷಣ ಕಾಣ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಬಾಗಿಲು ಹಾಕುವ ಲಕ್ಷಣ ಕಾಣ್ತಾ ಇದೆ. ಇವರು ನಮಗೆ ಹೊಡೆದ್ರು ಸ್ವಲ್ಪ ಲೇಟ್ ಆಗಿದೆ. ಬೇಗ ಹೊಡೆದಿದ್ದರೆ ಬೇಗ ಇಷ್ಟೊತ್ತಿಗೆಲ್ಲ ಮುಗಿತಾ ಇತ್ತು. ಸ್ವಲ್ಪ ಲೇಟ್ ಆಗಿದೆ. ನಾವು ಒಂದಲ್ಲ ಒಂದಿನ 1 ಲಕ್ಷ ಜನರಲ್ಲಿ 50,000 ಜನ ಏನಿದ್ದಾರೆ ನಮ್ಮ ಈಗ ಸಂಪರ್ಕದಲ್ಲಿದ್ದಾರೆ. ಉಳಿದವರು ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ ನಿಲ್ಲಿಸಿದ್ದಾರೆ. ಅವರು ಮುಂದೆ ಬರಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವಮಾನ, ಅಪಮಾನ, ಬೈಗಳು ಮತ್ತೆ ಅದೆಲ್ಲ ತಗೊಳ್ಳಿಕ್ಕೆ ತಯಾರಿಲ್ಲ ಅವರು. ಇನ್ನೊಂದು ವಿಷಯ, ಮತ್ತೆ ಇದರ ಸಿಬ್ಬಂದಿಯವರು ತುಂಬ ಜನ ಸಪೋರ್ಟ್ ಮಾಡುವವರು ಇದ್ದಾರೆ. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ, ಇವರು ಆ ಸಂಘಕ್ಕೆ ಸೇರಿ ಮೊದಲನೇದು ಅವರು ಸಾಲ ತಗೊಂಡಿದ್ದಾರೆ. ಇವಾಗ ಈ ಇದರ ಒಂದು ಸಂಬಳದಲ್ಲಿ ಅವರು ಜೀವನ ಸಾಗಿಸ್ತಾ ಇರೋದು, ಏನಂತೇಳಿ ಅದರ ಬಡ್ಡಿ ಕಟ್ತಾ ಇರೋದು. ಇದರಿಂದ ಅವರೊಂದು ಸಿಕ್ಕಾಕಿದ್ದಾರೆ. ಅದಕ್ಕೆ ನಾನು ಈ ಸಿಬ್ಬಂದಿಯವರಿಗೆ ಹೇಳ್ತಾ ಇರೋದಷ್ಟೇ, ನೋಡಿ ಆ ಸಂಘ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅವರೊತ್ತೆ ಕೈ ಜೋಡಿಸಿ, ಒಂದು ಗ್ರಾಮದಲ್ಲಿ 10-20 ಸಂಘ ಇರಲಿ, ಕೈ ಜೋಡಿಸಿ ಅವರಿಗೆ ನೇರವಾಗಿ ಬ್ಯಾಂಕಲ್ಲಿ ಒಂದು ಖಾತೆ ತೆರೆದುಕೊಡಿ. ಅವ್ರಿಗೆ ಹೇಳಿ, ಓಕೆ ನಿಮ್ಮ ಏನಿದೆ ಲೆಕ್ಕಾಚಾರನೆಲ್ಲ ನಾನೇ ನೋಡ್ಕೊಳ್ತೀನಿ, ನಿಮ್ಮ ದುಡ್ಡನ್ನು ನಾವೇ ಬ್ಯಾಂಕ್ ಕಟ್ತೀವಿ, ಇಲ್ಲ ಯಾರೋ ತಗೊಂಡು ಕಟ್ಟಲಿ. 10 ಸಂಘ ಇಲ್ಲೊಂದು 20 ಸಂಘವನ್ನು ಒಬ್ಬ ಮೇಂಟೈನ್ ಮಾಡಲಿ ಸರ್, ಅವರಿಗೆ ಒಂದು ಇಷ್ಟು ಸಂಬಳ ಅಂತ ಕೊಡಲಿ 20 ಸಂಘವರು ಅಲ್ವಾ? ಇಲ್ಲ, ಪ್ರತಿಯೊಂದು ಮಾಡ್ಬೋದಲ್ಲ. ಪ್ರತಿಯೊಂದು ಬ್ಯಾಂಕಲ್ಲೂ ಸ್ವಸಹಾಯ ಸಂಘಗಳು ಇದೆ. ಪ್ರತಿಯೊಂದು ಪ್ರೈವೇಟ್ ಬ್ಯಾಂಕ್ ಆಗಲಿ ಸ್ವಸಹಾಯ ಸಂಘಗಳು ಅಲ್ಲಿ ಮಾಡ್ತಾರೆ. ಮತ್ತು ಸಹಕಾರಿ ಬ್ಯಾಂಕ್ಗಳು ಎಲ್ಲದರಲ್ಲೂ ಸಂಘಗಳು ಇದೆ. ಆದರೆ ಇದೊಂದು ಡಿಫ್ರೆಂಟ್.
ಇದೊಂದು ಯಾವ ಥರ ಅಂದರೆ ಇದರಲ್ಲಿ ಒಂದೇ ಒಂದು ರೂಲ್ಸು ಫಾಲೋ ಮಾಡೋದು, ಅಂದರೆ ಪ್ರತಿ ವಾರ ಮೀಟಿಂಗ್ ಮಾಡಬೇಕು, ಒಕ್ಕೂಟ ಸಭೆ ಮಾಡಬೇಕು, ಅದೊಂದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಪಾಸ್ ಪುಸ್ತಕ ಇಲ್ಲ, ವಾರ ವಾರ ಕಟ್ಟಲಿಕ್ಕೆ ಇದೆ, ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲ, ನಾನು ಓಡಿ ಅಕೌಂಟ್ ಇದೆ. ಅಲ್ಲ, ನಾನೇ ಒಂದು ಗ್ರೂಪ್ ಇದೆ, ನಾನೇ ಕಳಿಸಿಕೊಟ್ಟಿದ್ದೀನಿ ಇವರಿಗೆ. ಯಾವ ಗ್ರೂಪ್ ಹಾಕಿದೆ ನಾನು, ಯಾವ ಥರ ಸಂಘ ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಏನೆಂಬುದೆಲ್ಲ ಫುಲ್ ಡೀಟೇಲೇ ಕಳಿಸಿಕೊಟ್ಟಿದ್ದೀನಿ. YM ಅಡ್ಮಿನ್ ಮೆಸೇಜ್ ಮಾಡ್ತಾ ಇದ್ದಾನೆ, ಇಲ್ಲಿ ಪುಂಗಿ ಊದುವ ಬದಲು ಕೋರ್ಟಲ್ಲಿ ಡಾಕ್ಯುಮೆಂಟ್ ಕೊಡಿ, 12 ವರ್ಷದಿಂದ ನಿಮಗೆ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾನೆ. YM ಅಡ್ಮಿನ್ ಮೊದಲನೇದಾಗಿ ಅವನಿಗೆ ನೇರವಾಗಿ ಕೇಳ್ತೀನಿ, ನಿನ್ನ ಅಪ್ಪ ಯಾರು ಅಂತ ಹೇಳಿ. ಇದು ಕೇಳಬಾರ್ದು ಇದರಲ್ಲಿ ಸತ್ಯವಾಗಿಯೂ. ಆದರೆ ಈ YM ಅಡ್ಮಿನ್ ಅಂತ ಹೇಳ್ತೀವಲ್ಲ, ಇವ ನಮ್ಮ ಹೋರಾಟಗಾರರ ಪ್ರತಿಯೊಬ್ಬರ ವಿಡಿಯೋ ಒಂದು ಸಣ್ಣ ಪೀಸ್ ಸಿಕ್ಕರೆ ಸಾಕು, ಏನೆಲ್ಲ ಬರೆದಾಗ್ತದೆ. ಅದಕ್ಕೆ ಕೇಳಿರೋದು ಇವತ್ತು. ನೀನೇ ಕೇಳುವ, ನಿನ್ನನ್ನು ಪ್ರಶ್ನೆ ಮಾಡೋ ಪ್ರಶ್ನೆ ನೀನೇ ತಂದಾಕಿರೋದು. ತಾಕತ್ತಿದ್ರೆ ಮುಖ ತೋರಿಸಿ ಮಾತಾಡು. ಹೌದು, ತಾಕತ್ತಿದ್ರೆ ನೀನೆ ಅಂತವನಂತ ಇದರಲ್ಲೇ ಗೊತ್ತಾಗ್ತದೆ. ತಾಕತ್ತಿದ್ರೆ ಒಂದು ವಿಡಿಯೋ ಆದ್ರೂ ನೀನು ಮುಖ ತೋರಿಸಿ ಮಾಡು, ನಿನಗೆ ಸವಾಲಾಗ್ತಾ ಇದೆ. ಅದೇ ತಾಕತ್ತು. ಸೌಜನ್ಯ ಅತ್ಯಾಚಾರ ಮಾಡಿದಾರಲ್ಲ ಅವರೇ, ಇದೆಲ್ಲ ಬೇರೆ ಯಾರಲ್ಲ. ಇದು ಕೋರ್ಟಿಗೆ ಕೊಡಿ. YM ಅಡ್ಮಿನ್ ಅಂತ ನಿಮ್ಮ ಕೋರ್ಟಿಗೆ ಡಾಕ್ಯುಮೆಂಟ್ ಕೊಡೋದಲ್ಲ, ನಾವು ನಿಮ್ಮನೆ ಕರಿತೇವೆ. ನಾವು ಎಲ್ಲರನ್ನು ನಿಲ್ಲಿಸಿ, ಏನು ಈಗ 54 ಲಕ್ಷ ಜನ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಗೆ ಡಾಕ್ಯುಮೆಂಟ್ ತೋರಿಸ್ತೇವೆ. ತಗೊಂಡು ಕೋರ್ಟಿಗೆ ಹೋಗ್ತಾ ಹೇಳ್ತಾ ಇದ್ದಾನಲ್ಲ, ಲೇ ನೀವು ಯಾವ ಭಾಷೆಯಲ್ಲಿ ನಾನು ಹೇಳ್ತಿ ಬೇಡ, ಒಂದು ವಿಷಯ ಮಾಡೋ, ನೀನು ಇವಾಗ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ, ನಿನ್ನ ಸಂಘಟನೆಯವರು ಸಿಬ್ಬಂದಿಯವರೆಲ್ಲ ಸರಿ ಅಲ್ಲ, ತಾಕತ್ತಿದ್ರೆ ಮುಖ ತಗೊಂಡೋಗು, ಮತ್ತೆ ಮೆಸೇಜ್ ಮಾಡು. ಹೌದು, ಅದನ್ನು ತಗೊಂಡೋಗಿ ಕೊಡೋದು. ನೀನು ಠಾಣೆಗೆ ಕೊಡುವಾಗ, DC ಕೊಡ್ತಾ ಇರುವಾಗ, SP ಕೊಡುವಾಗ, ಎಲ್ಲಲ್ಲಿ ಇವಾಗ ಏನೋ ತಾಲೂಕು ಮಟ್ಟದಲ್ಲಿ ತಗೊಂಡೋಗಿ ಕೊಡಯ್ಯ. ಯಾರೋ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಅವರ ಹತ್ರ ಹೋಗಿ ಕೇಳು. ನೀನು ಕದ್ದು ಮುಚ್ಚಿ ಕಲ್ಲರಾಗಿ ವಿಡಿಯೋ ಮಾಡು ಹಾಕುವವರು ಯಾರು ಒಳ್ಳೆಯವರಲ್ಲ. ಯಾವ ಥರ ಅಂತ ಜನ ನೀವೇ ತೀರ್ಮಾನ ಮಾಡಿ, ನೋಡುವವರು ತೀರ್ಮಾನ ಮಾಡಿ. YM ಅಡ್ಮಿನ್ ಯಾಕೆ ಮುಖ ತೋರಿಸ್ತಾ ಇಲ್ಲ? ನಾವು ಮಾಡ್ತಾ ಇದೀವಲ್ಲ ಲೈವ್ ಆಗಿ, ಇದೇ ಥರ ಬಾ ನೀನು ಮಾಡು, ತಾಕತ್ತಿದ್ರೆ ಮಾಡು. ತಾಕತ್ತೆ ಅವನ ಅಪ್ಪ ಯಾರ್ದು ಗೊತ್ತಾದ್ರೆ ತಾಕತ್ತು ಅವನಿಗಿರೋದು. ನನ್ನ ಯೋಗ್ಯತೆಗೆ ನೀವು ಕೆನಕಲಿಗೆ ಬರಬೇಡ, ನಮ್ಮನ್ನು ನೀವು ಕೆನಕಲಿಗೆ ಬರಬೇಡ. ನಿನ್ನ ಮನೆಯ ಹೆಣ್ಣು ಮಕ್ಕಳು ಇದೇ ಥರ ಅತ್ಯಾಚಾರ ಕೊಲೆ ಮಾಡಿ ಗೊತ್ತಾಗ್ತಾ ಇತ್ತು ಏನಾಗ್ತಾ ಅಂತ. ಜಾಗ್ರತೆ ಮಾಡು. ನಿನ್ನ ಮನೆ ಹೋಗ್ತಾರೆ ಅವರು, ಅತ್ಯಾಚಾರ ನಿನ್ನ ಮನೆಯಲ್ಲೇ ಇರ್ಬೋದು. ಈಗ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ನಾವು 3 ಕೋಟಿ ಇದು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಇವರು ಸಂಘದವರು 3 ಕೋಟಿ ಟ್ಯಾಕ್ಸ್ ಕಟ್ತಾರಂತೆ. ಯಾವುದು ಡಾಕ್ಯುಮೆಂಟ್ ಇಲ್ಲ, ಬರೀ ಬಾಯಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಅವ್ರು ಎಲ್ಲಿ ಕಟ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸರ್. ಇವರು ಚಾರಿಟೇಬಲ್ ಟ್ರಸ್ಟ್ ತಾನೆ? ಹೌದು. ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಕಟ್ಲಿಕ್ಕಿದೆಯಾ ನಂಗೆ ಗೊತ್ತಿಲ್ಲ. ಯಾರು ಕಮೆಂಟ್ ಮಾಡಿ, ಆ ಥರ ಏನೋ ಇದ್ರು ಸ್ವಲ್ಪ ಒಂದು ಕಮೆಂಟ್ ಮಾಡಿ. ಮಾತಾಡುವಾಗ ಹೇಳ್ತಾ ಇದ್ರು 3 ಕೋಟಿ ಟ್ಯಾಕ್ಸ್ ಕಟ್ತೇವೆ, ನಿಮ್ಗೆ ಏನು ಗೊತ್ತು? ಯಾವ ಲೆಕ್ಕ ಸ್ವಾಮಿ 3 ಕೋಟಿ? ನಾವು ದಾಖಲೆ ಇಲ್ಲದೆ ಇಷ್ಟೊಂದು ಜನಗಳನ್ನೆಲ್ಲ ಸೇರಿಸಿ ಈ ತರ ಸಂಘಗಳನ್ನು ಮಾಡ್ತೇವಾ ಅಂತ ಹೇಳ್ತಾರೆ. ಹೌದಾ? ದಾಖಲೆ ಇಡಿ, ಲೈವ್ ಮಾಡಿ ತಂದಿಟ್ಟು ಬಿಡ್ಲಿ ಸ್ವಾಮಿ. ಹೌದು, ಲೈವ್ ಅಲ್ಲಿ ತೋರಿಸಿ ದಾಖಲೆ. ಹೌದು, ಪವರ್ ಟಿವಿಯಲ್ಲಿ ರಾಕೇಶ್ ಶೆಟ್ಟಿ ಎಲ್ಲ ತೋರಿಸ್ತಾರೆ. ಹೌದು, ನೀವೇ ತೋರಿಸ್ಬೋದು. ತೋರಿಸಿ ಲೈವ್ ಈಗ ತನ್ನಿ ತೋರಿಸಿ ಅಂತ. ಅವ ಅಮೇರಿಕಾ ಅಲ್ಲಿ ಹೋದ ಅಂತ ಹೇಳಿ ಅಲ್ಲಿದ್ದ ಅಂತ ಮಾಡ್ತಾ ಇದ್ದ ಅಲ್ಲ. ಯಾವನಿಗೆ ಹೇಳ್ತಾ, ಯಾವ ಸೀಮೆ ಅವನಿಗೆ ಹೇಳ್ತಾ ಇದ್ದ ಅಮೇರಿಕಾ ಅಲ್ಲಿದ್ದ ಅಂತ? ಜೀವಂತ ಸಾಕ್ಷಿ ಬೇಕಾ? ನಾವು ಕೊಡ್ತೀವಿ. ಅವನು ಹೇಳ್ತಾ ಇದ್ದಾನೆ, ನೀವು ಹೇಳುವ ಆರೋಪ ಪ್ರೂವ್ ಮಾಡಿ, ಆಗ ಮುಖ ತೋರಿಸುವ ಅಂತ. ಯಾವ್ದು? ನೀವು ಹೇಳುವ ಆರೋಪ ಪ್ರೂವ್ ಮಾಡಿ, ಆಗ ಮುಖ ತೋರಿಸುವಂತ YM ಹೇಳ್ತಾನೆ. 100% 100% ತಂದು ಇನ್ನು ಮುಂದೆ ನಿಲ್ಲಿಸ್ತೀನಿ. ಆವಾಗ ನಿಮ್ಮ ಮುಖ ತೋರಿಸ್ತಾನೆ. ನೀನು ನಿಮ್ಮ ಜನ್ಮಲ್ಲಿ ತೋರಿಸಲ್ಲ ಕಾಣೋ. ನೀನು 100% ಹೇಳ್ತೀನಿ, ನಿಮ್ಮ ಜನ್ಮದಲ್ಲಿ ನೀನು ಮುಖ ತೋರಿಸಲ್ಲ. ತಾಕತ್ತಿರ ಮಾಡು, ಲೈವ್ ಮಾಡು. ನಿಮ್ಮ ಮುಖ ತೋರಿಸು ಬೇಡ, ಒಂದೇ ಒಂದು ಡಾಕ್ಯುಮೆಂಟ್ ಕೊಡಿ. ನಾವು ಕೇಳಿರುವಂತ ಸ್ವಸಹಾಯ ಸಂಘದ ಬಗ್ಗೆ ಇರುವಂತ ಒಂದೇ ಒಂದು ಡಾಕ್ಯುಮೆಂಟ್ ಕೊಡಿ ಸಾಕು, ಅಷ್ಟೇ. ಒಂದೇ ಒಂದು ಡಾಕ್ಯುಮೆಂಟ್. 1 ವರ್ಷ ಆಯ್ತು. ಈಗ ನಾನೇನಾದ್ರೂ ಸಂಘದಲ್ಲಿ ಇಲ್ಲದಿದ್ರೆ ನನ್ಗೆ ಈಗ ಅದೊಂದು ಹೇಳ್ತಾ ಇದ್ರು. ಯಾವ ತರ ಅಂದ್ರೆ, ಈಗ ಹೊರಗಿನವರು ಯಾರಾದ್ರೂ ಕೇಳಿದ್ರೆ ನೀವು ಸಂಘದಲ್ಲಿ ಇದ್ದೀರಾ, ನಿಮ್ಗೆ ಯಾಕೆ? ಹೌದು, ಅವರು ಮಾತ್ರ ಯಾರನ್ನು ಬೇಕಾದ್ರೆ ಕರ್ಕೊಂಡು ಬರ್ತಾರೆ ಮನೆಗೆ. ಅವ್ರಿಗೆ ಕರ್ಕೊಂಡು ಬರೋದು ಯಾರು ಬೇಕಾ? ಯಾವುದು ಪಂಚಾಯತ್ ಸದಸ್ಯರು, ಯಾರೋ ಊರಿನ ಮುಖಂಡರು, ಇವ್ರನ್ನೆಲ್ಲ ಕರ್ಕೊಂಡು ಬರೋದು. ಇವಾಗ ಎಲ್ಲ ಕಡೆ ಅವರ ಒಂದು ಟೀಮ್ ಇದೆ ಅಂತ ಅಲ್ಲ, ರೌಡಿಸ್ ಟೀಮು. ನಾವು ಹೋದ್ರೆ ಸಾಕು ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ. ಮಾಡಿ ಸ್ವಾಮಿ, ನೀವು ಎಷ್ಟು ಬೇಕಾದ್ರೂ ಮಾಡಿ, ಒಂದಲ್ಲ ಒಂದು ಏನು ನಾವು ಉತ್ತರ ಕೊಟ್ಟೇ ಕೊಡ್ತೀವಿ. ಅದು ಮಾತ್ರ ಕೊಡ್ತೀವಿ, ಅದಕ್ಕೇನು ತಲೆ ಕೆಡಿಸ್ಬೇಡಿ ನೀವು ಯಾರು. ನೀನು ಹೇಳುವ ಆರೋಪ ಒಂದು ಪ್ರೂವ್ ಆಗ್ತದೆ.
ಎಷ್ಟೇ ಪ್ರಭಾವಿ ವ್ಯಕ್ತಿ ಆದರೂ ಕಾನೂನು ಮುಂದೆ ತಂದು ನಿಲ್ಲಿಸ್ತೀವಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟ ಅವ್ರಿಗೆ ಹೇಳ್ತಾ ಇದ್ದೀವಿ. ಅದಕ್ಕೆ 100% ಸತ್ಯನೇ. ಮಹೇಶನ್ನ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಹೋರಾಟ, ತಂದು ನಿಲ್ಲಿಸ್ತೀವಿ. ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ಪ್ರಶ್ನೆಗಳು ಕಮೆಂಟ್ ಮಾಡಿ. ಮತ್ತೆ ಅವನಿಗೆ ಕರೆಯೋಣ, YM ನಾಳ್ದು 21 ತಾರೀಕಿಗೆ ಬನ್ನಿ, ನಮ್ಮ ಜೊತೆ ಮುಕ್ತವಾಗಿ ಮಾತಾಡುವ, ಒಂದು ಲೈವ್ ಕಾರ್ಯಕ್ರಮ ಮಾಡುವ, ಎಲ್ಲ ಡಾಕ್ಯುಮೆಂಟ್ ತಗೊಂಡು ಬನ್ನಿ. ನಿಮ್ಮ ಮುಖ ಬೇಡ, ನಿಮ್ಮ ಮುಖಕ್ಕೆ ಒಂದು ಮಸಿ ಬಳಿಯುವ, ಮಸಿ ಬಳಿದು ನಿಲ್ಲಿಸುವ ನಿಮ್ಮನ್ನು, ಹಾಗೆ ಮಾಡುವ. ಮಸೀದು ಮಾನ ಮರ್ಯಾದೆ ಬೆಳೆದರೆ. ಸೌಜನ್ಯ ಹೋರಾಟ ಯಾವ ಥರ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ ಒಬ್ರು. ಸೌಜನ್ಯ ಹೋರಾಟ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಜಾಲತಾಣ ಮುಖಾಂತರ ಮಾಡ್ತಾ ಇದೆ ಅಂತ. ಒಂದು ಕಡೆಯಿಂದಲ್ಲಿ ಮಳೆಗಾಲ ಮುನ್ನೆ 2-3 ಸಭೆಗೆ ಮಾಡೋಣ ಅಂತೆಲ್ಲ ಹೇಳಿದ್ರು, ಆದರೂ ಮಳೆಗಾಲ ಅದಕ್ಕೆ ಯಾವುದು ಬೇಡ ಅಂತ ಸ್ವಲ್ಪ ನಿಲ್ಲಿಸ್ತೀವಿ. ಸೌಜನ್ಯ ಹೋರಾಟದಲ್ಲಿ ಒಂದು ಹಂತದಲ್ಲಿ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ 21/7/2024 ಮುಂದಿನ ಆದಿತ್ಯವಾರ ಪೂರ್ವಾಹ್ನ 9 ಗಂಟೆಯಿಂದ 3 ಗಂಟೆ ತನಕ ರಕ್ತದಾನ ಶಿಬಿರ ಮಾಡುವುದರ ಮುಖಾಂತರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಸೌಜನ್ಯ ಹೆಣ್ಣುಮಗಳಿಗೆ, ಇನ್ನು ಅನೇಕ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿ ಅವರ ಆತ್ಮಗೆ ಶಾಂತಿ ಸಿಗಲು ನಮ್ಮ ಹೋರಾಟದ ಒಂದು ಅಂತ ಆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಬನ್ನಿ ಸಹಕರಿಸಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾರೆಲ್ಲ ಬರ್ತಾ ಇದ್ದಾರೆ? ಅವತ್ತು ಮಹೇಶಣ್ಣ ಬರ್ತಾ ಇದ್ದಾರೆ, ಕುಸುಮಕ್ಕ, ಗಿರೀಶ್ ಮಠನ್ನು, ತಮ್ಮಣ್ಣ ಶೆಟ್ಟರು, ಪ್ರಸನ್ನಕ್ಕ, ಹೋರಾಟಗಾರರು ಎಲ್ಲ ಇದ್ದಾರೆ. ಹೌದೌದು. ಅದು ಬೆಂಗಳೂರಿನ ಎಷ್ಟೊತ್ತಿಗೆ ಶುರು ಆಗ್ತದೆ? ಬೆಳಿಗ್ಗೆ 9 ಗಂಟೆ ಪ್ರಾರಂಭ ಆಗುತ್ತೆ ಸರ್. 9 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ನಿಮಿಷ. ವಾಸವಿ ಕಲ್ಯಾಣ ಮಂಟಪ, ಮಹಾಲಕ್ಷ್ಮಿ ಲೇಔಟ್ ರೈಲ್ವೆ ಮೆಟ್ರೋ ಟ್ರೈನ್ ಇಳಿದರೆ ಅಲ್ಲಿಂದ ನಾವು ನಂದಿನಿ ಲೇಔಟ್ ಹೋಗ್ತಾ ಇದ್ದೀವಿ. ಅದೇ ರೂಟ್ ಅದರಲ್ಲಿ ಡೆಡ್ ಎಂಡಲ್ ಅಯ್ಯಪ್ಪ ಟೆಂಪಲ್, ಅದರ ಹಿಂದಿನ ರೈಟ್ ಸೈಡಲ್ಲಿ ವಾಸವಿ ಕಲ್ಯಾಣ ಮಂಟಪ ಇದೆ. ಅಲ್ಲಿ ಬನ್ನಿ, ನಮ್ಮ ಈ ವಿಷಯವನ್ನೆಲ್ಲ ಚರ್ಚೆ ಎಲ್ಲ ಯೂಟ್ಯೂಬ್ ಚಾನಲ್ನವರು ಬರ್ಬೋದು. ಎಲ್ಲರಿಗೂ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ, ಎಲ್ಲರೂ ಬನ್ನಿ. ಇಲ್ಲಿವರೆಗೂ ನಮ್ಮನ್ನು ಈ ಸೌಜನ್ಯ ಹೋರಾಟವನ್ನು ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ, ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿರೋದು ಯೂಟ್ಯೂಬ್ ಮಾಧ್ಯಮವರು. ಪ್ರತಿಯೊಬ್ಬರು ಬನ್ನಿ, ನಿಮ್ಮ ಪ್ರಶ್ನೆ ಕೇಳ್ಬೋದು, ಉತ್ತರ ಕೊಡಲಿಕ್ಕೆ ಪ್ರತಿಯೊಬ್ಬರು ಇದ್ದಾರೆ. ಏನು ಡೌಟ್ ಇದ್ದರೂ ಕೇಳ್ಬೋದು, ನೇರವಾಗಿ ಬನ್ನಿ, ಆ ಒಂದು ಸಭೆಗೆ ಭಾಗವಹಿಸಿ ಅಂತ ಈ ಮೂಲಕ ಸೌಜನ್ಯ ಹೋರಾಟಗಾರರು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ನಂಬರ್ ಕೊಡಿ. ಹುಬ್ಬಳ್ಳಿ ಧಾರವಾಡಕ್ಕೆ ತುಂಬ ಜನ ಭಯ ಬೀಳ್ತಾ ಇದ್ದಾರೆ. ಯಾಕೆ? ಸಂಘದ ವಿಷಯದಲ್ಲಿ ನೀವು ಧೈರ್ಯ ಮಾಡ್ಕೊಳ್ಬೇಕು ಸರ್. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು. ಮತ್ತು ಇನ್ನೊಂದು ವಿಷಯ, ಇವಾಗ ನೋಡಿ, ಯಾವುದೇ ಕಾರಣಕ್ಕೂ ಇದು ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸಿಗೆ ಎಂಟ್ರ್ ಹಾಕ್ಲಿಕ್ಕೆ ಇಲ್ಲ. ಹೈಕೋರ್ಟ್ ಒಂದು 2 ಸಾರಿ ಅದನ್ನು ಎತ್ತಿಟ್ಟಿದ್ದಾರೆ. YM ಅಡ್ಮಿನ್ ಹೇಳ್ತಾ ಇದ್ದೇನೆ, ನೀವು ಪ್ರೂವ್ ಮಾಡಲಿಲ್ಲ, ಆದರೂ ದುಡ್ಡು ಮಾಡಿದ್ರಿ ಅಂತ ಹೇಳ್ತಾರೆ. ಆಯ್ತಪ್ಪ, ಅದರಲ್ಲೇ ಬದುಕ್ತಾ ಇದ್ದೀವಿ ನಾವು. ಹೌದು. ಒಳ್ಳೆ ಬೆನ್ಸು ಕಾರೆಲ್ಲ ಇಟ್ಕೊಂಡು ಆರಾಮಾಗಿ ಸುತ್ತಾಡ್ತಾ ಇದ್ದೀವಿ. ಹೌದು ಅಲ್ವಾ? ಬುಲೆಟ್ ಪ್ರೂಫ್ ಕಾರಲ್ಲಿ ಹೊರಡ್ತಾ ಇದ್ದೀವಿ. ನಿನಗೆ ಹೇಳಲಿಕ್ಕೆ ನಿನ್ನ ದುಡ್ಡು ಉತ್ತರ ಕೊಡೋದು ಸುಮ್ಮನೆ ಇರೋದು. ದುಡ್ಡಿನ ವಿಷಯ ಬರುವಾಗ ನಮಗೆ 2 ಸಲ ಆಫರ್ ಕೊಟ್ಟಿದ್ದಾರೆ. ಇದೇ ಗ್ಯಾಂಗ್ನವರು 2 ಆಫರ್ ಬಂದಿದೆ. ಒಂದು ಚುನಾವಣೆ ಸಂದರ್ಭದಲ್ಲಿ 50 ಲಕ್ಷ ಆಫರ್. ಈಗ ಮೊನ್ನೆ ಈ ಸಂಗಮ ಇದು ಮಾಡೋದನ್ನು ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಕು ಅಂತ 75 ಲಕ್ಷ ಆಫರ್ ಬಂದಿದೆ. ನಾವು ರಿಜೆಕ್ಟ್ ಮಾಡಿದ್ವಿ. ದುಡ್ಡು ಮಾಡೋದಿದ್ರೆ ಅದು ತಗೊಳ್ಬಿಟ್ಟಿತ್ತಲ್ಲ, ಇವ್ರು ಕೊಡೋದು ಯಾಕೆ? ಆಯ್ತು, ದಾಖಲೆ ಕೊಡಿ ಅಂತ ಹೇಳಿದಾಗ ದುಡ್ಡು ಕೊಡ್ತಾ ಇದಾರಲ್ಲ, ಅದೇ ಪ್ರಶ್ನೆ. ಏಕೆ ಸ್ವಾಮಿ ಇದು YM ಅಡ್ಮಿನ್ ಉತ್ತರ ಕೊಡು ನೀನು. ನಿಮ್ಮ ಯಜಮಾನರಿಗೆ ಹೋಗಿ ಕೇಳಿ, ದುಡ್ಡು ಕೊಡ್ಲಿಕ್ಕೆ 75 ಲಕ್ಷ ಆಫರ್ ಕೊಟ್ಟಿದಾರಲ್ಲ, ಯಾಕೆ? ಡಾಕ್ಯುಮೆಂಟ್ ಕೇಳಿದ್ರೆ ದುಡ್ಡು ಕೊಡ್ತಾ ಇದ್ದಾರೆ, ಯಾಕೆ ನಮಗೆ ಮಾತ್ರ ಕೊಡ್ತಾ ಇದ್ದಾರೆ? 54 ಲಕ್ಷ ಜನ ಇದ್ದಾರೆ, ಎಲ್ಲರೂ ಕೊಡಿ. ಹೌದು, ನಾವು ಅದೇ ತರ ಹೇಳಿದ್ದು, 75 ಲಕ್ಷ ಎಲ್ಲರಿಗೂ ಕೊಡಿ. 54 ಲಕ್ಷ ಜನ ಸಂಘದಲ್ಲಿದ್ದಾರೆ, ಎಲ್ಲರಿಗೂ ಕೊಡಿ. ಇವಾಗ ಗೊತ್ತಾಯ್ತಲ್ಲ ಹಂಗಾರೆ. ಪ್ರಶ್ನೆ ಕೇಳಿದ್ರೆ ಡಾಕ್ಯುಮೆಂಟ್ ಕೊಡುವ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ದಾಖಲೆ ಎಲ್ಲ ಇದೆ, ಅದಕ್ಕೂ ಕೂಡ ದಾಖಲೆ ಇದೆ, ಎಲ್ಲ ಇದೆ. ಅವರ ಜನ್ಮದಲ್ಲಿ ನೀವು ಇದಕ್ಕೆ ದಾಖಲೆ ಮಾಡಲಿಕ್ಕೆ ಆಗಲ್ಲ. ಇದಕ್ಕೆ ಯಾವತ್ತು ಇಡಿ ಎಂಟ್ರ್ ಆಗುತ್ತೆ ಆವತ್ತಿಗೆ ನಿಮ್ಮ ಕತೆ ಮುಗಿಯುತ್ತೆ. ಅಲ್ಲವರೆಗೂ ನಾವು ಇರ್ತೀವಿ. ಇವಾಗ ಸರ್ಕಾರದ ವಿಷಯಕ್ಕೆ ಇಳಿದಿದ್ದಾರೆ, ಇದಕ್ಕೆ ಇಳಿತಾರೆ. ಎಲ್ಲ ವಿಷಯದಲ್ಲೂ ಈಗ ಏನು ದಾಖಲೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ.
ಈಗಾಗಲೇ ಸಿವಿಲ್ ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ತಯಾರಾಗ್ತಾ ಇದೆ. ಇನ್ನೂ ಕೂಡ ನೀವು ಸ್ವಲ್ಪ ಬರಬೇಕಲ್ಲ, ಇನ್ನು ಸ್ವಲ್ಪ ಅಲ್ಲಲ್ಲಿ ಹೊಡೀರಿ, ನಮ್ಮವ್ರ ಮೇಲೆ ಕೇಸ್ ಇದೆಲ್ಲ ದಾಖಲೆ ಮಾಡಿ ಕೇಸುಗಳು ಮಾಡಿ. ಇಲ್ಲ ಇವನು ಮಾಡಲ್ಲ, ಇವಾಗ ಕಮ್ಮಿ ಆಗ್ತಾ ಇದೆ, ಅವ್ರಿಗೆ ಗೊತ್ತಾಯ್ತು ಇವರೊಟ್ಟಿಗೆ ಆಟ ಆಡಿದ್ರೆ ಆಗಲ್ಲ, ಇವರು ಕಾನೂನು ಪ್ರಕಾರ ಒಂದು ಕಡೆ ನೋಡ್ತಾ ಇದ್ದಾರ ಅಂತ. ಒಂದು ಕಡೆ ನಮ್ಮ ಬಾಯಿಯನ್ನು ಅವರು ಕಾನೂನು ಚೌಕಟ್ಟು ಮುಗಿಸ್ತಾ ಇದ್ದಾರೆ, ತಪ್ಪು ಮಾಡೋ ವಿಷಯನ ಕೇಳಬಾರ್ದು. ಬ್ರೇಕಿಂಗ್ ನ್ಯೂಸ್ ಬಂದು 10 ದಿವಸ ಆಯಿತು, ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಆಗಿದೆ ನಮ್ಮ ಮೇಲೆ, ನಮ್ಮನ್ನು ತಗೊಂಡು ಹೋಗ್ತಾರೆ. 10 ದಿವಸ ಆಯಿತು, ಇನ್ನೂ ಕೂಡ ಯಾರು ಕರ್ಕೊಂಡು ಹೋಗಿಲ್ಲ, ಇವರೇ ಮಾಡಿದ್ದು. ಅಲ್ಲ, ತಗೊಂಡವ್ರಿಗೆ ಎಲ್ಲಿಗೆ ಸ್ವಾಮಿ ತಗೊಂಡವ್ರು? ಪಾಕಿಸ್ತಾನ ಜೈಲಿಗ? ಪಾಕಿಸ್ತಾನ ಜೈಲಿಗ? ಇಂಡಿಯಾ ಜೈಲಿಗೆ ತಾನೇ? ಆರಾಮಾಗಿ ಇರ್ತೀವಿ ಸ್ವಾಮಿ, ಒಳ್ಳೆ ಸಂಬಳ ಐತೆ ಅಂತ ಹೇಳ್ತಾ ಇದಾರಲ್ಲ, ಈ ಕಷ್ಟನೇ ಇಲ್ವಲ್ಲ. ಅವರ ಈ ಕೆಲಸ ಎಲ್ಲ ಮಾಡಲಿ, ಜೈಲಿಗೆ ಹಾಕೋ ಕೆಲಸ ಮಾಡಲಿ, ಆಮೇಲೆ ನೋಡೋಣ ಇನ್ನು ಉಳಿದ ವಿಷಯವನ್ನು. ನೀನು ತಗೊಂಡಿರೋ ದುಡ್ಡು ಫಸ್ಟ್ ಕಟ್ ನನಗೆ ಹೇಳ್ತಾ ಇದ್ದಾರೆ. ಹೌದು, 1 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ದುಡ್ಡು ನಿಮ್ಮದು 1 ರೂಪಾಯಿ ನನಗೆ ಬೇಡ, ನಾನು ಕಟ್ಟಿಯೇ ಕಟ್ತೇನೆ, ನಾನು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡಿ, ನನಗೆ ಬ್ಯಾಂಕ್ ಅಕೌಂಟ್ ಪಾಸ್ ಪುಸ್ತಕ ಕೊಡಿ ನಮ್ಮ ಸಂಘದ್ದು. ಇಲ್ಲಿಯ ತನಕ ನಾನು ಕಟ್ಟಿರೋ ದುಡ್ಡಿಗೆ 1 ರೂಪಾಯಿಗೂ ಏನು ಉಳಿತಾಯ ಕಟ್ಟಿದ್ದೀನಿ ಅದಕ್ಕೆ ಬಡ್ಡಿ ಕೊಡಿ, ನಾನು ಹೆಚ್ಚುವರಿ ಕಟ್ಟಿರುವಂಥ ದುಡ್ಡಿಗೆ ಬಡ್ಡಿ ಸಮೇತ ನನಗೆ ರಿಟರ್ನ್ ಕೊಡಬೇಕು, PRKಗೆ ಬಾಂಡ್ ಕೊಡಿ. ಯಾವುದೇ ಇನ್ಶೂರೆನ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಫೇಕ್ ಇನ್ಶೂರೆನ್ಸ್, ಅಲ್ಲಿ ಇನ್ಶೂರೆನ್ಸ್ ಆಫೀಸಲ್ಲಿ ಕೂಡ ಹೇಳಿದರೆ ಅದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಂಡ್ಗಳೆಲ್ಲ ಫೇಕ್ ಬಾಂಡ್ ಎಲ್ಲ ಮಾಡ್ತಾ ಇದ್ದಾರಲ್ಲ. ನಾನು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡಿ, ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? 75 ಲಕ್ಷ ಆಫರ್ ಕೊಡ್ತಾ ಇದ್ದಾರಲ್ಲ, ಯಾರು ಇವಾಗ ಕಮ್ಮಿದು ಇದು ಡಾಕ್ಯುಮೆಂಟ್ ಕೊಡಿ. ಖಂಡಿತವಾಗಿ ಯಾರು ನೀವು ಕಟ್ಟಿರೋದು ಕಮೆಂಟ್ 100% ಇವರು ಎಷ್ಟು ದುಡ್ಡು ಅದು ಕಟ್ಸ್ತೀವಿ, ನೀವು ಒಂದೇ ಒಂದು ದಾಖಲೆ ನಮ್ಮ ಇದಕ್ಕೆ ಲೆಕ್ಕ ಕೊಡ್ಬೇಕಲ್ಲ, ನಾವು ಕಾನೂನು ಚೌಕಟ್ಟಲ್ಲೇ ಇದು ನಡೆಸ್ತಾ ಇದ್ದೀವಿ, RBI ನಿಯಮ ಪ್ರಕಾರ ನಡೆಸ್ತಾ ಇದ್ದೀವಿ ಅಂತ ಹೇಳಿ ದಾಖಲೆ ತಂದಿಡಪ್ಪ, ನೀವು ಕಟ್ಸ್ತೀನಿ. ನೋಡಿ, ಇವನು YM ಅಡ್ಮಿನ್ ಹೇಳ್ತಾ ಇದ್ದಾನೆ, ಆಫರ್ ಕೊಟ್ಟದ್ದು ಸತ್ಯ ಆದ್ರೆ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ ನೋಡುವ, ನೀನು ಬಾ ಮಾಡುವ. ಹೌದು, ಬಾ, ದಾಖಲೆಗಳನ್ನೆಲ್ಲ ಇಟ್ಟು ಮುಂದೆ ನಿಂತು ಮಾಡುವ. ನೀನು ಬರ್ಬೇಕಲ್ಲ, ಆಣೆ ಮಾಡುವ. ಶ್ರೀಧ ಹೋಗಿ ಆಣೆ ಮಾಡ್ಲಿಕ್ಕೆ ಆಗ್ತದ? ಇವನಿಗೆ ಉತ್ತರ ಕೊಡೋ ಅವಶ್ಯಕತೆ ನಮಗಿಲ್ಲ. ಇವಾಗ ಎಲ್ಲೋ ಯೋಗ್ಯತೆ ಇಲ್ಲವ, ಎಲ್ಲೋ ಸತ್ತು ಬಿದ್ದಿದ್ದಾನೆ, ಎಲ್ಲೋ ಸತ್ತು ಬಿದ್ದು ಏನೋ ಗುಣಿಚಿಲ್ಲ ಮಧ್ಯದಲ್ಲಿ ಮಾಡ್ಕೊಂಡು ಕಮೆಂಟ್ ಹೊಡಿತಾ ಇದ್ದಾನೆ. ಅಂಥವ್ರಿಗೆ ನಮಗೇನಕ್ಕೆ ಉತ್ತರ ಕೊಡಬೇಕು? ನೀ ತಾಕತ್ತಿಲ್ಲ, ಬಾರೋ ಬಾ, ನೇರವಾಗಿ ಕರೀ ನೀನು. ಅವ ನೋಡೋಣ ಏನಂತ. ಆದಿತ್ಯನೇ ಇನ್ನು ಹುಬ್ಬಳ್ಳಿ ಕಡೆ ಬೈ ಬೀಳ್ತಾ ಇದಾರೆ ಅಂತ ಹೇಳಿದಾರಲ್ಲ, ಹುಬ್ಬಳ್ಳಿ ಕಡೆ ಬೈ ಬೀಳ್ತಾ ಇದೆ. ಏನಾಯ್ತು, ಹುಬ್ಬಳ್ಳಿ ಕಡೆ ಕೆಲವೊಂದು ಠಾಣೆ ಹೋಗುವಾಗ ಕೆಳಮಟ್ಟದ ಅಧಿಕಾರಿಯವರು ಈ ಸಂಘದಿಂದ ಅವರ ಮನೆಯವರು ಸಾಲ ತಗೊಂಡಿರ್ತಾರೆ, ಇಲ್ಲ ಪಕ್ಕದವರು ಏನೋ ಒಂದು ಪರಿಚಯ ಮೇಲೆ ಹೇಳಿರ್ತಾರೆ, ಇಲ್ಲ ಇವರ ಕುಟುಂಬದಿಂದ ಯಾರಾದರೂ ಆ ಒಂದು ಸಂಸ್ಥೆಗೆ ಕೆಲಸಕ್ಕೆ ಸೇರಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾದ್ರು ದೂರು ಕೊಡಲಿಕ್ಕೆ ಹೋಗುವಾಗ ದೂರದಾರನ ಮೇಲೆ ಪ್ರೆಷರ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡಬೇಡಿ, ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಹೋದ್ರೆ ಏನಾಯ್ತು ಗೊತ್ತಾ, ಭಯ ಬೀಳಿಸೋ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೇ ನಾವಿವಾಗ ಒಂದೇ ನೇರವಾಗಿ DSP SP ಅವರಿಗೆ ನೇರವಾಗಿ ತಗೊಂಡು ಕಂಪ್ಲೇಂಟ್ ಕೊಡಿ. ಇಲ್ಲ ನಿಮಗೆ SP ಅವರು ನೇರವಾಗಿ ಕೊಡಲಿಕ್ಕೆ ಆಗೋದ್ರೂ ಪರವಾಗಿಲ್ಲ, ನಿಮಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾಯಿದೆ, ನಿಮ್ಮ ಮೇಲೆ ದಬ್ಬಾಳಿಕೆ ಅಲ್ಲ ಬೆದರಿಕೆ ಕರೆಗಳು ಬರ್ತಾ ಇದ್ದಾರೆ, ನೀವೊಂದು ದೂರು ದಾಖಲು ಮಾಡಿ SP ಕಚೇರಿ, ನಿಮ್ಮ ಡಿಸ್ಟಿಕ್ಕಲ್ಲಿರೋ SP ಕಚೇರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿ. ಸಾದಾ ಪೋಸ್ಟಲ್ಲ, ರಿಜಿಸ್ಟರ್ ಪೋಸ್ಟ್ ಮಾಡಿಬಿಡಿ ನಿಮ್ಮ ಹೆಸರಲ್ಲಿ. ಅದು ತನ್ನಷ್ಟೇ ಠಾಣೆಗೆ ಬರುತ್ತೆ, ಠಾಣೆಗೆ ಕರೆಸ್ತಾರೆ. ಏನಾದರೂ ಠಾಣೆಯವರು ನಿಮಗೆ ಸಿವಿಲ್ ಮ್ಯಾಟ್ರಲ್ಲಿ ಬೈಯೋದಾಗಲಿ ಜೋರು ಮಾಡೋದಾಗಲಿ ನಮಗೆ ಕರೆ ಮಾಡಿ, ನಮಗೆ ಹೇಳಿ. ಎಷ್ಟೋ ಜನ ಕರೆ ಮಾತಾಡಿಸ್ತಾರೆ, ಹೇಳ್ತಾ ಇದ್ದೀವಿ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ದೊಡ್ಡವರು ಅಧಿಕಾರಿಯವರು ಯಾರು ಇದಕ್ಕೆ ಕೈ ಹಾಕಲ್ಲ, ಅವ್ರಿಗೆ ಗೊತ್ತು ಸಿವಿಲ್ ಮ್ಯಾಟ್ರ್ ಅಂತ. ಈ ರೀತಿಯಲ್ಲಿ ಒಂದು ಸಲಹೆ ಕೊಡ್ತೀನಿ, ನಿಲ್ಲಿಸಿ. ಆದಮೇಲೆ 10 ಜನ ಸೇರಿ ನಿಲ್ಲಿಸಿ, ಇದನ್ನು ನಿಲ್ಲಿಸಿ, ಅಲ್ಲಲ್ಲಿ ತಂಡ ರಚನೆ ಮಾಡಿ, ಉಳಿದವರಿಗೆ ಇದರ ಅರಿವು ಮೂಡಿಸೋ ಕೆಲಸವನ್ನು ಮಾಡಿ. ಅವ್ರದ್ದು ಕಟ್ತೀವಿ ಅಂತೇಳಿ ಏನು ಸರ್ಕಾರ ನಿಯಮ ಪ್ರಕಾರ ಸಂಘ ರಚನೆ ಮಾಡಬೇಕು, ಆ ಸಂಘ ರಚನೆ ಮಾಡಿ ಅದರ ಪ್ರಕಾರವೇ ನಿಮ್ಮ ಪಾಸ್ ಪುಸ್ತಕನ ಕೇಳಿ. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ, ಆದರೆ ಎಷ್ಟು ದುಡ್ಡು ಚಲಾವಣೆ ಆಗಿದೆ, ಆ ದುಡ್ಡಿಗೆಲ್ಲ ಎಷ್ಟು ಬಡ್ಡಿ ಆಗಿದೆ, ಈ ಬಡ್ಡಿ ದುಡ್ಡು ಎಲ್ಲೋಗಿದೆ, ಈ ದುಡ್ಡು ನಮಗೆ ಯಾರು ಆ ದುಡ್ಡು ಕಟ್ತಾ ಇದ್ದಾರಲ್ಲ ವಾರ ವಾರ, ಆ ದುಡ್ಡನ್ನು ಅವರಿಗೆ ಬರಬೇಕಿತ್ತು, ಬಡ್ಡಿ ದುಡ್ಡು ಅವರಿಗೆ ಬರಬೇಕಿತ್ತು, ಇದು ಬರ್ತಾ ಇಲ್ಲ, ಈ ದುಡ್ಡು ಎಲ್ಲಿ ಅಂತ ಕೇಳಿ. ಮತ್ತು ಸಂಘ ನಿಲ್ಲಿಸೋರಿಗೆ ಹೇಳ್ತಾ ಇದ್ದೀವಿ, ನೋಡಿ ನೀವು ಸಂಘ ನಿಲ್ಲಿಸ್ತೀವಿ ಅಂತ ಕೂರಬೇಡಿ. ನೀವು ಆ ಸಂಘದ ಹೆಸರಲ್ಲಿ ಏನು ಸಂಘ ಇದೆ ಅದೇ ಸಂಘದ ಹೆಸರಲ್ಲಿ ಹತ್ತಿರ ಬ್ಯಾಂಕಿಗೆ ಹೋಗಿ, ಕೆನರಾ ಬ್ಯಾಂಕಾ, ವಿಜಯ ಬ್ಯಾಂಕ್. ಪ್ರಶ್ನೆ ಇದೆ, ನೀವು ಸಂಘಟನೆ ಮಾಡಿ ಸಾಲ ಕೊಡ್ತೀರಾ, ನೀವೇ ವಸೂಲಾತಿ ಜವಾಬ್ದಾರಿ ತೆಗೋಬೇಕು ಆಗ್ತದಾ?
ನಾವು ಒಂದು ಶಿವರಿಗೆ ನೀವು ಸಂಘಟನೆ ಮಾಡಿ ಸಾಲ ಕೊಡ್ತೀರಾ, ನೀವು ವಸೂಲಾತಿ ಜವಾಬ್ದಾರಿ ನೀವು ತಗೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬ್ಯಾಂಕ್ ಮತ್ತೆ ಯಾಕೆ ಇರೋದು? ಅಲ್ಲ ಸರ್, ಇವಾಗ ಇವರು ಮಾಡ್ತಾ ಇರುವ ಕೆಲಸಕ್ಕೆ ಈಗ ಸ್ತ್ರೀಶಕ್ತಿ ಇದೆ, ನವೋದಯ ಇದೆ, ಯಾವ್ದಾದ್ರು ಗ್ರೂಪ್ಗಳಿದೆ, ಯಾವ ಥರ ನಡೀತಾ ಇದೆ? ಯಾರಾದ್ರೂ ನಾನು ಕಂಟ್ರೋಲ್ ಮಾಡ್ತಾರಾ? ಇಲ್ಲ. ಅವರವರೇ ಸಂಘ ರಚನೆ ಮಾಡ್ತಾರೆ, ಅವರವರೇ ಬ್ಯಾಂಕಲ್ಲಿ ಹೋಗಿ ಕಟ್ತಾರೆ, ಅವರೇ ಸಾಲ ತಗೊಳ್ತಾರೆ. ಹೌದು, ಅದನ್ನ ಹೇಳ್ತಾ ಇರೋದು. ಸಂಘದ ಸದಸ್ಯರೇ ನಾವೇನಕ್ಕೆ ಎಂಟ್ರ್ ಆಗಬೇಕು? ಮಧ್ಯದಲ್ಲಿ ನಾವು ಯಾಕೆ ನಾವು ಎಂಟ್ರಾಗಿದೆ ಅಂತ ಹೇಳಿದರೆ, ಒಂದನೇದಾಗಿ ಇವರ ಬಡ್ಡಿ ದಂಧೆಯಿಂದಾಗಿ ಸೌಜನ್ಯ ಅಂತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ದೊಡ್ಡ ಜನ ಮೆರೀತಾ ಇದ್ದಾರೆ ಇವರು. ಇಲ್ಲ, ಅವರು ಈಗ ಸ್ತ್ರೀಶಕ್ತಿ ಆಗಲಿ ನವೋದಯ ಒಂದು ವೇಳೆ ಕಟ್ಟಲಿಕ್ಕೆ ಆಗದಿದ್ದರೆ ಸಂಘದ ಉಳಿದ ಸದಸ್ಯರು ಜವಾಬ್ದಾರಿ. ಹೌದು. ಇಲ್ಲದಿದ್ದರೂ ಕೂಡ ಅದು ಸಿವಿಲ್ ಕಂಪ್ಲೇಂಟ್ ಮಾಡ್ಬೋದು. ಹೌದು. ಅವ್ರು ವಸೂಲು ಮಾಡ್ಬೋದು. ಹೌದು. ಇವ್ರದ್ದು ಆಗೋದಿಲ್ಲಲ್ಲ. ಇವ್ರದ್ದು ಆಗಲ್ಲ. ನೀವೇ ವಸೂಲಾತಿ ಜವಾಬ್ದಾರಿ ತಗೋಬೇಕು ಆಗ್ತದ? ನಾವು ಯಾಕೆ ತಗೋಬೇಕು? ನಾವು ಯಾಕೆ ನಮಗೇನು ಕಮಿಷನ್ ಕೊಡ್ತಾರಾ? ನಮಗೆ ಕಮಿಷನ್ ನಿಮ್ಮ ಥರ ಕಮಿಷನ್ ದಂಧೆ ನಾವು ಮಾಡ್ತಾ ಇಲ್ಲ. ಡೈರೆಕ್ಟ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದೇವೆ ನಾವು. ನಿಮಗೆ ಕೆಲಸ ಕೂಡ ಅದೇ, ನೀವು ಮಾಡಬೇಕಾಗಿರೋ ಕೆಲಸ ಕೂಡ ಅದೇ. ಬ್ಯಾಂಕಿಗೆ ಕನೆಕ್ಟ್ ಮಾಡುವ ಕೆಲಸ ಇವರು ಬ್ರೋಕರ್ಗಳು ಮಾಡಬೇಕಾಗಿರೋ ಕೆಲಸ ಇದು. ಅದು ಮಾಡಿಲ್ಲ. ಇವರಿಗೇನತ್ತ ಒಂದು ಸಂಘ ಇಳಿಸಿ ನೋಡೋಕೆ ಗೊತ್ತಾಯ್ತು, ಇಲ್ಲ ಈ ದುಡ್ಡು ಏನು ಅಂತ ಬ್ಯಾಂಕಿಂದ ಕೊಡುವ ಅವಶ್ಯಕತೆ ಇಲ್ಲ, ನಮ್ಮ ಉಂಡಿ ಬರೋ ದುಡ್ಡಿದೆಯಲ್ಲ ಈ ದುಡ್ಡನ್ನು ಇವರೇ ಕೊಡೋಣ, ಅಲ್ಲಿಂದ ತಿರುಗಾ ಕಟ್ಟಿಸಿ ಬಡ್ಡಿ ಅಂತೇಳಿ ಇನ್ನೊಂದು ಬ್ಯಾಂಕ್ಗೆ ಹಾಕೋಣ, ಅವ ನನ್ನ ಹಣ ವೈಟ್ ಮನಿ ಆಗಿದೆ, ನನಗೆ ಆಮೇಲೆ ಬಿಸಿನೆಸ್ ತಗೊಳ್ಬೋದು, ಟ್ರಸ್ಟ್ ಹೆಸರಲ್ಲಿ ಎಷ್ಟು ಬೇಕಾದ್ರೂ ದಂಧೆ ಮಾಡ್ಬೋದು. ಇದನ್ನೇ ಮಾಡ್ತಾ ಇರೋದು. ಹೇಳಿದ ಟೈಮಿಗೆ ಸಾಲ ಕೊಡುವುದಿಲ್ಲ, ಸಾಲಕ್ಕೆ ಜಾಮೀನು ಯಾರು ನಿಲ್ತೀರಾ? ಹೇಳಿದ ಟೈಮಿಗೆ ಇವರು ಕೊಡ್ತಾರಾ? ಈಗ ನೀವು ಸಂಘದಲ್ಲಿ ಇಲ್ಲಲ್ಲ, ನಿಮ್ಮನ್ನು ನಾಳೆ ಧರ್ಮಸ್ಥಳ ಸಂಘಕ್ಕೆ ನಾನು ಸೇರಿಸ್ತೇನೆ, 3 ಲಕ್ಷ 4 ಲಕ್ಷ ಲೋನು ಇವರು ಹೇಳ್ತಾರೆ, ನೀವು ಡಾಕ್ಯುಮೆಂಟ್ ಇಲ್ಲದೆ ನಾವು ಧರ್ಮಸ್ಥಳ ಸಂಘದಲ್ಲಿ ಕೊಡ್ತಾರೆ, ನೀವು ಕೊಡ್ತೀರಾ ಅಂತ ನಮ್ಮ ಹತ್ರ ಕೇಳ್ತಾರೆ. ಈಗ ನಿಮ್ಮನ್ನು ನಾಳೆ ಸೇರಿಸುವುದು ಧರ್ಮಸ್ಥಳ ಸಂಘಕ್ಕೆ, 4 ಲಕ್ಷ ಲೋನು ದಾಖಲೆ ಇಲ್ಲದೆ ಬಡ್ಡಿ ಇಲ್ಲದೆ ಕೊಡ್ತಾರ? ಅವರು ಕೊಡ್ತಾರಾ? ಅವನಿಗೆ ಕೇಳಿ ಕೊಡ್ತಾರಾ? ಪ್ರಶ್ನೆಗೆ ಉತ್ತರ ಕೊಡಿ. ಇದಕ್ಕೆ ನಾಳೆ ಇವರನ್ನು ಸೇರಿಸ್ತೇನು ಧರ್ಮಸ್ಥಳ ಸಂಘಕ್ಕೆ, ಬಡ್ಡಿ ಇಲ್ಲದೆ 4 ಲಕ್ಷ ಸಾಲ ಕೊಡ್ಬೇಕು ಇವರಿಗೆ, ಕೊಡ್ತೀರಾ ನೀವು? ನಮ್ಮನ್ನು ಕೇಳ್ತಿರಲ್ಲ, ನೀವು ಸಾಲ ಕೊಡ್ತೀರಾ, ನೀವು ಬಡ್ಡಿ ಇಲ್ಲದೆ ಸಾಲ ಕೊಡ್ತೀರಾ, ನನಗೆ ಸಾಲ ಬೇಕು ನೀವು ಕೊಡಿಸ್ತೀರಾ ಅಂತ ಹೇಳ್ತಾರೆ. ನಾವು ಯಾವತ್ತೂ ಕೂಡ ಸಾಲ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಸ್ವಸಹಾಯ ಸಂಘಗಳು ಬ್ಯಾಂಕಲ್ಲೇ ಮಾಡ್ತಾರೆ. ನಿಮ್ಮ ಸಂಬಂಧಪಟ್ಟ ನಿಮ್ಮ ಏರಿಯಾದ ಬ್ಯಾಂಕ್, SBI ಆಗಲಿ, ಬ್ಯಾಂಕ್ ಆಫ್ ಬರೋಡಾ ಆಗಲಿ, ಅಲ್ಲಿ ಸಂಘಗಳನ್ನು ರಚನೆ ಮಾಡ್ಬೋದು. ರಚನೆ ಮಾಡಿ ಅಲ್ಲಿ ನಿಯಮಗಳು ಇರ್ತದೆ, ಅದನ್ನು ಪಾಲನೆ ಮಾಡಿದೆ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘಗಳಿದೆ. ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದರೆ ಗೊತ್ತಾಗ್ತದೆ. ಮತ್ತೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಎಲ್ಲ ಇದ್ರೆ ಸಾಲ ಕೊಡ್ತಾರೆ, ಕೊಡೋದಿಲ್ವಾ? ಈಗ ಎಷ್ಟೊಂದು ಜನಕ್ಕೆ ಸಾಲ ಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದೀವಲ್ಲ, ಇದು ನಮ್ಮವರಿಗೆ ಅರ್ಥ ಆಗ್ತಾ ಇಲ್ಲ. ಇವರಿಗೆ ಏನತ್ತಾ, ಒಂದು ಗ್ರಾಮದಲ್ಲಿ ಒಂದು ತಾಲೂಕಲ್ಲಿ ಅಲ್ಲಲ್ಲಿ ಯಾರು ಮ್ಯಾನೇಜರ್ ಇರ್ತಾರೆ ಅವರಿಗೆಲ್ಲ ಹೇಳ್ತಾರೆ, ನಾವು ಕೊಡಬೇಡಿ ನಾವು ಕೊಡ್ತಾ ಇದ್ದೀವಿ ಅಂತ. ಈ ರೀತಿ ದಂಧೆ ಆಗ್ತದೆ ಇವ್ರದ್ದು. ಜನರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇವಾಗ ಸೌಜನ್ಯ ಹೋರಾಟ ಇರೋದರಿಂದ, ಆ ಮಹೇಶ್ ಅನ್ನೋರು ದಿಟ್ಟತನದಿಂದ ಮುಂದೆ ನಿಂತು ಈ ಹೋರಾಟ ಮಾಡೋದರಿಂದ ಎಷ್ಟೋ ಜನರ ಜೀವ ಉಳಿದೆ ಅಂತ ಹೇಳುವುದು. ಸೌಜನ್ಯ ಒಂದು ಹೆಣ್ಣು ಮಗಳ ಅತ್ಯಾಚಾರ ಅಂತ ಅಲ್ಲ, ಈ ಬಡ್ಡಿ ದಂಧೆಯಿಂದ ಎಷ್ಟೋ ಜನ ಜೀವ ಉಳಿದೆ ಇಲ್ವ ಸರ್? ಇವಾಗ ನಾವು ಹೇಳ್ತಾ ಒಂದು 6,000 7,000 ಜನ ಆದರೂ ಸತ್ತಿದ್ದಾರೆ. ಕೆಲವೊಂದು ಏನಂತ ಠಾಣೆಗೆ ಹೋಗಿ ಇಲ್ಲ ಇಂಥ ಸಂಘದಿಂದ ಸತ್ತಿರ ಅಂತ ಹೇಳಿದ್ರೆ ಅದು ತಗೊಳ್ಳೋದೇ ಇಲ್ಲ ಆ ವಿಷಯವನ್ನು. ರಾಜ್ಯದಲ್ಲಿ ಪ್ರತಿದಿನ ಒಂದೊಂದು ಕೇಸ್ ನಡೀತಾ ಇದೆ, ಗೊತ್ತಾಗೋದಿಲ್ಲ. ನಮ್ಮ ಏರಿಯಾದಲ್ಲೇ ಈಗ ಮೊನ್ನೆ 4 ದಿನ ಮುಂಚೆನೆ ಒಂದು ಆತ್ಮಹತ್ಯೆ. ಹೌದು, ಸಾಲ ಬಾಧೆ ಅಷ್ಟೇ. ಮತ್ತೆ ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ಧರ್ಮಸ್ಥಳ ಇವಾಗ ಕೋಟಿಂಬಾಳ ಇಲ್ಲೆಲ್ಲ 3 ಆಗಿದೆ ಅಲ್ಲ ಇವಾಗ. ಹೌದು, ಇದೇ ಥರ ಎಷ್ಟೋ ಆಗ್ತಾ ಇದೆ. ಹೌದು, ಯಾವುದನ್ನು ಸುದ್ದಿ ಮಾಡ್ತಾ ಇಲ್ಲ, ಸುದ್ದಿ ಮಾಡುವವರು ಇಲ್ಲ. ನಾವೇನಾದ್ರು ಸರಿಯಾದ ವಿಷಯ ತಿಳ್ಕೊಳ್ಳೋಣ, ಅವರಿಗೆ ಧೈರ್ಯ ತುಂಬಿಸೋಣ ಅಂತಾರೆ. ಇವರ ರೌಡಿ ಗ್ಯಾಂಗು ಅಲ್ಲಲ್ಲಿ ನಮ್ಮ ಗಾಡಿ ಹೋಗಿದ್ರೆ ನೋಡಿದ್ರೆ ಸಾಕು ಅದನ್ನು ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ರೌಡಿ ಗ್ಯಾಂಗ್ ಇದ್ದಾರೆ. ಇನ್ನೂ ಮಾಡಿ, ನಾವು ನಮ್ಮ ಕೆಲಸ ನಿಲ್ಲಿಸಿಲ್ಲ, ನಾವು ಮಾಡ್ತಾನೇ ಇದ್ದೀವಿ. ಮದುವೆ ಕಡೆನೂ ಮಾಡಿದ್ದೀವಿ. ನಿಮಗೆ ತಾಕತ್ತಿದ್ರೆ ಡಾಕ್ಯುಮೆಂಟ್ ಕೊಡಿ. ನೀವು ಯಾವುದೇ ಕತೆ ಹೇಳುವುದಲ್ಲ, ನಾವು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡಿ. ಪ್ರೆಸ್ ಮೀಟಿಂಗ್ ತಾಕತ್ತಿದ್ರೆ ಕೊಡಿ. ಇಲ್ಲಾಂದರೆ ಈಗ ಒಂದು 2 ತಿಂಗಳು ಟೈಮು, 50 ಲಕ್ಷ ಜನ ನಿಲ್ಲಿಸ್ಲಿಕ್ಕೆ 2 ತಿಂಗಳು, 2 ತಿಂಗಳಲ್ಲಿ ಎಲ್ಲ ನಿಲ್ತದೆ. 2 ತಿಂಗಳು ಎಲ್ಲರಿಗೆ ಎದ್ದಿದ್ದಾರೆ. ಹೌದು, ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ನಿಮ್ಮ ಏನು ಸಂಘಟನೆ ಇದೆ ಆ ಸಂಘದ ಹೆಸರಲ್ಲಿ ಖಾತೆ ತೆರೀರಿ, ನಿಮ್ಮ ಸಂಘವನ್ನು ಸೇಫ್ಟ್ ಮಾಡ್ಕೊಳ್ಳಿ. ಇವಾಗ ಹೌದು, ನೀವು 4,000 ವಾರಕ್ಕೆ 5,000 ಕಟ್ಟುವರಿದ್ದಾರೆ, 6,000 3,000 ಇದನ್ನೆಲ್ಲ ಬ್ಯಾಂಕಿಗೆ ಕಟ್ಟಿ. ಸಂಘ ಮಾಡುವವರು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಹೇಳ್ತೇವೆ ಯಾವ ಥರ ಮಾಡಬೇಕು ಅಂತ. ಮತ್ತು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ.
ಇನ್ನೊಂದು ಆಗಲೇ 7 ಗಂಟೆ ಆಯಿತು. ಇನ್ನೊಂದು ನೀವು ಸೌಜನ್ಯ ಪ್ರಕರಣ ಕೇಳ್ಬೋದು, ಏನಾಗ್ಬೋದು ಅಂತ. ಸೌಜನ್ಯ ಪ್ರಕರಣ ಬಗ್ಗೆ, ಅದನ್ನು ನಾವು ಕಾಯ್ತಾ ಇದ್ದೀವಿ. ಬಡ್ಡಿ ದಂಧೆ ಬಗ್ಗೆ. ಇವತ್ತೆಲ್ಲ ನಾಳೆ ತನಿಖೆ ಆದೇಶ ಆಗುತ್ತೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ, ನೋಡೋಣ. ಜಯಂತ್ ಅಣ್ಣನ ಹತ್ರ ಒಂದು ವಿನಂತಿ, ಯಾರು ಸಂಧ್ಯಾ ಕಕ್ಕಿಂಜೆ ಅವರು ಕೇಳ್ತಾ ಇದ್ದಾರೆ, ಪದ್ಮಲತಾಳನ್ನು ಅತ್ಯಾಚಾರ ಮಾಡಿದ ಸ್ಥಳವನ್ನು ದಯವಿಟ್ಟು ಚಿತ್ರೀಕರಣ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಕಿದ್ದೇನಲ್ಲ ಚಿತ್ರೀಕರಣ ಮಾಡಿ ಪದ್ಮಲತಾಳ. ಹೌದು, ನಿಮ್ಮನ್ನೇ ಕರ್ಕೊಂಡು ಮಾಡಿದ್ದೇವಲ್ಲ. ನೀವು ಇನ್ನೂ ಹೇಳ್ತೇನೆ, ಆದಿತ್ಯ ಹೋಟ್ಲ್ ಅಲ್ಲ ಸರ್? ಹೌದು, ಆದಿತ್ಯ ಹಳೆ ಬ್ರಿಡ್ಜ್ ಇತ್ತಲ್ಲಿ. ಹೌದು. ಇವಾಗ ನಾವು ಸುಬ್ರಹ್ಮಣ್ಯದಿಂದ ಉಜಿರೆಕಳೆ ಅಂದರೆ ಧರ್ಮಸ್ಥಳ ಮುಖಾಂತರ ಹೋಗ್ತಾ ಇರುವಾಗ ಲೆಫ್ಟ್ ಸೈಡಲ್ಲಿ ಹಳೆ ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಪಕ್ಕದಲ್ಲಿ ಬಾಡಿ ಸಿಕ್ಕಿರೋದು. ನಮ್ಮ ಚಾನಲ್ ಮಾಡ್ತೀವಿ, ನಮ್ಮ ಚಾನಲಲ್ಲೇ ಇದೆ, ಮಾಡಿದ್ದೆ, ಅದು ಮಾಡಿದ್ವಿ, ಹಾಕಿದಿರಿ, ಆವಾಗಲೇ ಹಾಕಿದ್ದೇವೆ ನಾವು. ಪದ್ಮಳತಲ ಹೆಣ ಸಿಕ್ಕಿರೋದು ಇದೇ ಸ್ಥಳದಲ್ಲಿ ಅಂತ ಒಂದು ಹೆಡ್ಡಿಂಗಲ್ಲಿ ಇದೆ ನೋಡಿ. ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈಗ ಸಂಘದವರು ಡಾಕ್ಯುಮೆಂಟ್ಗಳನ್ನು ನಮ್ಮ ಹತ್ರ ತಗೊಳ್ತಾ ಇದ್ದಾರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಲ್ಯಾಂಕ್ ಚೆಕ್ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಇದನ್ನು ಯಾವುದನ್ನೂ ಕೊಡಬೇಡಿ, ನೀವು ಒಂದು 2 ತಿಂಗಳು ವೆಯ್ಟ್ ಮಾಡಿ. ಅಲ್ಲಿಗೆ ಇವರಿಗೆ ದಾಖಲೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ, ಅದನ್ನು ನಾವೇ ತಂದು ಕೊಡ್ತೀವಿ. ಅವ್ರದ್ದು ಏನು ದಾಖಲೆ ಇದೆ ಅದೊಂದು 2 ತಿಂಗಳು ವೆಯ್ಟ್ ಮಾಡಿ, ನಾವೇ ನಿಮಗೆ ತಂದು ಕೊಡ್ತೀವಿ. ಆ ಸಂಘದವರು ಕೇಳ್ತಾ ಇರೋದಲ್ಲ, ನೀವು ಒಂದು ವಿಷಯ ಮಾಡಿ, ಆ ಸಂಘವನ್ನು ಅಲ್ಲೇ ನಿಲ್ಲಿಸಿ. ನಾನು ಮತ್ತೆ ಹೇಳ್ತೇನೆ, ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಖಾತೆ ತೆರೀರಿ. ಈಗ ನೀವು ಏನಾದರೂ ಡಾಕ್ಯುಮೆಂಟ್ ಕೊಟ್ಟರೆ, ಖಾಲಿ ಪೇಪರಲ್ಲಿ ಸೈನ್ ಮಾಡಿ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ, ಇವರು ನಿಮ್ಮದೇ ಡಾಕ್ಯುಮೆಂಟಲ್ಲಿ ಫೇಕ್ ಅಕೌಂಟ್ ಒಂದು ಓಪನ್ ಮಾಡಿ ಅದರಲ್ಲಿ ಸಾಲ ತೆಗೆದು ಅದನ್ನು ನಿಮ್ಮ ಪಾನ್ ಕಾರ್ಡಿಗೆ ಎಂಟ್ರಿ ಮಾಡಿ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಹೌದು, ಹಾಗೆ ಮಾಡ್ತಾರೆ. ಇದು ಮಾಡಿದ್ರೆ ಅದು ಅಫೆನ್ಸ್ ಅಲ್ಲ ಸರ್? ಅಲ್ಲ, ಹೌದು. ಮತ್ತೆ ಇನ್ನೊಂದು ವಿಷಯ, ಮೊನ್ನೆಲ್ಲ ನಮ್ಮ ಗ್ರೂಪಿಗೆಲ್ಲ ಮೆಸೇಜ್ ಬರ್ತಾ ಇದೆಯಲ್ಲ ಸರ್, ಸ್ಕ್ರೀನ್ ಕಟ್ ತೆಗೆದು ತೋರಿಸ್ತಾರೆ. ಬ್ಯಾಂಕಲ್ಲಿ ಅವ್ರಿಗೆ ಸಾಲ ಇರೋದು ಟೋಟಲ್ 6 ಲಕ್ಷ ಅಂತೆ, 5 ಲಕ್ಷ 6 ಲಕ್ಷ ಅಂತ, 12 ಲಕ್ಷ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂತ. ಹೌದು, ಪ್ಲಸ್ ಬ್ಯಾಲೆನ್ಸ್ ಇದೆ. ಹೌದು, ಈಗ ಮೈನಸ್ ಏನಾದರೂ ನಿಮಗೆ ಬರುವಂಥ ಮೆಸೇಜ್ಗಳು, ಈಗ ಇರುವ ಅಕೌಂಟ್ ಮಾಡ್ತಾರಲ್ಲ, ಹೌದು, ಅದರಲ್ಲಿ ಒಬ್ಬರಿಗೆ ಮೆಸೇಜ್ ಬರ್ತದೆ, ಇವರು ಜಮೆ ಮಾಡಿದ ಕೂಡಲೇ ಬ್ಯಾಲೆನ್ಸ್ ಎಷ್ಟು ಇದೆ ಅಂತ. ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಏನಿದೆ ಅದು ಅಲ್ಲಿ ತೆಗ್ದಿರುವ ಅಮೌಂಟ್, ಸಾಲದ ಅಮೌಂಟ್ ಅಲ್ಲ, ಇವರ ಅಕೌಂಟಿಂದ ತೆಗ್ದಿರ್ತಾರೆ ಅಮೌಂಟ್. ಅದು ಕೆಲವೊಂದರಲ್ಲಿ ಪ್ಲಸ್ ಅಮೌಂಟ್ ಇರ್ತದೆ, ಅದು ಅಲ್ಲಿ ಜಮಾ ಆಗಿರುವಂಥ ಅಮೌಂಟ್. ಈಗ ನನ್ನ ಸಂಘದಲ್ಲಿ, ನನ್ನ ಸಂಘದ ವಿಷಯ ಹೇಳ್ತೀನಿ. ನನ್ನ ಸಂಘದಲ್ಲಿ ನಾನು ಬಿಡೋ ಹೊತ್ತಿಗೆ 5.5 ಲಕ್ಷ ಸಾಲ ಇತ್ತು ಎಲ್ಲರದ್ದು ಸೇರಿ. ಆದರೆ ಬ್ಯಾಂಕ್ ಅಕೌಂಟಲ್ಲಿ -95,000 ಮಾತ್ರ. ಮ್ಯಾನೇಜರ್ ಹತ್ರ ಹೋಗಿ ಕೇಳಿದರೆ, ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಹಾಕ್ತೀನಿ ಆಡಿಯೋ, ಏನು ಮಾತಾಡಿದರೆ ಮ್ಯಾನೇಜರ್ ಅಂತ. ನಾನು ಇಷ್ಟು ದಿವಸ ಯಾಕೆ ಹಾಕಲಿಲ್ಲ ಅಂದರೆ, ಈಗ 1 ಲಕ್ಷ ಜನ ನಿಲ್ಲಿಸಿ ಆಗಿದೆ. ಆವತ್ತು ನಿಲ್ಲಿಸಿರೋದು ಒಂದು 5,000 ಅಷ್ಟೇ, ನಾನು ನಿಲ್ಲಿಸೋ ಅಷ್ಟೊತ್ತಿಗೆ, ಒಂದು ಸಾಧಾರಣ 1 ತಿಂಗಳಲ್ಲಿ. ಈಗ 1 ಲಕ್ಷ ಜನ ನಿಲ್ಲಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ತಿಳಿಬೇಕು ಬ್ಯಾಂಕಲ್ಲಿ ಏನು ಮಾತಾಡಿದರೆ ಮ್ಯಾನೇಜರು ಅಂತ ತಿಳಿಬೇಕು. ಅಂದರೆ ಇಷ್ಟು ದಿವಸ ನಾನು ಹಾಕಲಿಲ್ಲ ಆಡಿಯೋನ. ಬ್ಯಾಂಕ್ ಮ್ಯಾನೇಜರ್ ಏನು ಮಾತಾಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ನಿಮ್ಮ ಸಂಘಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರಂತ ಗೊತ್ತಿಲ್ಲ, ಯಾರು ಅವರೇ, ಅವ್ರ ಕೈಯಲ್ಲಿ SKDRDF ಅವರ ಕೈಯಲ್ಲಿ ಇದೆ. ಇಲ್ಲ, ಅದನ್ನೇ ಹೇಳಿದ್ರಲ್ಲ ಸರ್, ಅವರ ಸಿಬ್ಬಂದಿಯವರ ಹೆಸರಲ್ಲಿ ಮಾಡಿಸಿ ದುಡ್ಡನ್ನು ಅಲ್ಲೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಖಾತೆ ಅಂತ ಹೇಳ್ತಾರೆ. ಈ ಖಾತೆಯನ್ನು ತೋರಿಸಿ ಕೇಂದ್ರದಿಂದ ಬರ್ತಾ ಇರುವಂತ ಸಬ್ಸಿಡಿಯನ್ನು ಅವರು ನುಂಗ್ತಾ ಇದ್ದಾರೆ. ಹೌದು, 40,000ಕ್ಕೆ 5% ಅಂದರೆ 2,000 ಕೋಟಿ. ಹೌದು, ವರ್ಷಕ್ಕೆ ಇವರಿಗೆ ಸಬ್ಸಿಡಿ ಬರ್ತದೆ. 2,000 ಕೋಟಿ, 40,000 ಕೋಟಿ ಒಟ್ಟಿಗೆ ಟೋಟಲ್ ಇವರು ವರ್ಷಕ್ಕೆ ಸಾಲ ಕೊಡುವಂಥದ್ದು. ಅದ್ರಲ್ಲಿ ತೋರಿಸಿರುವಂಥದ್ದು ಯಾರು ತೋರಿಸ್ತಾರೆ ಕರೆಕ್ಟಾಗಿ ಲೆಕ್ಕ? ಈಗ ಯಾರಾದರೂ ನಿಮ್ಮ ಹತ್ರ ಈಗ ಎಷ್ಟು ದುಡ್ಡು ಇದೆ ಅಂತ ನೀವು ಕರೆಕ್ಟಾಗಿ ಹೇಳ್ತೀರಾ? ನಿಮ್ಮ ಹತ್ರ ಎಷ್ಟಿದೆ ಅದರ ಅರ್ಧನೇ ಹೇಳ್ತೀರಾ ನೀವು. ಹಾಗೆಯೇ ಇವರು 23,000 ಕೋಟಿ ಈಗ ಸಾಲ ಕೊಟ್ಟಿದ್ದೇವೆ ಅಂತ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಇವರು ಕೊಟ್ಟು ವರ್ಷಕ್ಕೆ ಕೊಡುವಂಥ ಸಾಲ 40,000 ಕೋಟಿ. 40,000 ಕೋಟಿ ಅಂದರೆ 54 ಲಕ್ಷ ಜನರಲ್ಲಿ 40 ಲಕ್ಷ ಜನ ಲೋನಲ್ಲಿದ್ದಾರೆ, ಉಳಿದವರು ಬರೀ ಉಳಿತಾಯ ಕಟ್ತಾ ಇದ್ದಾರೆ. ಈ 40 ಲಕ್ಷ ಜನಕ್ಕೆ ಒಬ್ಬರಿಗೆ 1 ಲಕ್ಷ ಸಾಲ ಇದ್ದರೂ ಕೂಡ 40,000 ಕೋಟಿ ಆಗ್ತದೆ. ಈ 40,000 ಕೋಟಿಗೆ ವರ್ಷಕ್ಕೆ ಬಡ್ಡಿ ಎಷ್ಟು ಬರ್ತದೆ ಲೆಕ್ಕ ಮಾಡಿ. ಬಡ್ಡಿ ಬರ್ತದೆ, ಅದಕ್ಕೆ PRK ಅಂತ 1 ಲಕ್ಷಕ್ಕೆ 1,000 ತಗೊಳ್ತಾರೆ ವರ್ಷಕ್ಕೆ. ಅದು ತೊಗೊಂಡ್ರು 400 ಕೋಟಿ ಅದರಲ್ಲಿ ಕಲೆಕ್ಷನ್ ಆಯಿತು. ಯಾವುದೇ ಬಾಂಡ್ ಇಲ್ಲ, ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಅದಕ್ಕೆ ಬರುವಂಥ ವರ್ಷಕ್ಕೆ 20,000 ಕೋಟಿ, ನಾನು ಲೆಕ್ಕಾಚಾರ ಮಾಡಿದ್ದೀನಿ, ವರ್ಷಕ್ಕೆ 20,000 ಕೋಟಿ ಇವರಿಗೆ ಲಾಭ ಬರ್ತದೆ.
ವರ್ಷಕ್ಕೆ 20,000 ಕೋಟಿ. ಅದ್ರ ಬಡ್ಡಿಯಲ್ಲೇ ಇವರೆಲ್ಲ ದಾನ ಮಾಡ್ತಾ ಇದ್ದಾರಲ್ಲ. ನಾವು ಅದು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರಲ್ಲ. ನಾವು ಹೇಳೋದು ಸುಳ್ಳಾದರೆ ಅದಕ್ಕೆ ದಾಖಲೆ ತೋರಿಸಿ. ನಿಮ್ಮ ಸಂಘದ ಲೆಕ್ಕಾಚಾರ ನಾವು ಏನು ಮಾಡ್ತಾ ಇದ್ದೀವಿ ಅದು ಸುಳ್ಳು ನೋಡಿ ಇದು ಸತ್ಯ ಅಂತ 1 ವರ್ಷದಿಂದ ಕೇಳ್ತಾ ಇದ್ದೀವಲ್ಲ, ಕೊಡ್ತಾ ಇಲ್ಲ. ಯಾವುದು ಕೊಡ್ತಾ ಇಲ್ಲ. ಯಾವುದು ಕೇಂದ್ರ ಸರ್ಕಾರ ಯಾವುದೊಂದು ಕಮೆಂಟ್ ಬಂತು, ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಇವರ ದಾಖಲೆಯನ್ನು ಕೇಳಿ ಅಂತ. ಕೇಂದ್ರ ಸರ್ಕಾರದಲ್ಲಿ ಇಲ್ಲ ಇವರ ದಾಖಲೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ ಇವರು ಬೆಳ್ತಂಗಡಿ ರಿಜಿಸ್ಟರ್ ಆಫೀಸಲ್ಲಿ BC ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿರೋದು. ಇನ್ನೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತೇಳಿ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡಿ ಅದರ ಮುಖಾಂತರವಾಗಿ ನಾವೇನೋ ಒಂದು ಜನರ ಸೇವೆ ಮಾಡ್ತೀವಿ ಅಂತೇಳಿ ಟ್ರಸ್ಟ್ ಮುಖಾಂತರವಾಗಿ ಇವರ ದುಡ್ಡನ್ನು ವೈಟ್ ಮಾಡ್ತಾ ಇರೋದು. ಒಂದಿಷ್ಟು ಬ್ಯಾಂಕಿಂದ ಸಾಲ ತಗೊಂಡಿರೋದು, ಉಳಿದ ದುಡ್ಡನ್ನು ಇಲ್ಲಿ ಹಾಕ್ತಾ ಇರೋದು. ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ದಾಖಲೆ ಇಲ್ಲ. ಪ್ರತಿಯೊಬ್ಬರಿಗೂ ಸಾಲ ಧರ್ಮಸ್ಥಳ SKDRDP ಟ್ರಸ್ಟ್ನ ಅಕೌಂಟಿಂದ ಬರ್ತದೆ ಸಾಲ. ಪ್ರತಿಯೊಬ್ಬರಿಗೂ ಸಾಲ. ಹೌದು. ಟ್ರಸ್ಟಿನ ಅಕೌಂಟಿಂದ ಸಾಲ ನಮಗೆ ಬರೋದಂದ್ರೆ ಯಾವ ಥರ ಅರ್ಥ ಇದು ಲೆಕ್ಕಾಚಾರ ಮಾಡಿ. ಇದೆಲ್ಲ ತನಿಖೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಲ್ಲಿ ನೀವು ಚೆಕ್ ಮಾಡಿ, ನಿಮ್ಮ ಅಕೌಂಟಿಗೆ ಬಂದಿರುವಂಥ ಸಾಲದ ಅಮೌಂಟ್ ಎಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡಿ. ನೀವು ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿ. ಅದು SKDRDP ಟ್ರಸ್ಟ್ನ ಅಕೌಂಟಿಂದ ನಿಮಗೆ ಬಂದಿದೆ, ಬ್ಯಾಂಕಿಂದ ಬರಲಿಲ್ಲ. ಬ್ಯಾಂಕಿಂದ ಸಾಲ ಕೊಟ್ಟರೆ ಬ್ಯಾಂಕಿನವರು ವಸೂಲು ಮಾಡ್ತಾರೆ. ಅವರು ವಸೂಲು ಮಾಡಲೇಬೇಕಲ್ಲ, ಅವರು ಕೊಟ್ಟಿದ್ರೆ ಮಾಡಲೇಬೇಕು. ಅವರು ಕೊಟ್ಟೇ ಇಲ್ಲ. ಬ್ಯಾಂಕಿಂದ ಇವರೇನ ಜಾಮೀನು ಬಿಟ್ಟು ತೆಗೆದ್ರು, ಒಂದಿಷ್ಟು ತೆಗೆದು ಇವರ ಟ್ರಸ್ಟೇ ತಗೊಂಡು ಆ ನಂತರ ಇವರ ದುಡ್ಡನ್ನು ವೈಟ್ ಮಾಡಿ. ಈಗ ಸ್ತ್ರೀಶಕ್ತಿ ಆಗಲಿ ಬೇರೆ ಸ್ವಸಹಾಯ ಸಂಘಗಳಿಗೆ ಈಗ ಉಳಿತಾಯಕ್ಕೆ ಸಪ್ರೇಟ್ ಪಾಸ್ ಪುಸ್ತಕ ಕೊಡ್ತಾರೆ, ಸಂಘಕ್ಕೆ ಒಂದು ಪಾಸ್ಬುಕ್ ಕೊಡ್ತಾರೆ. ಈಗ ಕೆಲವರೆಲ್ಲ ಅದು ತಪ್ಪು ಅಭಿಪ್ರಾಯ, ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಇಂಡಿವಿಜುವಲ್ ಕೊಡಿ ಪಾಸ್ ಪುಸ್ತಕ ಅಂತ. ಇಂಡಿವಿಜುವಲ್ ಪಾಸ್ ಪುಸ್ತಕ ಬರೋದಿಲ್ಲ, ಸಂಘಕ್ಕೆ ಒಂದು ಪಾಸ್ ಪುಸ್ತಕ ಬರ್ತದೆ. ಸಂಘದ ಈ ಸಾಲ ಎಲ್ಲ ಅದರಲ್ಲಿ ಇರ್ತದೆ, ಲೆಕ್ಕಾಚಾರ ಕಟ್ಟಿರುವಂಥದ್ದು ಕೂಡ ಅದರಲ್ಲಿ ಇರ್ತದೆ, ಟ್ರಾನ್ಸಾಕ್ಷನ್ ಇರ್ತದೆ. ಮತ್ತು ಬರುವಂಥ ಸಬ್ಸಿಡಿ ಹಣ ಕೂಡ ಅದಕ್ಕೆ ಬರುತ್ತದೆ, ಅದು ಅದರಲ್ಲಿ ಇರ್ತದೆ. ಇವರು ಸಬ್ಸಿಡಿ ಹಣ ತಿನ್ನುವುದಕ್ಕೆ ಇವರು ಪಾಸ್ ಪುಸ್ತಕ ಕೊಡ್ತಾ ಇಲ್ಲ. ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ಇವರು ಪಾಸ್ ಪುಸ್ತಕ ಕೊಟ್ಟರೆ ಎಲ್ಲ ಗೊತ್ತಾಗ್ತಲ್ಲ. ಹೌದು, ಏನು ಟ್ರಾನ್ಸಾಕ್ಷನ್ ಆಗ್ತಾ ಎಲ್ಲ ಗೊತ್ತಾಗ್ತದೆ, ಅದಕ್ಕೆ ಕೊಡ್ತಾ ಇಲ್ಲ. ಹೌದು. ಈಗ ಸಾಲ ಒಂದು 5 ಲಕ್ಷ 6 ಲಕ್ಷ ಸಾಲ ಇದ್ದರೂ ಕೂಡ ಅಲ್ಲಿ ಅವರ ಇದು ಅಕೌಂಟಲ್ಲಿ 12 ಲಕ್ಷ ಪ್ಲಸ್ ತೋರಿಸ್ತಾ ಇದೆ ಅಂದರೆ ಅವ್ರಿಗೆ ಸಾಲನೇ ಇಲ್ಲಲ್ಲ. 12 ಲಕ್ಷ ಅವರ ಉಳಿತಾಯ ಅಮೌಂಟೇ 12 ಲಕ್ಷ ಇದ್ದಂಗೆ ಆಯ್ತಲ್ಲ. ನೋಡಿ ಇಲ್ಲಿ ಕೆಲವೊಂದು ಇಲ್ಲೊಂದು ಕೇಳಿದೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಫೋಟೋ ಬಳಸಲು ಇವರಿಗೆ ಪರ್ಮಿಷನ್ ಇದೆಯಾ, ಕೊಟ್ಟವರು ಯಾರು? ಅದು ನಮ್ಮ ಹಿಂದೂ ಸಮಾಜ ಹಿಂದೂ ಹೋರಾಟಗಾರರಿಗೆ ಕೇಳಲಿಕ್ಕೆ ದಮ್ಮಿಲ್ಲ. ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂದೂ ಧರ್ಮದ ಅಂತ ಕೇಳ್ತಾ ಇದ್ದಾರೆ. ಆ ಪೂಜೆ ಮಾಡ್ತಾ ಇರೋದು ಯಾರು? ಪರ್ಮಿಷನ್ ಇದೆಯಾ? ಆ ಥರ ಎಲ್ಲ ದೇವರ ಹೆಸರು ಇಟ್ಕೊಂಡು ಇವರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಹೌದು, ದಂಧೆ ಮಾಡ್ತಾರೆ. ಅವತ್ತಿಂದ ಹೇಳ್ತಾ ಇದ್ದೀವಲ್ಲ, ಅದನ್ನೇ ತಾನೇ ಮಾಡ್ತಾ ಇರೋದು. ಅದನ್ನು ಯಾರು ಕೇಳಲ್ಲ. ಮೊನ್ನೆ ಇವಾಗ ಭರಶೆಟ್ಟಿಯವರು ನೋಟಾ ವಿಷಯ ಮಾತಾಡ್ತಾ ಇದ್ದಾರೆ, ಇದರ ವಿಷಯ ಮಾತಾಡಲಿ ಅವರು. ನೋಡಿ, ಆ YM ಅಡ್ಮಿನ್ ಹೇಳ್ತಾ ಇದ್ದೇನೆ, ಧರ್ಮಸ್ಥಳ ಯೋಜನೆ ಕೇಂದ್ರ ಕಚೇರಿಗೆ ಹೋಗಿ ನೀವು ಡಾಕ್ಯುಮೆಂಟ್ ಕೇಳಿದ್ದೀರಾ, ಯಾಕೆ ಹೋಗುವ ಧೈರ್ಯ ಇಲ್ವಾ? ಮತ್ತೆ ಮನೆಗೆ ಬರ್ತಿರಲ್ಲ, ನೀವೇ ಬರ್ತಾ ಇದ್ದೀರಲ್ಲ, ಬರುವಾಗ ತಗೊಂಡು ಬರೋದಲ್ಲ, ಇಟ್ಕೊಂಡು ಬರ್ಬೋದಲ್ಲ. ನಾವು ಅಲ್ಲಿಗೆ ಯಾಕೆ ಹೋಗ್ಬೇಕು? ಈಗ ದುಡ್ಡಿನ ಅವಶ್ಯಕತೆ ಯಾರಿಗೆ ಇರೋದು? ನಮಗೆ ಕಟ್ಬೇಕಂತ ಇದೇ ಇಲ್ಲ, ಮನಸ್ಸೇ ಇಲ್ಲ. ಆಯ್ತಪ್ಪ, ನಿಮಗೆ ಬೇಕಿದ್ರೆ ನೀವು ಕೊಡಿ, ಅಲ್ಲಪ್ಪ ನಾವು ಯಾಕೆ ಹೋಗ್ಬೇಕು? ನೀವು ಒಂದು ಕೊರಿಯರ್ ಮಾಡಿ, ಇಲ್ಲಾಂದ್ರೆ ನಮ್ಗೆ ಒಂದು ಫೋಟೋ ಕಳಿಸಿ, ಇಲ್ಲಾಂದ್ರೆ ಹೆಂಗೂ ಮನೆಗೆ ಬರ್ತೀರಾ ಜನ ಕರ್ಕೊಂಡು, ಅವ್ರ ಹತ್ರ ಯಾರ ಹತ್ರ ಅದು ಕೊಟ್ಟು ಕಳಿಸಿ. ನಾವು ಅಲ್ಲಿ ಯಾಕೆ ಬರಬೇಕು? ಅಲ್ಲಿ ಬರ್ಬೇಕಾ? ಕೊಡ್ರಪ್ಪ. ಎಷ್ಟೋ ಜನ ಇವಾಗ ನಿಮ್ಮ ಮೇಲೆ ದೂರ ದಾಖಲೆ ಮಾಡ್ತಾ ಎಲ್ಲ ಕೊಟ್ಟು ಕಳಿಸಿ. ಅಲ್ಲಿ ಇದ್ರೆ ಕೊಡ್ಬೋದಲ್ಲ. ಯಾವ ಅಲ್ಲಿ ಓದವರಿಗೆ ಏನು ಕೊಟ್ಟಿದ್ದೀರಿ ನೀವು? ಅಲ್ಲಿ ಓದನೆ ಕೊಟ್ಟಿದ್ದೀರಿ ಎಲ್ಲ. ಇದರ ABC ಗ್ರಾಮಾಭಿವೃದ್ಧಿ ABC ನಿಮಗೆ ಗೊತ್ತಿಲ್ಲ, ಎಲ್ಲೋ ಕೂತ ಹೇಳಿದ್ವು ಗುಣಚೀಲ ಒಳಗೇನ ಬಿದ್ದು ಕಮೆಂಟ್ ಹೊಡಿತಾ ಇದೆಯಾ ನೀನು? ಇವ್ರು ರಾಜೇಶ್ ಶೆಟ್ಟಿ ಅಂತ ಒಬ್ರು ಕೇಳ್ತಾ ಇದ್ದಾರೆ, ಈ ತಿಂಗಳಲ್ಲಿ ತೀರ್ಪು ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಬಂದೇ ಬರುತ್ತೆ ಈ ತಿಂಗಳು. ಇವಾಗ ಎಷ್ಟಾಯ್ತು? ಯಾಕಂದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ಆದಷ್ಟು ಬೇಗ ಆಗ್ತದೆ. ಇಬ್ಬರು ಸಪೋರ್ಟ್ ಮಾಡ್ತಾ ಇಲ್ಲ. ಹೌದು, ಅದರಲ್ಲೇ ಜನ ಅರ್ಥ ಮಾಡ್ಕೊಳ್ಳಿ. ಎರಡೂ ಸರ್ಕಾರನೂ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ನಾವು ನಂಬಿದ್ವಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡೋದು ಇಲ್ಲ, ಅವರು ಮಾಡಿಲ್ಲ. ಕೇಂದ್ರ ಸರ್ಕಾರನೂ ಮಾಡ್ತಾ ಇಲ್ಲ. ಅದೆಲ್ಲ ಮಂಜುನಾಥ ಸ್ವಾಮಿ ಅನ್ನಪ್ಪ ನೋಡ್ತಾರೆ, ನೋಡ್ತಲೇ ಇದ್ದಾರೆ ಇದನ್ನೆಲ್ಲ. ಇವರೆಷ್ಟೇ ಆಟ ಆಡಲಿ, ನಾವೇನು ಈ ಭೂಮಿ ಮೇಲೆ ಸಣ್ಣ ಒಂದು ಉಗುಳ ಅಂತ ಎಣಿಸಿದ್ರೆ ಸಾಕು, ಬೇರೆ ಇಲ್ಲ, ಸಣ್ಣ ಒಂದು ಉಗುಳ. ಮತ್ತೆ ಮೆಸೇಜ್ ಮಾಡ್ತಾ ಇದ್ದೇನೆ, ಬೀದಿ ಹೋಗುವ ಬದಲು ಕಚೇರಿಗೆ ಹೋಗಿ ನೀವು ಯಾಕೆ ಬೀದಿ ಸುತ್ತುವುದು? ನಮ್ಮ ಕೆಲಸನೇ ಅದು. ಭಿಕ್ಷೆ ಬೇಡವರು ಎಲ್ಲ ಆಫೀಸಿಗೆ ಹೋಗ್ತಾರ ಭಿಕ್ಷೆಗೆ ಕೇಳಲಿಕ್ಕೆ, ಭಿಕ್ಷೆ ಬೇಡಲಿಕ್ಕೆ ಎಲ್ಲ ಬೀದಿಯಲ್ಲೇ ಹೋಗೋದು. ಹೋರಾಟ ಕೂಡ ನಾವು ಬೀದಿಯಲ್ಲೇ ಮಾಡೋದು. ಅಲ್ಲ ಕಣ, ನಿನಗೆ ಇಷ್ಟು ಉರಿ
ನಿನಗೇನಕ್ಕೆ ಎಷ್ಟು ಉರಿ? ಬೀದಿಯಲ್ಲೇ ಕೊಡ್ಬೋದಲ್ಲ ನಿಮ್ಮ ಡಾಕ್ಯುಮೆಂಟ್ ಇದ್ರೆ, ಬೀದಿಯಲ್ಲೇ ಕೊಡಿ, ತಗೊಂಡ್ ಬನ್ನಿ. ನೀವು ಒಂದು ಡಾಕ್ಯುಮೆಂಟ್ ತೋರಿಸಿ. 1 ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ, ಒಂದೇ ಒಂದು ಡಾಕ್ಯುಮೆಂಟ್ ನೀವು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅದು ಹೇಳಿ. ಅಷ್ಟೇ ನಿಮ್ಮ ಚಾನಲ್ ಅಲ್ಲೇ ತೋರಿಸ್ಬೋದಲ್ಲ, ನಿಮ್ಮ ಆಫೀಸಿಗೆ ಬರ್ಬೋದಲ್ಲ, ನಿಮ್ಮ ಚಾನಲ್ YM ಅಡ್ಮಿನ್ ಚಾನಲ್ನಲ್ಲಿ ಹಾಕ್ಬೋದಲ್ಲ. ಯಾಕೆ ಆಗ್ತಾ ಇಲ್ಲ? ಹಾಕ್ಬೋದಲ್ಲ. ಸೌಜನ್ಯಳಿಗೆ ಬೇಗ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. 100% ಸೀರಿಯಸ್ ಇರುತ್ತೆ. ಅಣ್ಣಪ್ಪಸ್ವಾಮಿ ಮಂಜುನಾಥಸ್ವಾಮಿ ಬಿಡಲ್ಲ, ಕೈ ಬಿಡಲ್ಲ. ಅವರೇ ಇಳಿಸಿರೋದು. ಇವರ ಆಟ ನೋಡಿ 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 ಬೇಜಾರಾಗಿ ಲಾಸ್ಟಿಗೆ ನಿಮ್ಮಂಥವ್ರು ಬೇಕಂತೇಳಿ ಮಹೇಶನ್ನು ಇಳಿಸಿರೋದು. ಅದರೊಳಗೆ ತಂದು ಕರ್ಕೊಂಡು ಬಂದಿರೋದು ಯಾರೋ ನಮ್ಮ ಗಿರೀಶ್ ಮಠನವರು. ಅವ್ರು ಬಂದಾಗ ಇನ್ನೂ ಕೇಸು ಟ್ವಿಸ್ಟ್ ಆಗಿದೆ. ಮುಂದೆ ನಾವು ಮಾತಾಡ್ತಾ ಹೇಳ್ತೀವಿ, ಪ್ರಸನ್ನಕ್ಕೆ ಯಾರಂದ್ರೆ ನಮಗೆ ಗೊತ್ತಿಲ್ಲ, ತಮ್ಮಣ್ಣ ಶೆಟ್ಟಿ ಯಾರಂದ್ರೆ ಗೊತ್ತಿರಲ್ಲ, ಮಹೇಶನ್ನು ಒಬ್ಬರ ಪರಿಚಯ ಇತ್ತು, ಗಿರೀಶ್ ಮಠನೋ ಪರಿಚಯ ಇರಲಿಲ್ಲ, ನಂದು ಪರಿಚಯ ಇವರಿಗೆ ಯಾರಿಗೂ ಇರಲಿಲ್ಲ. ಎಲ್ಲರೂ ಆ ಮಂಜುನಾಥ ಸ್ವಾಮಿ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ. ಅದರೊಂದಿಗೆ ನಮ್ಮ ಹೋರಾಟಗಾರರು ಪ್ರತಿಯೊಬ್ಬರು, ನಾವಂತ ಅಲ್ಲ, ನಾನು ಹೇಳ್ತಾ ಇರ್ತೀನಲ್ಲ, ಮೊಬೈಲ್ ಹಿಡಿದು ಒಂದು ಶೇರ್ ಮಾಡೋದ್ರ ಮುಖಾಂತರವಾಗಿ ನಮಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಸೌಜನ್ಯ ಹೋರಾಟಗಾರರೇ. ಅದು ಒಂದು ಸ್ಟೇಟಸ್ ಆಗ್ತಿರಲ್ಲ, ಅವರು ಸೌಜನ್ಯ ಹೋರಾಟಗಾರರು. ಇಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ಸ್ಟ್ರಗಲ್ ಅಂತ ಏನೋ ಇದೆ, 2 ಪಕ್ಷದವರು ನಮ್ಮದೇ ಬಡ್ಡಿ ಹಣ ನುಂಗಿ ನೀರು ಕುಡಿದಿದ್ದಾರೆ, ಅದಕ್ಕೆ ಅವರು 2 ಪಕ್ಷದವರು ಮಾತಾಡೋದಿಲ್ಲ. ಹೌದು, ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ದಾಖಲೆ ಇದ್ರೆ ಕೋರ್ಟಿಗೆ ಹೋಗು ಅಂತ ನನಗೆ ಹೇಳ್ತಾ ಇದ್ದಾರೆ. ದಾಖಲೆ ಇದ್ರೆ ಈಗ ಕೋರ್ಟಿಗೆ ಹೋಗ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಅದೆಲ್ಲ ಯಾಕೆ ಬೇಕು? ಈಗ ಏನಾದರೂ ಸೀದಾ ತಗೊಂಡೋಗಿ ಕೋರ್ಟಿಗೆ ಕೊಡೋದಾದ್ರೆ ಕೋರ್ಟಲ್ಲಿ ತನಿಖೆ ಆಗಬೇಕು, ಕೇಸ್ ಆಗಬೇಕು, ತನಿಖೆ ಆಗಬೇಕು, ಕೋರ್ಟಲ್ಲಿ ಕರೆಯುವಾಗ ಹೋಗ್ಬೇಕು ನಾವು. ಸೀದಾ ಹೋಗಿ ಕೋರ್ಟಿಗೆ ಡಾಕ್ಯುಮೆಂಟ್ ಯಾವುದೇ ಒಂದು ಕೋರ್ಟಲ್ಲಿ ಕೂಡ ಯಾವುದೇ ಒಂದು ಸಾಕ್ಷಿ ಇದ್ರೆ ಸೀದಾ ಹೋಗಿ ತಗೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ? ಅಲ್ಲ, ಹೋಗ್ಲಿ ಬಿಡಿ. ಇವಾಗ ದುಡ್ಡು ಯಾರ್ದು ಕಟ್ತಾ ಇಲ್ಲ, ಯಾರಿಗೆ ಲಾಸ್ ಆಗ್ತಾ ಇದೆ? ಹೌದು, ಯಾರಿಗೆ ಬೇಕು ಅವ್ರು ಹೋಗಿ. ಯಾರಿಗೆ ಲಾಸ್ ಆಗ್ತಾ ಇದೆ ನಾವು ಹೋಗ್ಬೇಕಾ, ಅವ್ರು ಹೋಗ್ಬೇಕಾ? ಅವರು ಹೋಗ್ಬೇಕಲ್ಲ. ಮತ್ತೆ ನಮಗೇನು ಕೇಳಬೇಕು? ನಿಮ್ಮ ಈ ಒಂದು ಬಡ್ಡಿ ದಂಧೆ ಸರಿ ಇಲ್ಲ, ಕಾನೂನು ಚೌಕಟ್ಟಲ್ಲಿ ಇಲ್ಲ ಎಂಬುದನ್ನು ಹೇಳ್ತಾ ಇದ್ದೀವಿ. ಅದು ಇದೆ ಎಂಬುದನ್ನು ತೋರಿಸಿ ನೀವು. ಕಾನೂನು ಚೌಕಟ್ಟಲ್ಲಿ ಇದ್ದೀವಿ ನೋಡಿ, ಅಪಪ್ರಚಾರ ಮಾಡ್ತಾ ಇದೆ, ಇವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೊಡಿ, ಹೋಗಿ ದಾಖಲೆ ಇಟ್ಟು ಮಾಡ್ಬೋದಲ್ಲ. ಅದೇಕೆ ಮಾಡ್ತಾ ಇಲ್ಲ ಸ್ವಾಮಿ? ಅದೇ ಹೇಳಿ. ಅದೇ ಮಾಡಬೇಕಲ್ಲ, ಡಾಕ್ಯುಮೆಂಟ್ ತೋರಿಸಿ. ನಿಮಗೆ ಬೇಕಿದ್ರೆ ನೀವು ಹೋಗಿ. ಹೌದು, ನಮಗೆ ಅಗತ್ಯ ಇಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ನಮಗೆ ಸಂಘ ನಿಲ್ಲುವವರಿಗೆ ಕೊಡುವ ಅಗತ್ಯ ಇಲ್ಲ. ಮತ್ತೆ ನಾವು ಕೊಡ್ತೇವೆ. ನಮಗೆ ಬುದ್ಧಿವಾದ ಎಲ್ಲ 54 ಲಕ್ಷ ಜನ ನಿಲ್ಸಿದ್ದಾದ್ಮೇಲೆ ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ನಾವು ವಸೂಲು ಮಾಡ್ತೇವೆ. ಇನ್ನು ಕೂಡ ಅವ್ರು ಕೊಡ್ಲಿಕ್ಕಿದೆ. ಈಗ ಇಲ್ಲಿ ಹೋಗಿ ಒಂದು 15 ವರ್ಷದಿಂದ ಮೇಲ್ಪಟ್ಟು ಯಾರೆಲ್ಲ ಸಂಘದಲ್ಲಿ ಇದ್ದಾರೆ ಅವರಿಗೆಲ್ಲ ಒಂದು 5 ಲಕ್ಷಕ್ಕಿಂತ ಜಾಸ್ತಿ ಇವರೇ ಕೊಡ್ಬೇಕು ದುಡ್ಡು. ಹೌದು, ಇವ್ರದ್ದು ಸಾಲದ ಲೆಕ್ಕ ಇಲ್ಲ. ಇವರು ಹೆಚ್ಚುವರಿ ಕಟ್ಟಿದ್ದು, ಇನ್ಶೂರೆನ್ಸ್ ಕಟ್ಟಿದ್ದು, ಅದಕ್ಕೆಲ್ಲ ಬಡ್ಡಿ ಸಮೇತ ಸೇರಿದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಇವರೇ ಕೊಡಬೇಕು. ಅದನ್ನ ನಾವು ವಸೂಲು ಮಾಡ್ತೀವಿ, ಖಂಡಿತ ವಸೂಲು ಮಾಡಿ. 54 ಲಕ್ಷ ಜನ ಕೂಡ ನಮ್ಮ ಜೊತೆ ಸೇರಿದ್ರೆ ನಿಮ್ಮ 1 ರೂಪಾಯಿ ಕೂಡ ನಾವು ಬಿಡೋದಿಲ್ಲ, ಎಲ್ಲರನ್ನು ವಸೂಲು ಮಾಡಿ ಕೊಡ್ತೀವಿ. ನಿಮ್ಗೆ ಕೋರ್ಟಿಗೆ ಹೋಗಿ ಕೂಡ ಕೋರ್ಟಲ್ಲಿ ಕೂತು ನಾವು ವಸೂಲು ಮಾಡ್ತೀವಿ. ಯಾವತ್ತು ನಾವು ಹೋಗ್ತೇವೆ. ಫಸ್ಟ್ ನಿಲ್ಸ್ಬೇಕಲ್ಲ, ನಮ್ಮ ಜೊತೆ ಸೇರ್ಬೇಕಲ್ಲ. ಒಬ್ರಿಬ್ರು ಹೋದ್ರೆ ಕಾನೂನು ಎಂಬ ಇದ್ದರೆ ನಿಮಗೆ ಶಿಕ್ಷೆ ಕೊಡಿಸೇ ಕೊಡ್ತೀವಿ. ಸಾಕಿದು ನಮಗೆ ದಾಖಲೆ ಇದೆಲ್ಲ. ನೀವು ದುಡ್ಡು ಕೊಟ್ಟಿರೋದು, ಇವರು ತಗೊಂಡಿರೋದೆಲ್ಲ ದಾಖಲೆ. ಇನ್ನೇನು ಬೇಕು? ಅದಕ್ಕಿಂತ ಹೆಚ್ಚಿಗೆನೇ ಬೇಕಾ? ಮಾಡ್ತೀವಿ. ನಿಮ್ಮ ವಿಡಿಯೋ ಡಿಲೀಟ್ ಮಾಡಬೇಡಿ. ಟ್ರೋಲ್ಗೆ ಒಳ್ಳೆ ಕಂಟೆಂಟ್ ಇದೆ, ಟ್ರೋಲ್ ಮಾಡಿದಷ್ಟು ನಮಗೆ ಒಳ್ಳೇದು. ನಾವು ಟ್ರೋಲ್ ಮಾಡಿಯೇ ಮೇಲೆ ಬಂದಿರೋದು. ಅಲ್ಲ, ವಿಡಿಯೋ ಬೇಕಾ ನಿಮಗೆ? ನೀವೇ ಪ್ರಚಾರ ಮಾಡಿ 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 ನಾವು ಮೇಲೆ ಬಂದಿರೋದು. ಅಲ್ಲ, ವಿಡಿಯೋನ ಬೇಕಾ? ನೀವು ಹೇಳ್ಕೊಡಿ ಈ ಥರ ಮಾಡಿ ಅಂತ, ನಾವು ಮಾಡ್ತೇವೆ. ಹೌದು. ಬಡ್ಡಿ ದಂಧೆಗೆ RBI ಲೈಸೆನ್ಸ್ ಕೂಡ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದು, ಲೈಸೆನ್ಸ್ ಇಲ್ಲ, RBI ಲೈಸೆನ್ಸ್ ಇಲ್ಲ, ಕರ್ನಾಟಕ ಲೇವಾದೇವಿ ಆ್ಯಕ್ಟ್ನ ಪ್ರಕಾರ ರಿಜಿಸ್ಟರ್ ಆಗಿಲ್ಲ. ಮತ್ತು ಅವ್ರ ಮೇಲೆ ಕೇಸ್ ಇದೆ, ಅದಕ್ಕೆ ಸ್ಟೇ ತಂದಿದ್ದಾರೆ. ಯಾಕೆ ಸ್ಟೇ ತರಬೇಕು? ಕೆಲವೊಂದಿದ್ದೆ ನಾನು ಇವಾಗ ಸೋಮನಾಥ್ ನಾಯ್ಕ ಅವರು ಇದರ ಮೇಲೆ ಕೇಸ್ ಮಾಡಿದ್ದಾರೆ. ಹೌದು, ಏನಕ್ಕೆ ಸ್ವಾಮಿ? ನಿಮ್ಮ ಹತ್ರ ದಾಖಲೆ ಇದ್ದರೆ ಆ YM ಅಡ್ಮಿನ್ ಅಂತ ಹೇಳ್ತದಲ್ಲ, ಅವನಿಗೆ ನಿನಗೆ ನೇರವಾಗಿ ಕೇಳ್ತಾ ಇದ್ದೀನಿ, ಕೋರ್ಟಿಗೆ ಕೊಡ್ಬೋದಿತ್ತಲ್ಲ. ದಾಖಲೆ ಇದ್ದರೆ ಏನಕ್ಕೋ ಸ್ಟೇ ತರಬೇಕು ನೀನು. ಸ್ಟೇ ಯಾಕೆ ತರಬೇಕು? ಕೊಡ್ಬೋದಿತ್ತಲ್ಲ. ತನ ಕೊಡಯ್ಯ ಅಲ್ಲಿಗೆ, ನೀನು ಸ್ಟೇ ವೇಕೆಂಟ್ ಮಾಡಯ್ಯ ನೀನು. ಅದು ಫಸ್ಟ್ ಮಾಡಿ. ನಿನ್ನ ಯೋಗ್ಯತೆ ಇದೆ ಅಂತ ತೋರಿಸು. ನೀನು ಎಲ್ಲಕ್ಕೂ ಏನಾರ ಬರೆದಾಗ್ತಾ ಇದೆಯಲ್ಲ, ಅದೇ ಸ್ಟೇ ತರ್ತದೆ ಎಲ್ಲದಕ್ಕೆ ಹೋಗಿ. ಅದನ್ನು ಫಸ್ಟ್ ಇದು ಮಾಡಿ. ನಿಮ್ಮ ಹತ್ರ ದಾಖಲೆ ಉಂಟಂತ ನೀವು ಹೇಳ್ತಿರಲ್ಲ, ಯಾಕೆ ಕೊಡ್ತಾ ಇಲ್ಲ? 1 ವರ್ಷ ಬೇಕಾ? ಕೋರ್ಟಲ್ಲಿ ಹೋಗಿ ಅದನ್ನು 1 ವರ್ಷ ಅಲ್ಲ, 100 ವರ್ಷ ಇದ್ರೂ ನಿಮಗೆ ಆಗಲ್ಲ ಕೊಡ್ಲಿಕ್ಕೆ.
ಈವಾಗಲೇ ಅಷ್ಟು ಆಡಿದವರು ಮರುತನಿಖೆ ಆದಾಗ ಆಟ ಆಡೋದಿಲ್ಲ ಅನ್ನೋ ಗ್ಯಾರಂಟಿ ಏನು? ಇದ್ದಾರಲ್ಲ ಅಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಹಾಂ, ಸೌಜನ್ಯಲ್ಲಿ ಇದ್ದಾಳಲ್ಲ. ಮತ್ತು ಇನ್ನು ಅಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಸಾಯಿಸ್ತಾರಲ್ಲ, ಅವರೆಲ್ಲ ಇದ್ದಾರೆ ಇವಾಗ. ಹೌದು. ಅದಕ್ಕೆ ಇವಾಗ ದೇವಸ್ಥಾನ ಬಂದು ಹೋಗೋರು ಒಟ್ಟಿಗೆ ಹೋಗ್ತಾ ಇದ್ದಾರೆ, ಒಂದು 5 ಜನ 10 ಜನ ಅವರೊಟ್ಟು ಹೋಗಿ ಎಲ್ಲ ಆಟ ಅಲ್ಲಿ ನಿಂತಿದ್ದಾರೆ. ಟೀಮಾಗಿ ಕೆಲಸ ಮಾಡ್ತಾ ಇರೋದು. ಇವರೇನಿಸ್ತಾರೆ ಎಲ್ಲರೂ ಏನೋ ಒಂದು ಸೌಜನ್ಯ ಒಂದು ಹೆಣ್ಣು ಮಗಳಲ್ಲ. ಭರತ್ ಶೆಟ್ಟಿ ಇವಾಗ ಅದು ಭರತ್ ಶೆಟ್ಟಿ ಅಲ್ಲ, ಭರತ್ ಶೆಟ್ಟಿ ಅವರ ವಿಚಾರ ಹಿಂದೂ ಧರ್ಮದ ಬಗ್ಗೆ ನೋಟ ಅಭಿಯಾನದ ಬಗ್ಗೆ ಏನೋ ಎಲ್ಲ ಕೆಟ್ಟದಾಗಿ ಮಾತಾಡಿದ್ರು ನಿನ್ನೆ. ಆಯ್ತಪ್ಪ, ಅದಕ್ಕೆ ಬೇಕಾದ ಉತ್ತರ ಪ್ರಸನ್ನ ಅಕ್ಕ ಕೊಟ್ಟಿದ್ದಾರೆ, ಬೇಜಾನ ಕೊಟ್ಟಿದ್ದಾರೆ. ತಿರ್ಗಾ ಇವಾಗ ನಮ್ಮ ಮಹೇಶಣ್ಣವರು ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇರೋದು, ಆಯ್ತು ಸ್ವಾಮಿ, ಹಿಂದುತ್ವ ವಿಷಯ ಮಾತಾಡ್ತಾ ಇದ್ದೀರಲ್ಲ, ಅಧಿವೇಶನ ನಡೀತಾ ಇದಲ್ಲ ಇವಾಗ ಚಾಲೆಂಜ್ ಹಾಕಿ, ಇವಾಗ ನಿಮಗೆ ಹೇಳಿದಕ್ಕೆ ಇವತ್ತು ಚಾಲೆಂಜ್ ಹಾಕಿ ಅಧಿವೇಶನದಲ್ಲಿ ಈ ಸುದ್ದಿಯನ್ನು ಎತ್ತಿ, ಇವಾಗ ಸೌಜನ್ಯ ವಿಷಯ ದರ್ಶನಗಳಲ್ಲಿ ಹೋರಾಟ ಆಗ್ತಾ ಇರೋದು ಇವತ್ತೇ ನೀವು ಮಾಡಿ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ. ಅದು ಮಾತಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವರು ಇಷ್ಟು ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ FIR ಮಾಡಿ ದಾಖಲು ಮಾಡಿ ಅವ್ರು ಏನು ಹೇಳ್ತಾರೆ ತನಿಖೆ ಮಾಡಿ ಅಂತೇಳಿ. ಇದೆಲ್ಲ ನೀವು ಮಾತಾಡ್ಲಿಕ್ಕೆ ಆಗಲ್ಲ ನಿಮಗೆಲ್ಲ. ನೀವು ನೋಟಾ ಅಭಿಯಾನ ಮಾತಾಡ್ತಾ ಇದ್ದೀರಾ. ಬ್ರೈನ್ ಮಾಫಿಯಾ ಮಾಡಿದೀವಿ ಏನೋ ಬ್ರೈನು ಏನೆಲ್ಲ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರಲ್ಲ ನೀವು. ನಿಮ್ಮ ಯೋಗ್ಯತೆ ಇದಲ್ಲ. ಮಾತಾಡ್ಬೇಕ್ರಿ, ಮಾತಾಡ್ಬೇಕು, ಅವಶ್ಯಕತೆ ಇದೆ ಮಾತಾಡಿ. ನಿಮಗೆ ಸ್ಥಾನಮಾನ ಸಿಗದಂತ ಹೇಳಿ ಹಿಂದುತ್ವ ಅಂತ ಇದು ಹಾಕೋದಲ್ಲ. ನೀವೊಬ್ರು ಹೇಳಿದ್ರೆ ಆಯ್ತಾ ಹಿಂದುತ್ವ ಅಂತೇಳಿ? ನೀವೊಬ್ಬರೇನು ಹಿಂದೂ? ನೀವು ಮಹೇಶನ್ನು ನೋಡಿ ಕಲೀರಿ ನೀವು. ಅದು ಬಿಟ್ಟು ಬಾಯಿ ಬಂದಂಗೆ ಮುಂದಿನ ದಿನಗಳಲ್ಲಿ ನನಗೆ ಇನ್ನೊಂದು ದೊಡ್ಡ ಪೋಸ್ಟ್ ಬರಬೇಕು, ಇಲ್ಲ ನೆಕ್ಸ್ಟ್ MP ಹೋಗಬೇಕು, ಇಲ್ಲ ನೆಕ್ಸ್ಟ್ ಏನಾದ್ರು MLA ಆದರೆ MLA ಸೀಟ್ ಬೇಕು, MLA ಆದರೆ ನನಗೆ ಮಂತ್ರಿ ಆಗಬೇಕು, ಆ ಥರ ಚಿಂತೆ ಇಟ್ಕೊಳ್ಬೇಡಿ ಸ್ವಾಮಿ. ನಿಮಗೆ ಆಗೋದ್ರೆ ಚರ್ಚೆ ಮಾಡಿ ಈ ವಿಷಯವನ್ನು. ಆ ದೇವಸ್ಥಾನ ವಿಷಯ ಚರ್ಚೆ ಮಾಡಿ. ಧರ್ಮಸ್ಥಳ ಯಾವ ಅಂಗಲ್ಲಿದೆ, ಯಾರು ನಡೆಸ್ತಾ ಇದ್ದವರು, ಯಾವ ಧರ್ಮದವರು, ಎಷ್ಟು ಆದಾಯ ಇದೆ, ಸರ್ಕಾರ ಏನಕ್ಕೆ ಇದನ್ನು ತನ್ನ ಸ್ವಾಧೀನ ತಗೊಳ್ತಾ ಇಲ್ಲ, ಇದನ್ನೆಲ್ಲ ಕೇಳಿ ನೀವು. ಭಗಧ್ವಜ ಒಂದು ಆರಿಸಲಿಕ್ಕೆ ಆಗಲಿಲ್ಲ ಸ್ಥಳದಲ್ಲಿ, ಇದನ್ನೆಲ್ಲ ಇಲ್ಲ. ಬಡವರ ಮೇಲೆ ಆದರೆ ಬಡವರೇನ ಮಾಡಿದ್ರೆ ಹೊಡೆದಾಗಿ ಬಿಡ್ತಾ ಇದ್ದಾರ ನೀವೆಲ್ಲ. ಇದನ್ನು ಕೇಳಲ್ಲ, ಇದನ್ನು ಪ್ರಶ್ನೆ ಮಾಡಿ ನೀವು. ಆವಾಗ ಹೇಳ್ತೀವಿ ನೀವು ಹಿಂದುತ್ವ ಅಂತ. ಅತ್ಯಾಚಾರ ಮಾಡದೇ ಇದ್ರೆ ಕಾಮಂದರಿಗೆ ಯಾಕೆ ಭಯ ಅಂತ ಒಬ್ರು ಕೇಳ್ತಾ ಇದ್ದಾರೆ. ಹೌದು, ಅದನ್ನೇ ಮುನ್ನೆ ನಾವು ಕೇಳ್ರಿ. ಏನದಕ್ಕೆ ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇತ್ತು, ಅದನ್ನೇ ಗಿರೀಶ್ ಮಠನವರು ಕೇಳಿರೋದು. ಅವರ ವಕೀಲರೆಲ್ಲ ಒಂದು ಕೋರ್ಟಲ್ಲಿ ಕೂತಿದ್ದಾರೆ. ಯಾಕೆ ಸ್ವಾಮಿ, ಯಾಕೆ ಅಂತ ಈ ಪ್ರಶ್ನೆ ಅದನ್ನೇ ಅವ್ರು ಕೇಳ್ತಾರೆ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಇಷ್ಟು ಭಯ? ಅಲ್ಲಿ ಹೇಳಿಲ್ಲ ಯಾರೋ ಈ ಅತ್ಯಾಚಾರಿ ದೊಡ್ಡ ಅತ್ಯಾಚಾರ ಮಗನ ಅಂತ ನಾವು ಹೇಳಿಲ್ಲ. ತನಿಖೆ ಮಾಡಿ ಅಂತ ಮಾತ್ರ ಹೇಳಿರೋದು. ಅದಕ್ಕೇನಕ್ಕೆ ಇಷ್ಟು ಭಯ ಬೀಳ್ಬೇಕು? ಹೌದು, ಅವರೆಲ್ಲ ಯಾಕೆ ಹೋಗಬೇಕು? ಅಗತ್ಯ ಇಲ್ಲದವರು. ಈಗ ನಾವೆಲ್ಲ ಹೋರಾಟಗಾರರು, ನಮಗೆ ನೋಡ್ಲಿಕ್ಕೆ ಇರ್ತದೆ, ನಾವು ಹೋಗ್ತೇವೆ. ಅವರು ಯಾಕೆ ಬರಬೇಕು? ಅಲ್ಲ, ಇವರು ಇನ್ನು ಮಾಡ್ಬೋದಲ್ಲ. ಇವರ ಅಧಿಕಾರ ಇರುವವರು 50 ಲಕ್ಷ ಜನ ಇವರೊಟ್ಟಿಗಿದ್ದಾರೆ, ಎಲ್ಲ ಇಳಿಸಿ ಹೋರಾಟ ಮಾಡ್ಬೋದಲ್ಲ, ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಹೇಳಿ. ಅದಕ್ಕೆ ಭಯ. ಈಗ ಅರ್ಥ ಆಯ್ತಲ್ಲ ನಿಮ್ಗೆ? ಜನರು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾರು ತಪ್ಪಿಸ್ತರು, ಯಾರು ಹೋರಾಟಗಾರರು, ಏನಕ್ಕೆ ಅವರು ಬಾಯಿ ಮುಚ್ಚಿ ಕೂತಿರು, ತಾವಾಗಿ ಆಲೋಚನೆ ಮಾಡಿ. ನಾವು ಹೇಳುವಾಗ ಆಲೋಚನೆ ಮಾಡೋ ವಿಷಯನೇ ಇಲ್ಲ ಅದು. ಪ್ರಶ್ನೆಗಳಿಗೆ ಕೇಳಿ. ಇನ್ನೊಂದು 15 ನಿಮಿಷ ನಾವು ಇದ್ದೇವೆ ಲೈವಲ್ಲಿ, ಮತ್ತು ಇನ್ನೊಂದು ಬಾರಿ ಲೈವಲ್ಲಿ ಬರ್ತೇವೆ ನಾವು. ಹಾಗೆ ಬರುವ ಭಾನುವಾರ ಮರಿಬೇಡಿ. ಬೆಂಗಳೂರಿನಲ್ಲಿದ್ದವರೆಲ್ಲ ಬನ್ನಿ. ಹೌದು, ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ರಕ್ತದಾನ ಶಿಬಿರ ಇರ್ತದೆ, ಮತ್ತು ಒಂದು ಸೌಜನ್ಯ ಹೋರಾಟದ ಬಗ್ಗೆ ಒಂದು ಸಭೆ ಇರ್ತದೆ. ನಿಮಗೆ ಅಲ್ಲೊಂದು ಏನಂತೆ ಒಂದು ಕಮಿಟಿ ತಯಾರು ಮಾಡೋಣ ಅಲ್ಲಿ ಹೋರಾಟದು. ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಅಲ್ಲ, ಇನ್ನೂ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಬಾರ್ದು. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಬಡವರ ಮನೆಯಲ್ಲಿ ಈ ಥರ ಅತ್ಯಾಚಾರ ಆದರೆ ಅವರಿಗೆ ಠಾಣೆ ಹೋಗ್ಲಿಕ್ಕೆ ಭಯ, ಪೊಲೀಸರಿಗೆ ಹೇಳಿ ಮಾತಾಡ್ಸಿಗೆ ಭಯ. ಅದಕ್ಕೋಸ್ಕರ ಇದು ಯಾವುದು ಬೇಕಂತ ಇಲ್ಲ. ನಂಬರ್ ಕೊಡಿ ಅಂತ ಕೇಳ್ತಾ ಇದೆ. ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗೆ ರವೀಂದ್ರ ಶೆಟ್ಟಿ ಅವರ ನಂಬರ್ ಇರ್ತದೆ. ನನ್ನ ನಂಬರ್ ಕೊಡಿ, ಅದಕ್ಕೆ ಇನ್ನೊಂದು ನಂಬರ್ ಬೇಕಾದ್ರೆ ಕೊಡೋಣ. ನಂಬರ್ ಅದು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಸರಿ ಹಾಕ್ಕೊಡ್ತೀವಿ. ಅವರಿಗೆ ಕಾಲ್ ಮಾಡ್ಬೋದು. ಸ್ವಸಹಾಯ ಸಂಘದ ಬಗ್ಗೆ ಏನೇ ನಿಮಗೆ ಪ್ರಶ್ನೆಗಳಿದ್ದರೆ, ಡೌಟ್ ಇದ್ದರೆ ನೀವು ಕೇಳ್ಬೋದು. ಮತ್ತು ಈಗಾಗಲೇ ನಾವು ಒಂದು 120ಕ್ಕಿಂತ ಜಾಸ್ತಿ ವಿಡಿಯೋಗಳನ್ನು ಸ್ವಸಹಾಯ ಸಂಘದ ಬಗ್ಗೆ ಮಾಡಿ ಹಾಕಿದ್ದೇವೆ. ಮತ್ತು ಇನ್ನು ಎಲ್ಲರೂ ಹೇಳ್ತಾ ಇರೋದೇನಂತ, ಇಂಥ ವಿಡಿಯೋಗಳನ್ನ ಸ್ವಲ್ಪ ಶೇರ್ ಮಾಡಿ. ನೋಡಿ, ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ, ದರ್ಶನ ವಿಷಯದಲ್ಲಿ ಎಲ್ಲ ಮಾಧ್ಯಮವರು ದರ್ಶನ್ ಅಂತ ಹೇಳಿದ್ರು.
ಆದರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆಯಾಗಿದೆ ಅಂತ ಹೇಳೋದು, ಇದನ್ನೊಂದು ಪಬ್ಲಿಸಿಟಿ ಮಾಡಲಿಕ್ಕೆ ಯಾರೂ ಇಲ್ಲ. ಇದು ಮಾಧ್ಯಮವರು ಅಂದರೆ ದೊಡ್ಡವರ ಪರವಾಗಿ, ಸಣ್ಣವರ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ, ಅನ್ಯಾಯ ಆದವರಿಗೆ ಸಹಕಾರ ಆಗಿ ನೀಡ್ತಾ ಇಲ್ಲ. ಎಲ್ಲಿ ದೊಡ್ಡವರಿದ್ದಾರೆ, ಎಲ್ಲಿ ಆದಾಯ ಮೂಲ ಇದೆ ಅಂಥ ಕಡೆ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನವರು ಪ್ರತಿಯೊಬ್ಬರು ಕೈ ಜೋಡಿಸ್ತಾ ಇದ್ದಾರೆ. ಅವರು ಸಾಕು ನಮಗೆ. ಇವಾಗ ಮುಂದೊಂದು ದಿನ ಇವರು ಹುಡ್ಕೊಂಡು ಬಂದೇ ಬರ್ತಾರೆ, ನಮ್ಗೆ ತಪ್ಪಾಯ್ತು ಅಂತೇಳಿ. ಅಲ್ಲವರು ನಾವು ಹೋರಾಟ ಮಾಡ್ತಾ ಇರೋಣ. ಏನು ಮಾಡಲಿಕ್ಕೆ ಮಾಧ್ಯಮವ್ರಿಗೆ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಕಾಣಿಸುತ್ತೆ. ಇವರ ಒಂದು ಪ್ರಭಾವದಿಂದಾಗಿ ಇವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಇನ್ನು ಆದಷ್ಟು ಮಾಧ್ಯಮರು ಕೇಳ್ತಾ ಇದ್ದೀವಿ, ಮಾನವೀಯತೆ ಎಂಬುದು ಇದ್ದರೆ, ಒಂದಿಷ್ಟು ಮಾನವೀಯತೆ ಇದ್ದರೆ ಇದಕ್ಕೆ ಕೈ ಜೋಡಿಸಿ, ಈ ಸೌಜನ್ಯ ಪ್ರಕರಣ ಕೈ ಜೋಡಿಸಿ. ಆ ಧರ್ಮಸ್ಥಳ ಗ್ರಾಮ ಒಂದು ಪ್ರಕರಣ ಹೊರಗೆ ಬರಲಿ, ಪ್ರಪಂಚ ನಡುಗಿಸುವಂಥ ವಿಷಯಗಳನ್ನ ತಂದು ಕೊಡ್ತೀವಿ ನಾವು ಯಾವುದೇ ವಿಷಯನ, ಯಾವುದೇ ಒಂದು ಪ್ರಕರಣವನ್ನು ಯಾವುದೇ ಇಲಾಖೆಗೆ ದೂರು ಕೊಡಲಿಕ್ಕೆ ಆಗ್ತಾಯಿಲ್ಲ. ದೂರು ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾರ ಮೇಲೆ ನಂಬಿಕೆ ಇಲ್ಲ, ಯಾರನ್ನು ಎಲ್ಲಿ ನಂಬುವುದಂತ ಗೊತ್ತಾಗ್ತಾಯಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಒಂದು ಪ್ರಕರಣ, ಒಂದೇ ಒಂದು ಪ್ರಕರಣ ಹೊರಗೆ ಹಾಕಿ ಮತ್ತೆ ಕೊಡ್ತೀವಿ ನಿಮಗೆ, ಯಾವ ರೀತಿಯಲ್ಲಾಗಿದೆ, ಏನಾಗಿದೆ ಅಲ್ಲಿ ಅಂತ. ಪದ್ಮವಲ್ಲಿ, ಪದ್ಮಲತಾ, ವೇದವಲ್ಲಿ, ಆನಮಾತ ಅಲ್ಲ, ಇದು ಸಣ್ಣ ವಿಷಯ. ನೀವು ಒಂದೊಂದು ಕೊಡ್ತೀವಿ, ಮಾಧ್ಯಮರ ನಮ್ಮ ಮುಂದೆ ಬಂದರೆ ಕೊಡ್ತೀವಿ ನಿಮಗೆ. ಎಲ್ಲೆಲ್ಲ ಕೊಲೆ ಆಗ್ತಾರೆ, ಎಲ್ಲೆಲ್ಲ ತಂದಾಗ್ತಾರೆ ಎಲ್ಲ ಇದೆ. ಜೀವಂತ ಸಾಕ್ಷಿ ಇದ್ದಾರೆ. ಇವಾಗ ಎಷ್ಟು ಬೇಕು ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ನಿಷ್ಠಾವಂತ ಒಂದು SP, DSP, ಸರ್ಕಲ್ ಇನ್ಸ್ಪೆಕ್ಟರ್ ಹಾಕಿ. ಇಡೀ ಪ್ರಪಂಚ ಹೇಳ್ತದೆ, ಪ್ರಪಂಚನೇ ತಿರುಗಿ ನೋಡಬೇಕಾಗತ್ತೆ ಈ ಕಡೆ. ಅಂಥ ದೊಡ್ಡ ದೊಡ್ಡ ಇದು ಮಾಡಿರೋ ಅತ್ಯಾಚಾರ, ಕೊಲೆ ಮಾಡಿರೋದು ಇಲ್ಲಿ. ನೀವು ಹೇಳ್ಬೋದು ಇವರೇನೋ ದೊಡ್ಡ ಬೊಗಳ್ತೀವಿ, ಬೊಗಳೋದು ವಿಷಯ ಅಲ್ಲ, ಸತ್ಯನೋ ಸತ್ಯವಾಗಿ ಹೇಳ್ತಾ ಇದ್ದೀವಿ. ನಾವೇನೋ ಇದನ್ನೆಲ್ಲ ಸುಳ್ಳು ಹೇಳೋದು, ಇವತ್ತೇ ಅವು ಹೋಗೋ ದಾರಿಯಲ್ಲಿ ಬಿದ್ದು ಸಾಯಿ ನಾವು. ಅಂಥ ವಿಷಯ ಇದೆ. ಇದಕ್ಕೆ ಯಾರು ಕೈ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ರಾಜ್ಯದ ಮಾಧ್ಯಮವರು ಮುಂದೆ ಬರದಿದ್ದರೆ ನಾವು ಇನ್ನೂ ಹೊರಗಿನ ಮಾಧ್ಯಮವನ್ನೆಲ್ಲ ಮಾತಾಡಿಸ್ತಾ ಇದ್ದೇವೆ. ತುಂಬ ಜನ ಮುಂದೆ ಬರ್ತಾ ಇದ್ದಾರೆ, ಮಾಡ್ತೀವಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಕೊನೆಯದಾಗಿ ನಿಮ್ಮ ಧರ್ಮ ಯುದ್ಧಕ್ಕೆ ಜಯವಾಗಲಿ ಅಂತ ಬರ್ತಾ ಇದೆ. ಮತ್ತು ಇನ್ನು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ದುಡ್ಡು ಕಷ್ಟ ಆದವರು ಕಟ್ಟೋದು ಬೇಡಿ ಅಂತ ಹೇಳಿದ್ರು, ಮಾನ ಮರ್ಯಾದೆ ಅಂಜಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ನೀವು ಆತ್ಮಹತ್ಯೆ ಮಾಡಬೇಡಿ ದಯವಿಟ್ಟು. ಧೈರ್ಯವಾಗಿ ಹೋರಾಡಿ, ಧೈರ್ಯವಾಗಿ ಎದುರಿಸಿ. ಮಾನ ಮರ್ಯಾದೆಯಿಂದ ಅಕ್ಕಪಕ್ಕವನಿಗೆ 100 ರೂಪಾಯಿ ಕೇಳಿದ್ರೆ ಯಾವನು ಕೊಡಲ್ಲ, 10 ರೂಪಾಯಿ ಕೇಳಿದ್ರು ಯಾವನು ಕೊಡಲ್ಲ. ನೀವು ಧೈರ್ಯವಾಗಿ ನಿಲ್ಲಿ. ನೀವು ಏನಾರು ಈ ಥರ ಮನೆ ಹತ್ರ ಬಂದು ಏನೋ ತೊಂದರೆ ಕೊಡ್ತಾರೆ, ನೇರವಾಗಿ ಸುಮ್ಮನೆ ನೇರವಾಗಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿ, 112ಕ್ಕೆ ಫೋನ್ ಮಾಡಿ. ಅವರೇ ಬರ್ತಾರೆ ಮನೆ ಹತ್ರ. ಮನೆ ಹತ್ರ ಒಂದು ಜಗಳ ಮಾಡಲಿಕ್ಕೆ ಇಲ್ಲ ಯಾರು. ಇವರು ಏನಂತ ಕಾಯಿಲೆ ಅಂತ ಹೇಳಿದ್ರೆ, ಸಾಲ ಕೊಡದಿದ್ದರೆ ಮನೆಗೆ ಒಂದು 10 ಜನ ಬರೋದು, ಸ್ವಲ್ಪ ಜೋರಾಗಿ ಮಾತಾಡಿಸ್ತಾರೋ, ಅಕ್ಕಪಕ್ಕದವ್ರು ಕೇಳಿಸ್ತಾ ಇರುವಾಗ ಇವತ್ತು ದುಡ್ಡು ಕೊಡ್ತಾನೆ. ಈ ಒಂದು ಮೆಂಟಾಲಿಟಿಯಲ್ಲಿ ಇವತ್ತು ಹಿಂದೂ ಸಮಾಜ ನಾಶ ಆಗ್ತಾ ಇದೆ. ಹಿಂದೂ ಸಮಾಜವನ್ನೇ ನಾಶ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರಶ್ನೆ ಕೇಳಿ, ಎಲ್ಲ ಡಾಕ್ಯುಮೆಂಟ್ ಕೇಳಿ, ನೀವು ಕೇಳಿ, ದಾಖಲೆ ಸಮೇತ ಕೇಳಿ. ಇವಾಗ ನೋಡ್ತಾ ಇದ್ದಾರೆ, ಎಷ್ಟೋ ವಿಡಿಯೋ ನೋಡ್ತಾ ಇದ್ದಾರಲ್ಲ, ದಾಖಲೆ ಪರೀಕ್ಷೆ ಮಾಡುವಾಗ ದುಡ್ಡಿಲ್ಲ, ಇಷ್ಟು ದುಡ್ಡೆಲ್ಲೋ ಇತ್ತು, ಅಷ್ಟು ದುಡ್ಡೆಲ್ಲೋ ಇತ್ತು ಕೇಳುವಾಗ ಉತ್ತರ ಇಲ್ಲ. ನೀವು ಅದೇ ಥರ ಪ್ರಶ್ನೆ ಮಾಡಿ, ನೀವು ಪ್ರಶ್ನೆ ಮಾಡಿ. ಮತ್ತೆ ನೀವು ಕಟ್ಟಬೇಡಿ, ನಾವು ಹೇಳಲಿಕ್ಕೆ ಬರಲ್ಲ, ನಾವು ಹೇಳುವುದಿಲ್ಲ. ಕಟ್ಟಬೇಡಿ ಅಂತ ಹೇಳಲ್ಲ, ನೀವು ಪ್ರಶ್ನೆ ಮಾಡಿ. ನಿಮ್ಮ ಕಾನೂನು ಚೌಕಟ್ಟಲ್ಲಿ ನಿಮಗೆ ದುಡ್ಡು 1 ರೂಪಾಯಿ ಬರಲಿಕ್ಕಿದ್ರು ನೀವು ಕಟ್ಟಬೇಡಿ. ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ನಾವು ಹೇಳ್ತೇವೆ. ಮತ್ತೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾವುದೆಲ್ಲ ಅಕ್ರಮ ಇದೆ, ಅನ್ಯಾಯ ಇದೆ, ಯಾವುದೆಲ್ಲ ಡಾಕ್ಯುಮೆಂಟ್ ಇಲ್ಲ, ಅದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಹೊರತು ಮತ್ತೆ ಸಂಘ ದುಡಿದವರೇ ಕಟ್ಟುವುದವರೇ ನಡೆದ ಸರಿಪಡಿಸಬೇಕು, ಇದು ನಮ್ಮ ಉದ್ದೇಶ. ಇಲ್ಲ ಇವರು ನೇರವಾಗಿ 10 ಜನ ಕಮಿಟಿ ಒಂದು ಸಂಘ ಇದ್ದರೆ ಆ ಸಂಘವನ್ನು ನೇರವಾಗಿ ಬ್ಯಾಂಕ್ಗೆ ಅಟ್ಯಾಚ್ಮೆಂಟ್ ಕೊಡಲಿ. ಬ್ಯಾಂಕಲ್ಲಿ ಹೋದ್ರೆ ನೀವು ಸಂಘ ರಚನೆ ಮಾಡಿ ಬ್ಯಾಂಕಲ್ಲಿ ಕಟ್ಬೋದು. ನೀವೇನೋ ಸಾಲ ಕೊಟ್ಟಿದ್ದೀರಾ, ಈ ದುಡ್ಡು ಬರೋರಿಗೆ ಹೇಳಿ, ನೋಡಿ ಇಷ್ಟು ದುಡ್ಡು ಬಂತು, ನಮ್ಮ ಕೊಟ್ಟರೆ ನಮಗೆ ಕೊಡಿ ಅಂತ ಹೇಳಿ ಮುಗೀತಲ್ಲ. ಆ ಕೆಲಸ ಮಾಡ್ಬೋದಲ್ಲ, ಏಕಾದ್ರು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಯಾವುದೇ ಸ್ವಸಹಾಯ ಸಂಘದಲ್ಲಿ ಇನ್ಶೂರೆನ್ಸ್ ಕಂಪಲ್ಸರಿ ಇಲ್ಲ. ಇವರ ಕಂಪಲ್ಸರಿ ನೀವು ತಗೊಳ್ಳಬೇಕು, ಇಲ್ಲಾಂದ್ರೆ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಇನ್ಶೂರೆನ್ಸ್ ಇದ್ದರೆ ಬೇಕಿದೆ ಮಾಡ್ಬೋದು. ಡೆತ್ ಆದರೆ ಮತ್ತೆ ಅದು ಕಟ್ಟಲಿಕ್ಕಿಲ್ವಲ್ಲ ಸರ್ ದುಡ್ಡು. ಯಾವುದೋ ಇವಾಗ ಸಾಲ ತಗೊಂಡ್ರೆ ಕಟ್ಟಲಿಕ್ಕಿಲ್ವಲ್ಲ. ಇಲ್ಲ, ತಿರುಗಿ 6 ತಿಂಗಳು 8 ತಿಂಗಳು ಕಟ್ಟಿಸಿ ಇವರು ದುಡ್ಡು ಎಷ್ಟಿದೆ ಅದೆಲ್ಲ ಕಟ್ಟಿಸಾನ ಅಂತ ಹೇಳ್ತಾರೆ. ಇನ್ಶೂರ್ ಇಲ್ಲ ಅಂತ ಹೇಳ್ತಾರೆ. ಅದು ನಿಮಗೆಲ್ಲ ಅಂತ ಹೇಳ್ತಾರೆ, ಅದು ಅವರಿಗೆ ಅಂತ ಹೇಳ್ತಾರೆ.
ಜೋರು ಮಾಡಿದ್ರೆ ಮಾತ್ರ ಕೊಡ್ತಾರೆ, ಅಲ್ಲಿ ಹೌದು. ಕಟ್ಟಿದ ದುಡ್ಡನ್ನು ಮಾತ್ರ ಕೊಡ್ತಾರೆ ಹೊರತು. ಹೌದು, ಮಂಗಳೂರಲ್ಲಿ ಅವತ್ತು ಹೋಗಿದ್ದೀವಲ್ಲ ಒಂದು ಮನೆಗೆ, ಹೌದು. ಒಂದು ಕಡೆಯಿಂದ ನೇಣು ಹಾಕಿ ವಿಂಡೋಗೆ ನೇಣು ಹಾಕಿ ಆತ್ಮಹತ್ಯೆ ಮಾಡಿರೋದು. ಪೊಲೀಸರು ಬಂದು ಎನ ಇಳಿಸ್ತಾ ಇದ್ದಾರೆ, ಹಿಂದಿನ ಬಾಗಿಲಿಂದ ಬಟ್ಟಿ ದುಡ್ಡು ಕೇಳ್ತಾ ಇದ್ದಾರೆ. ಎಲ್ಲ ಗೊತ್ತಿರುವಂಥ ವಿಚಾರ ಇದು, ಎಲ್ಲರಿಗೂ ಗೊತ್ತು. ಎಲ್ಲ ಊರಲ್ಲಿ ಇದು ಆಗ್ತಾ ಇರುವಂಥ ಘಟನೆ, ಎಲ್ಲ ಊರು ಎಲ್ಲರಿಗೂ ಗೊತ್ತು. ಆದರೆ ಯಾರು ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಅಲ್ಲ, ಇನ್ನೊಂದು ಇವಾಗ ಉಳ್ಳಾಲ ಆಟೋ ಡ್ರೈವರ್ಗೆ ಆದ ಅನ್ಯಾಯಕ್ಕೆ ಧರ್ಮಸ್ಥಳವರು ದೂರು ಕೊಟ್ಟರೆ, ಧರ್ಮಸ್ಥಳವರು ದೂರು ಕೊಟ್ಟರೆ ಆ ದೂರ ಯಾವ ಮೂಲ ಬಂದಿರೋದು ಏನು, ಅದು ಉದ್ದೇಶ, ಅದು ಪರಿಶೀಲನೆ ಮಾಡದೆ ನಮ್ಮ ಆಟೋ ಡ್ರೈವರ್ ಕರೆಸಿ ಓಡಿಸ್ತಾರೆ. ಇದೆಷ್ಟು ಸರಿ? ನಿಮಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಏನೋ ಮೋಹ ಏನೋ ಇದ್ದರೆ, ಇಲ್ಲ ನಿಮ್ಮವ್ರು ಯಾರೋ ಕೆಲಸ ಮಾಡ್ತಾರೆ ಅದು ಇಟ್ಬಿಡಿ. ಈ ಪೊಲೀಸ್ ಇಲಾಖೆ ಏನು ಕರ್ತವ್ಯ ಪೊಲೀಸ್ ಕೆಲಸ ಇದೆ ಅದು ಕೆಲಸ ಮಾಡಿ, ಯಾರಿಗೂ ಸಪೋರ್ಟ್ ಮಾಡಬೇಡಿ. ಗೊತ್ತು, ಇಡೀ ಸರ್ಕಾರ, ಇಡೀ ಗೃಹ ಇಲಾಖೆ ಅವರ ಕೈಯಲ್ಲಿ ಇದೆ ಅಂತ ಗೊತ್ತು, ಇಲ್ಲಂತ ಅಲ್ಲ. ಒಂದಿಷ್ಟು ಪೊಲೀಸ್ ಅಧಿಕಾರಿಯವರು ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಮೂಲಕ ನಾನೊಂದು ಧನ್ಯವಾದವನ್ನು ಹೇಳ್ತೀನಿ ನಾನು. ಹೌದು, ಇದೆಲ್ಲ ಒಂದಿಷ್ಟು ಪೊಲೀಸರು ಏನಂತ ಉಳಿದವರ ಮಾನವರ ಹರಾಜು ಮಾಡೋ ಕೆಲಸ ಮಾಡಿ, ಅಂಥ ಕೆಲಸ ಮಾಡಬೇಡಿ ಸ್ವಾಮಿ. ಕಾನೂನು ಚೌಕಟ್ಟಲ್ಲಿ ಏನಿರೋದು ಮಾಡಿ ನೀವು, ಆ ಇಲಾಖೆ ಹೆಸರನ್ನು ಉಳಿಸುವ ಕೆಲಸ ಮಾಡಿ ನೀವು. ಹೌದು, ಇದು ಸಂಘದ ವಿಚಾರ, ಅದು ಸಿವಿಲ್ ಮ್ಯಾಟರ್. ಹೌದು, ಇವರಿಗೆ ಬರುವುದಿಲ್ಲ, ನೇರವಾಗಿ ಹೇಳ್ಬೋದಲ್ಲ, ಕೋರ್ಟಲ್ಲಿ ಬರೆದು ಕೊಡಬೇಕು. ಅವರು ನೇರ ಕರೆಸಿಬಿಟ್ಟು ಹೊಡೆದಿದ್ದಾರೆ ಗೊತ್ತಾ. ಈ ಥರ ಕೆಲಸ ಮಾಡಬೇಡಿ, ನಿಯತ್ತಾಗಿ ಕೆಲಸ ಮಾಡಿ, ಬೇಡ ಅಂತ ಹೇಳಲ್ಲ ನಾವು. ನಿಮಗೆ ಮುಂದೆ ನಾವು ಕೈ ಜೋಡಿಸ್ತೀವಿ. ನಾವು ಅಕ್ರಮ ಬಡ್ಡಿದಂತೆ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಮತ್ತೆ ಹೇಳ್ತಾ ಇದ್ದೀವಿ. ಯಾರಿಗೂ ಕಟ್ಟೋದು ಬೇಡ ಅಂತ ಹೇಳ್ತಾ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಪತ್ರಗಳನ್ನು, ಪಾಸ್ ಪುಸ್ತಕಗಳನ್ನು ತಗೊಳ್ಳಿ, ತನಿಖೆ ಎಂಕ್ವೈರಿ ಮಾಡಿಸಿ. ಇಲ್ಲ ನೀವೊಂದು ಯಾರು ಇದನ್ನೆಲ್ಲ ಮಾಡೋರು ಇದ್ದಾರೆ, ಲೆಕ್ಕಾಚಾರ ಮಾಡೋರು, ಅಡಿಟ್ರು, ಅವ್ರ ಹತ್ರ ಹೋಗಿ ನೀವು ಇವಾಗ ಕೊಡಿ, ನಮ್ಮದು ಇಷ್ಟು ದುಡ್ಡು ಹೋಗಿದೆ, ಎಷ್ಟು % ಬಡ್ಡಿ ಆಗಿದೆ, ವಾರ ಈಸ್ಕೊಳ್ಳೋ ಬಡ್ಡಿ ಹೆಚ್ಚಿಗೆ ಇರುತ್ತೋ ಕಮ್ಮಿ ಆಗಲ್ಲ, ಅವ ಹೆಚ್ಚಿಗೆ ಆಗ್ತದೆ ಅವರಿಗೆ. ವಾರ ತಗೊಳ್ಲಿಕ್ಕೆ ಅಲ್ಲ, ಇವರು ತಿಂಗಳಿಗೆ ಬಡ್ಡಿ ಕೊಡ್ತಾ ಇರೋದು, ಮತ್ತೇನಕ್ಕೆ ವಾರ ತಗೊಳ್ಬೇಕು? ಇಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಿದ್ದೆ ಸರ್, ನಿಮ್ಮ ಸಂಘದಲ್ಲಿ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದರೆ ಸಂಚಾರಿ ಸ್ಟುಡಿಯೋದವರು ಹೇಳಿದ ಮಾತನ್ನು ಜನ ಯಾಕೆ ಕೇಳ್ತಾ ಇದ್ದಾರೆ, ಯಾಕೆ ಜನ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹೌದು, 1 ಲಕ್ಷ ಜನ ನಿಲ್ಲಿಸಬೇಕಾದ್ರೆ ನಮ್ಮ ವಿಡಿಯೋಗಳನ್ನು ನೋಡಿ ಅವ್ರು ಲೆಕ್ಕ ಮಾಡಿದ್ದಾರೆ. ಹೌದು, ನಾವು ಯಾರಿಗೂ ಮನೆಗೆ ಹೋಗಿ ನೀವು ನಿಲ್ಲಿಸಿ ಅಂತ ನಾವು ಹೇಳಿಲ್ಲ. ಹೌದು, ನಾವು ಕರ್ದಲ್ಲಿಗೆ ನಾವು ಹೋಗ್ತಾ ಇದ್ವಿ ಹೊರತು ಯಾರಿಗೂ ಕೂಡ ನೀವು ನಿಲ್ಲಿಸಿ ನಮಗೆ ಎಲ್ಲ ನಿಲ್ಲಿಸಿ ಆದ್ಮೇಲೆ ನಮಗೆ ಕಾಲ್ ಮಾಡ್ತಾರೆ. ಈಗ ನಿಲ್ಲಿಸಿದ್ದೀವಿ, ಈ ಥರ ಎಲ್ಲ ಲೆಕ್ಕಾಚಾರ ಇದೆ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಹೌದು, ನಾವು ಅವರಿಗೆ ಹೇಳೋದು ಅಂತ, ನೀವು ಈಗ ಏನು ಕಟ್ತಾ ಇದ್ದೀರಾ ಅದನ್ನು ಹೋಗಿ ಬ್ಯಾಂಕ್ ಅಕೌಂಟಲ್ಲಿ ಒಂದು ನಿಮ್ಮ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಆ ಅಕೌಂಟಿಗೆ ನಿಮ್ಮ ದುಡ್ಡನ್ನು ಹಾಕಿ, ಮತ್ತೆ ನಿಮಗೆ ಅಲ್ಲಿ ಏನು ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಸಾಲಗಳನ್ನೆಲ್ಲ ಕೊಡ್ತಾರೆ ಅಂತ ನಾವು ಹೇಳೋದು ಅಷ್ಟೇ ಹೊರತು ನೀವು ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ. ನಾವು ಈಗಲೂ ಹೇಳ್ತಾ ಇರೋದಷ್ಟೇ, ನೀವು ನಿಮ್ಮ ಹಕ್ಕನ್ನು ಕೇಳಿ, ಸ್ವಸಹಾಯ ಸಂಘದ ನಿಯಮಗಳನ್ನು ತಿಳ್ಕೊಳ್ಳಿ, ಲೆಕ್ಕಾಚಾರ ಮಾಡಿ. ಕಲಾ ಮಾಧ್ಯಮದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಮಟ್ಟಣ್ಣ ಅವರ ವಿಡಿಯೋ ನೋಡಿ ಅಂತ, ಕಲಾ ಮಾಧ್ಯಮದಲ್ಲಿ ಒಂದು ಒಳ್ಳೆ ದೊಡ್ಡ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮ ಅಂತ, ಅವರು ಗಿರೀಶ್ ಮಟ್ಟಣ್ಣ ಅವರ ಈಗ ಸಂದರ್ಶನದ ವಿಡಿಯೋಗಳನ್ನೆಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ. ಹೌದು, ಎಲ್ಲರೂ ನೋಡಿ ಅದನ್ನೆಲ್ಲ. ಹಾಗೆ ನಮ್ಮ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಾಗಲಿ, ಈ ಸಂಘದ ವಿಚಾರವಾಗಲಿ ಎಲ್ಲರೂ ಇದು ಶೇರ್ ಮಾಡಬೇಕು. ಎಲ್ಲ ಶೇರ್ ಮಾಡಿ, ಜನಗಳಿಗೆ ಅರ್ಥ ಆಗಬೇಕು. ಸತ್ಯ ಯಾವುದು ಅಂತ ಜನಗಳೇ ತೀರ್ಮಾನ ಮಾಡಬೇಕು. ಹೌದು ಹೌದು, ಅದು ಬೇಕಾಗಿ ಯಾವುದೇ ಆಗಲಿ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಜನಗಳೇ ತೀರ್ಮಾನ ಮಾಡಬೇಕು. ಸೌಜನ್ಯ ವಿರುದ್ಧ ನಿಂತವರಿಗೆ ಸೋಲಾಗಿದೆ, ನ್ಯಾಯ ಖಂಡಿತ ಸಿಗುತ್ತದೆ. ಹೌದು, ಈ ವಿಷಯಕ್ಕೆ ಸಂಬಂಧಿಸಿದ ಸೋಲಾಗಿದೆ. ಇಲ್ಲಿ ಸೌಜನ್ಯ ವಿರೋಧ ಏನೂ ಸೋಲಾಗಿಲ್ಲ. ಅಲ್ಲ ಆಗಿರೋದು 12 ವರ್ಷದ ಏಕಲ್ಲ ಯಾವುದೇ ಕೊಲೆ ಆಗ್ತಾ ಇಲ್ಲ. ಅವರಿಗೆ ಸೋಲಾಗಿದೆ, ವಿರುದ್ಧ ನಿಂತವರಿಗೆ. ಅದು ಮೊದಲೇ ಅರ್ಥ ಮಾಡ್ಕೊಳ್ಳಿ ನೀವು. ಇವಾಗ ಧರ್ಮಸ್ಥಳಕ್ಕೆ ಬಂದು ಹೋಗೋರು, ಅಂದ್ರೆ ಕುಟುಂಬ ಸಮೇತವಾಗಿ ಬಂದವರು ಎಲ್ಲರೂ ಒಟ್ಟಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ, ಇಲ್ಲ ಅರ್ಧಂಬರ್ಧ ಆಗ್ತಾ ಇತ್ತು. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ನೀವು ಯಾವ ರೀತಿ ಸೋಲ್ ಅಂತ ಹೇಳ್ತಾ ಇದ್ದೀರಾ? ಎಲ್ಲಿ ಸೋಲ್ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಇದು ವಿರುದ್ಧ ನಿಂತವರಿಗೆ, ಸೌಜನ್ಯದ ವಿರುದ್ಧ ನಿಂತವರಿಗೆ ಸೋಲಾಗಿದೆ ಅಂತ ಹೇಳ್ತಾರೆ. ಹೌದು, ಸೋಲಾಗಿದೆ. ಹೌದು. ಮತ್ತೆ ಮೊನ್ನೆ ಈ ನಮ್ಮ ಎಲ್ಲೂರಿನ ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿ ಏನು ನಮಗೆ ಗಾಡಿ ಅಡ್ಡ ಹಾಕಿದ್ರು ಬೈಕ್ನವರು, ಆ ಬೈಕ್ನವರು ಕೂಡ ಸ್ಕಿಡ್ ಆಗಿ ಬಿದ್ದಿದ್ದಾರಂತ ಮಾಹಿತಿ ಬಂದಿದೆ. ಮತ್ತೆ ಒಂದು ಅಲ್ಲಿ ಸೇವಾ ಪ್ರತಿನಿಧಿ ಏನು ಕೆಲಸ ಮಾಡಿದ್ರು
ಅವರು ಕೂಡ ಇಲ್ಲಿ ಕೆಲಸ ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಹೌದಾ? ಹಾಂ, ಮಾಡಲಿ, ಅದು ಏನೋ ಆ ದೇವರಲ್ಲಿ ಇದು ಕಳಿಸಿದ್ದಾರೆ. ಎಲ್ಲರೂ ದೇವರಿನ ಶಕ್ತಿ ಈಗೆಲ್ಲ ಗೊತ್ತು. ಮತ್ತು ಅಲ್ಲಿ ಆಸುಪಾಸಿನಲ್ಲಿ ಈಗಾಗಲೇ ಒಂದು 50 ಜನ ನಿಲ್ಲಿಸಿ ಆಯ್ತು ಮೊನ್ನೆಯಿಂದ. ಎಲ್ಲೂರಿನ ಘಟನೆ ನಡೆದ ನಂತರ ಮರು ದಿವಸವೇ ನಮಗೆ 500 ಜನ ನಿಲ್ಲಿಸಿರುವಂಥ ಕಾಲ್ ಬಂದಿದೆ. ಈಗ ಮೊನ್ನೆ ಒಂದು ಇಲ್ಲಿ ಉತ್ತರ ಕರ್ನಾಟಕದಿಂದ ಒಂದು ಒಕ್ಕೂಟನೇ ಬಂದಾಗಿದೆ. ಅಲ್ಲಿ ಒಂದು ಒಕ್ಕೂಟ ಎಲ್ಲ ಸಂಘಗಳು ಬಂದ್ ಮಾಡಿದ್ದಾರೆ, ಎಲ್ಲ ಜನರು ಒಗ್ಗಟ್ಟಾಗಿ ಬಂದ್ ಮಾಡಿದ್ದಾರೆ. ಮತ್ತು ನಮ್ಮ ಇಲ್ಲಿ ಮಂಗಳೂರಲ್ಲಿ ಬೆಂಗ್ರೆ ಅಲ್ಲಿ ಒಂದು ಒಕ್ಕೂಟ ಬಂದಾಗಿದೆ. ಮತ್ತು ನಮಗೆ ಬರುವಂಥ ಕಾಲ್ಗಳು ಒಂದು 5 ಸಂಘ ಬಂದ್ ಮಾಡಿದ್ದೀವಿ, ಒಂದು 10 ಸಂಘ ಬಂದ್ ಮಾಡಿದ್ದೀವಿ, ಈ ಥರ ಎಲ್ಲ ಲೆಕ್ಕಾಚಾರ ಮಾಡಿದ್ದಾರೆ. ಅವ್ರಿಗೆ ತಪ್ಪು ಅಂತ ಗೊತ್ತಾದ್ಮೇಲೆ ಇನ್ನೂ ಅರ್ಥ ಆಗದೆ ಅವರು ಈಗಲೂ ಕಟ್ತಾ ಇದ್ದಾರೆ. ಅಲ್ಲ, ಅದನ್ನ ಈ ಸಂಘ ಬಂದ್ ಮಾಡ್ತಾ ಇದ್ದೀವಲ್ಲ ಸಮಯ, ಅವರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಸಂಘ ಬಂದ್ ಮಾಡೋದಲ್ಲ, ನೀವು ಅದೇ ಸಂಘದ ಹೆಸರಲ್ಲಿ ಇಲ್ಲ ಇನ್ನೊಂದು ಹೆಸರು ಇಟ್ಕೊಳ್ಳಿ, ನೀವು ಪಕ್ಕದ ಬ್ಯಾಂಕ್ಗೆ ಹೋಗಿ ಖಾತೆ ತೆರೀರಿ, ಆ ಸಂಘವನ್ನು ಅದೇ ರೀತಿ ಮುಂದುವರಿಸಿ. ಹೌದು. ಪಕ್ಕದ ಬ್ಯಾಂಕಲ್ಲಿ ಎಷ್ಟು ಜನ ನಿಲ್ಲಿಸಿದ್ದಾರೆ ಅವರೆಲ್ಲ ಸೇರಿ ಒಂದು ಸಂಘ ರಚನೆ ಮಾಡಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮಗೆ. ಪ್ರತಿಯೊಂದು ಬ್ಯಾಂಕಲ್ಲಿ SBI ಆಗಲಿ, ಬರೋಡಾ ಆಗಲಿ ಬ್ಯಾಂಕಲ್ಲಿ ನಿಮಗೆ, ಮತ್ತು ಬೇರೆ ಬ್ಯಾಂಕಲ್ಲಿ ಕೂಡ, ಮತ್ತು ಸಹಕಾರಿ ಬ್ಯಾಂಕ್ಗಳು ಇರ್ತದೆ, ಎಲ್ಲದರಲ್ಲೂ ನಿಮಗೆ ಸಂಘಗಳು ಮಾಡ್ತಾರೆ. ಮತ್ತು ತಿಂಗಳು ಕಟ್ಟುವಂಥ ಯಾವುದು ಸಂಘಗಳಿದೆ ಅದು ಸರಿಯಾಗಿದೆ. ವಾರ ಕಟ್ಟುವಂಥ ಸಂಘಗಳಿಗೆ ಸೇರಬೇಡಿ ನೀವು ದಯವಿಟ್ಟು. ವಾರ ಮಾಡ್ಕೊಳ್ಳಿ ಸರ್, ಅವರವರು ಮಾಡಿ ಅದಕ್ಕೆ ಬಡ್ಡಿ ಹೆಚ್ಚಿಗೆ ಇದ್ರೆ ಅದು ನಿಮಗೇನೆ ಬರೋದು. ಹೌದು, ನಿಮಗೆ ಬರುವಂಥದ್ದು. ಬ್ಯಾಂಕ್ ಅವರು ತಗೊಂಡು ಹೋಗಲ್ಲ, ಬ್ಯಾಂಕ್ ಅವರು ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ. ಬ್ಯಾಂಕಲ್ಲಿ ಮಾಹಿತಿ ಕೇಳಿ, ಮತ್ತು ನಿಮಗೆ 8% 10% ಏನೋ ಅಲ್ಲಿ ಬಡ್ಡಿಗೆ ಸಾಲ ಕೊಡ್ತಾರೆ. ಅದು ಬಿಟ್ಟರೆ ಅವರ ಉಳಿತಾಯ ಕೂಡ ನಿಮಗೆ ಬಡ್ಡಿ ಮುಂದಿನ ಅಂತ ಬ್ಯಾಂಕಿಂದ ಸಾಲ ತಗೊಳ್ಳುವಾಗ ಇವಾಗ ನಾವು ಕಟ್ತಾ ಇರ್ತೀವಲ್ಲ ವಾರ ಅಂತ 10 ಜನ ಸ್ನೇಹಿತರ 10 ಜನ ಎಸ್ಕೊಳ್ಳಿ, ಒಂದು ತಿಂಗಳು 40,000 ರೂಪಾಯಿ ಇತ್ತು. 40,000 ಒಬ್ಬನಿಗೆ ಬೇಕಾದ್ರೆ ಸಾಲ ಕೊಡಿ, ಅವನದು ಎಷ್ಟು ಬಡ್ಡಿ ತಗೊಳ್ತೀರಾ ಅದು ಇದರಲ್ಲೇ ಇರುತ್ತೆ. ನಿಮಗೆ ಆ ದುಡ್ಡು ಬೇರೆಯವ್ರಿಗೆ ಆಗ್ತಾ ಇಲ್ಲ, ನಿಮಗೇನೆ ಆ ದುಡ್ಡು ಅಂತ ಹೇಳ್ತಾ ಇದೀವಲ್ಲ. ಬಾವಿಯ ನೀರು ಮೇಲೆ ತೆಗೆದ್ರೆ ಅದಕ್ಕೇನೆ ಹೋಗ್ತಾ ಇದ್ದೀರಾ, ಮತ್ತೆ ಬಾವಿ ನೀರು ಹೊರಗೆ ಹೋಗ್ತಾ ಇಲ್ಲ, ಅಷ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಇನ್ಶೂರೆನ್ಸ್ ಆಗಲಿ ಇದಾಗಲಿ ಅದಾಗಲಿ ಯಾವುದೇ ಕಟ್ಟುವ ಅವಶ್ಯಕತೆ ಇಲ್ಲ. ಹೌದು. ಮತ್ತೆ ಸುರಕ್ಷದ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು. ಸುರಕ್ಷದಲ್ಲಿ ತುಂಬ ಜನರಿಗೆ ಮೋಸ ಆಗಿದೆ, ಅದರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇವೆ. ಮತ್ತು ಸುರಕ್ಷದ ಬದಲು ಈಗ ಸರ್ಕಾರದ ಇದೆಯಲ್ಲ, ಹೌದು, ಯಾವುದು ಆರೋಗ್ಯ ಆಯುಷ್ಮಾನ್ ಭಾರತ್ ಇದೆ. ಆಯುಷ್ಮಾನ್ ಭಾರತ್ ಇದ್ದವರಿಗೆ ಸುರಕ್ಷಾ ಆಗೋದಿಲ್ಲ, ಸುರಕ್ಷೆ ಇದ್ದವರಿಗೆ ಆಯುಷ್ಮಾನ್ ಕಾರ್ಡ್ ಆಗೋದಿಲ್ಲ. ಅಲ್ಲ, ನನಗೆ ತುಂಬಾ ಕರೆ ಬಂದಿದೆ ಸರ್, ಇದು ಇದರಲ್ಲಿ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಯಾವ್ದು ಆಗ್ತಾ ಇಲ್ಲ. ಅವರ ಹಾಸ್ಪಿಟಲ್ಗೋಸ್ಕರ ಮಾಡಿಟ್ಟಿರೋದು, ಹೌದು, ಬೇರೆ ಯಾವುದಲ್ಲ, ಅವರ ಹಾಸ್ಪಿಟಲ್ಗೋಸ್ಕರ ಮಾಡಿಟ್ಟಿರೋದು. ಹೌದು. ಅಂದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾತ್ರ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಅನ್ಯಾಯ ಆಗಿದೆ, ಇದೆಲ್ಲ ಸತ್ಯನೇ ಆಗಿರುವಂಥದ್ದು, ಎಲ್ಲರೂ ನಿಮಗೆಲ್ಲ ಗೊತ್ತಿರ್ಬೋದು. ಆದರೆ ಈಗ ಎಲ್ಲ ಜನರಿಗೆ ಗೊತ್ತಾಗ್ತಾ ಇದೆ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ, ಯಾವುದೇ ಒಂದು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು, ಲೆಕ್ಕಾಚಾರ ಮಾಡಿ, ನಿಮ್ಮ ಬಡ್ಡಿ ಲೆಕ್ಕಾಚಾರ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ನೋಡಿ, ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂತಿದೆ. ಕೊನೆಯದಾಗಿ ನೆಕ್ಸ್ಟ್ ಮುಂದಕ್ಕೆ ನಾನು ಚಾರ್ಟ್ ಮಾಡ್ತೀವಿ. ಒಂದು ತಿಂಗಳಿಗೆ 2.5 ತಿಂಗಳಿಗೆ ಎಷ್ಟು ಕಟ್ಟರೆ ಎಷ್ಟಾಗುತ್ತೆ, ಎಷ್ಟು ಬಡ್ಡಿ ಬರುತ್ತೆ ಎಲ್ಲವೂ ನಿಮಗೆ ಕೊಡ್ತೀವಿ. ನಿಮ್ಮ ದುಡ್ಡು ಯಾವ ರೀತಿ ಎಲ್ಲ ಆಗುತ್ತೆ ಎಲ್ಲ ಚಾರ್ಟ್ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಪ್ರತಿಯೊಂದನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಮತ್ತು ಈಗಾಗಲೇ ಫೇಸ್ಬುಕ್ಕಲ್ಲಿ ಏನಾಗಿದೆ ಅಂತ ನೋಡಲಿಲ್ಲ. ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ತುಂಬ ಧರ್ಮಸ್ಥಳ ಸಂಘ ಇದೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತೀವಿ. ಮಂಡ್ಯದಲ್ಲಿ ಮೊನ್ನೆ ರಾತ್ರಿ 12:30 ನನಗೆ ಕರೆ ಬಂತು, ಸರ್ ಈ ಶಾಲಾ ವಿಷಯದಲ್ಲಿ ಆತ್ಮಹತ್ಯೆ ಮಾಡಲಿಕ್ಕೆ ವಿಷಯ ತಗೊಂಡಿದ್ದಾರೆ ಅಂತೇಳಿ. ಬೆಂಗಳೂರಿಂದ ಹೋಗ್ತಾ ಇದ್ದಾರೆ. 12:30 ನನಗೆ ಫೋನ್ ಮಾಡಿದ್ದಾರೆ. 12:30 1 ಗಂಟೆ ಇಂಥ ಈ ಟೈಮಿಂಗ್ಸ್ ಏನಿಲ್ಲ, ಏನನ್ನು ಇವರಿಂದ ನೋವಾದರೆ ಅಷ್ಟೊತ್ತು ನಿಮಗೆ ಕರೆ ಮಾಡ್ತಾರೆ. ಮಂಡ್ಯಲ್ಲೂ ಆಗ್ತಾ ಇದೆ, ನೀವೇ ಎಚ್ಚೆತ್ತುಕೊಳ್ಬೇಕು, ನಾವಲ್ಲ. ನಾವು ಏನನ್ನು ಹೇಳಲ್ಲ, ನಿಮ್ಮ ಹತ್ರ ಒಂದೇ ಕೇಳ್ತಾ ಇರೋದು, ಆ ಕಾನೂನು ಚೌಕಟ್ಟು ಇದೆಯೇ ಇಲ್ವಾ ಎಂಬ ಪ್ರಶ್ನೆ ಮಾಡಿ. ನೀವು ಇಷ್ಟು ವರ್ಷ ನೀವು ಕಟ್ಟಿದ್ದೀರಲ್ಲ, ಆ ದುಡ್ಡದೆಲ್ಲ ಮೊತ್ತವನ್ನು ಕೇಳಿ ಆಮೇಲೆ ಒಂದು ಎಂಕ್ವೈರಿ ಹಾಕಿ ಎಷ್ಟೆಷ್ಟು ಬಂತು ಬಡ್ಡಿ, ಎಷ್ಟು ನಮಗೆ ಬರಬೇಕಿತ್ತು, ಸರ್ಕಾರದ ಯಾವುದೆಲ್ಲ ಸವಲತ್ತಿತ್ತು, ಇದೇನಕ್ಕೆ ನಮಗೆ ಬಂದಿಲ್ಲ ಅಂತ ಕೇಳಿ. ಅದೆಲ್ಲ ಸರಿಯಾಗಿ ಕೊಟ್ಟರೆ ನೀವು ಅದನ್ನೇ ಮುಂದುವರಿಸಿ. ಇದು ಕೊಟ್ಟಿಲ್ಲ, ಅಲ್ಲಿ ಅನ್ಯಾಯ ಆಗಿದೆ ಅಂತ ನಿಲ್ಲಿಸಿಬಿಡಿ. ನಿಲ್ಲಿಸಿ ನಿಮ್ಮ ನಿಯರೆಸ್ಟ್ ಬೆಸ್ಟ್, ಮತ್ತೆ ಹೇಳಿದ್ರೆ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಖಾತೆ ಓಪನ್ ಮಾಡಿ, ಅಷ್ಟೇ ಜನ ಸರಿ.
ಇಲ್ಲಿ ಫೇಸ್ಬುಕ್ಕಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಸರ್ ನಮ್ಮ ತಾಯಿ ತೀರ್ಕೊಂಡು 4 ತಿಂಗಳ ಕಾಲ ಆಗಿದೆ, ಅದರ ಮೇಲೆ ಸಾಲ ಇತ್ತು ಅವರ ಮೇಲೆ, ಅದನ್ನು ಪೂರ್ತಿಯಾಗಿ ಕಟ್ಟಿದ್ದೇನೆ, ಆದ್ದರಿಂದ ವಾಪಸ್ ಬರುತ್ತೆ ಅಂತ ಹೇಳಿದರೆ ಬಂದಿಲ್ಲ, ಇದಕ್ಕೆ ಪರಿಹಾರ ಏನು ಕೊಡಿ, ನೀವು ಫೋನ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಿನ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ, ಅವರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಎಲ್ಲ ನೀವು ತಿಳ್ಕೊಬೋದು. ಮತ್ತು ಅವರು ನಿಮಗೊಬ್ಬರಿಗಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಯಾರು ಮುಂದೆ ಇಲ್ಲಿ ಕಡಬದಲ್ಲಿ ನಡೆದಿರುವಂಥ ಘಟನೆ ಏನಂದರೆ, ಇದೇ ಥರ ತೀರ್ಕೊಂಡು 3 ತಿಂಗಳು ಇವರು ಸಾಲ ಕಟ್ಟಬೇಕು ನೀವು, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕಳಿಸಿದ್ದೇವೆ ಆಮೇಲೆ ಬರ್ತದೆ ಅಂತ ಹೇಳಿದ್ದಾರೆ. 3 ತಿಂಗಳು ಕಟ್ಟಿದ್ರು ಕೂಡ ಇವ್ರಿಗೆ ಏನು ಸಿಗಲಿಲ್ಲ, ಯಾವುದೇ ಇನ್ಶೂರೆನ್ಸ್ ಹಣ ಆಗಲಿ ಬರಲಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಇವರೆಲ್ಲ ಸಂಘದವರು ಸೇರಿ ಒಗ್ಗಟ್ಟಾಗಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ಮೇಲೆ 1 ತಿಂಗಳಾದಮೇಲೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಇವರೇನು ಅದನ್ನು ಕಂಟಿನ್ಯೂ ಮಾಡಿದ್ದಾರೆ, ಅಂದರೆ ನಾವು ಎಲ್ಲ ಹಣ ಸಿಗುವ ತನಕ ಕಟ್ಟೋದಿಲ್ಲ ಅಂತ. ಅವರು ಕೊಡಲೂ ಇಲ್ಲ, ಇವರು ಈಗ ಕಟ್ಟೋದನ್ನು ನಿಲ್ಲಿಸಿ ಈಗ ಸಾಧಾರಣ 2-3 ತಿಂಗಳಾಗಿದೆ. ಅಲ್ಲಿ ರಾತ್ರಿ ಮನೆಗೆ ಹೋಗಿದ್ದಾರೆ, 3 ದಿವಸ ಕಂಟಿನ್ಯೂ ಆಗಿ ಹಗಲು ರಾತ್ರಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆದಮೇಲೆ ಈಗ ಯಾರ್ದು ರಗಳ ಇಲ್ಲ, ಅವರು ಕೂಡ ಕಟ್ತಾ ಇಲ್ಲ. 3 ತಿಂಗಳು 112 ನಂಬರಿಗೆ ಫೋನ್ ಮಾಡಿ, ಪೊಲೀಸರು ಬರ್ತಾರೆ, ಯಾವ ರಾತ್ರಿ ಬೇಕಾದ್ರೂ ಕರೆ ಮಾಡ್ಬೋದು. ಅವ್ರು ಬಂದು ನಿಮ್ಮ ರಕ್ಷಣೆಗೆ ಇರ್ತಾರೆ. ಈ ಸಿವಿಲ್ ಮ್ಯಾಟ್ರಿಗೆ ಎಂಟರ್ ಆಗಲ್ಲ, ನಿಮ್ಮ ರಕ್ಷಣೆಗೆ ಮಾತ್ರ ಅವರು ಇರ್ತಾರೆ. BC ಟ್ರಸ್ಟ್ನ ಹಗರಣ ಇಡಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಇಡಿ ಕೊಡಬೇಕು, ಎಲ್ಲರೂ ಅದರ ಕೆಲಸ ನಡೀತಾ ಇದೆ. ಎಲ್ಲರೂ ಒತ್ತಾಯ ಮಾಡಬೇಕು, ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಮಗೆ ಒಂದು ಪ್ರತಿಭಟನೆ, ಪ್ರತಿಯೊಬ್ಬರು ಇಡಿ ಅಡ್ರೆಸ್ನಷ್ಟು ಕಳಿಸ್ಕೊಡ್ತೀವಿ, ಎಲ್ಲರೂ ಲೆಟರ್ ಹಾಕಿ ಅಲ್ಲಿಗೆ ಲೆಟರ್ ಹಾಕ್ಬೇಕು. ಹೌದು, ಯಾಕೆ ಆಗಲ್ಲ? ಇದನ್ನೆಲ್ಲ ನೋಡಿ ಅಧಿವೇಶನಲ್ಲಿ ಚರ್ಚೆ ಆಗ್ಬೋದು, ಇದನ್ನೆಲ್ಲ ಯಾವುದು ಮಾಡಲ್ಲ. ಈ ರಾಜ್ಯಕ್ಕೆ ನಂಬರಾಟ ಮಾತ್ರ ಅವರವರಿಗೆ ಮಾತ್ರ ಇರೋದು. ಇಷ್ಟೆಲ್ಲ ಆಗ್ತಾರ ಕೇಳ್ಬೋದಲ್ಲ, ಏನು ವಿಷಯ ಅಂತ. ಇಷ್ಟೆಲ್ಲ ಪ್ರಕರಣ ದಾಖಲಾಗ್ತಾ ಇದೆ, ಓಡಾಡ್ತಾ ಇದ್ದೀವಿ, ಇದನ್ನೆಲ್ಲ ಮಾತಾಡಲ್ಲ. ಬೇರೆ ಯಾವುದೊಂದು ವಿಷಯ ನಾವೇನಾದರೂ ಒಂದು ವಿಷಯವನ್ನು ಏನಾದರೂ ಫೇಸ್ಬುಕ್ ಹಾಕಿದರೆ ಸ್ವಯಂಪ್ರೇರಿತವಾಗಿ ಕೆಲವೊಂದು ಪ್ರಕರಣ ದಾಖಲಾಗ್ತಾ ಇದೆ. ಹೌದು ಹೌದು ಹೌದು. ಇದೇನು ಸಣ್ಣ ಪ್ರಕರಣ ಇದು? ಇಡಿ ಕೊಟ್ಟರೆ ಏನಂತೆ, ತನಿಖೆ ಮಾಡಲಿ. ಈಗಾಗಲೇ ನಾವು ಎಲ್ಲ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು, ಇವಾಗ ರಾಜ್ಯಸಭಾ ಸದಸ್ಯ ತಾನೇ ಅವರು, ಅವರಿಗೆ ಕೊಡ್ಬೋದಲ್ಲ. ನೋಡಿ, ಈ ಥರ ನಮ್ಮ ಮೇಲೆ ಬರ್ತಾ ಇದೆ, ನನ್ನದೇ ಟ್ರಸ್ಟ್ ಅದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿದು, ನೋಡಿ ತನಿಖೆ ಮಾಡಿಸಿ ಅಂತ ಕೊಡ್ಬೋದಲ್ಲ. ಏಕೆ ಕೊಡ್ತಾ ಇಲ್ಲ? ಭಯ ಇದೆ ಅಲ್ಲ? ಹೌದು, ಅವ್ರು ಕೊಡ್ತಾ ಇಲ್ಲ. ಮಾತಾಡಲ್ಲ, ಇದೆಲ್ಲ ಮಾತಾಡಲಿಕ್ಕೆ ಯಾರು ಇಲ್ಲ, ಎಲ್ಲ ಮಾತಾಡೋದು ಬೇಡಿ ನೀವು. ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರನ್ನು ಪ್ರಶ್ನೆ ಮಾಡಿದ್ರೆ ಇರ್ತಲ್ಲ, ಏನು ಮಾತಾಡಲ್ಲ ಅವರು, ಉತ್ತರ ಕೊಡ್ತಾ ಇಲ್ಲ. ಅವ್ರ ತಲ್ಲ ಮಾತಾಡಿ ಕೈಕಾಲು ನಡೀತಾ ಇರುತ್ತೆ. ಈಗ ಸಂಘದ ಡಾಕ್ಯುಮೆಂಟ್ ಯಾರ ಹತ್ರ ಇರೋದು? ನಿಮ್ಮ ಹತ್ರ ಅಲ್ಲ, ನಿಮ್ಮ ಹತ್ರ ನಾವು ಕೇಳೋದಲ್ಲ. ನಮ್ಮ ಹತ್ರ ನೀವು ಕೇಳಿದ್ರೆ ನಮ್ಮ ಹತ್ರ ಎಲ್ಲಿದೆ? ನಿಮ್ಮ ಹತ್ರ ಎಲ್ಲ ಇರೋದು. ತಗೊಂಡೋಗಿ ಪ್ರೆಸ್ ಮೀಟಿಂಗ್ ಮಾಡಲಿ, ಬೆಂಗಳೂರಲ್ಲ ಪ್ರೆಸ್ ಮೀಟಿಂಗ್ ಮಾಡಲಿ. ನೋಡಿ, ಈ ಥರ ಅವ್ರು ಕೇಳ್ತಾ ಇದಾರೆ, ನಾವು ಕೊಡ್ತಾ ಇದೀವಿ ಅಂತ ಕೊಡಿ, ಅದು ಕೊಡಿ, ಸಾಕಲ್ಲ. ಅದು ಮಾಡಲ್ಲ. ನಿಮ್ಮದೇ ಚಾನಲ್ ಇದೆ ಅಲ್ಲ, ಯೂಟ್ಯೂಬ್ ಚಾನಲ್, ಪೇಪರಲ್ಲಿ ಎಲ್ಲ ಪೇಪರ್ ಇವರ ಕೈಯಲ್ಲಿದೆ. ಎಲ್ಲರೂ ಅಲ್ಲಿ ಒಂದು ಏನಾದರೂ ನ್ಯೂಸ್ ಇದ್ರೆ ಎಲ್ಲರೂ ಓಡ್ಬರ್ತಾರೆ. ಎಲ್ಲ ನ್ಯಾಷನಲ್ ಚಾನಲ್ಗಳು ಒಂದು ಕರೆದ್ಬಿಟ್ಟು ಹೇಳೋದಲ್ಲ, ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಕೇಳಿರುವಂತ ಎಲ್ಲ ಡಾಕ್ಯುಮೆಂಟ್ ಇದೆ, ಇನ್ಯಾವುದೋ ಬಾಕಿ ಇದ್ರೆ ಮತ್ತೆ ಕೇಳಿ ಅಂತ ಹೇಳ್ಬೋದಲ್ಲ. 1 ವರ್ಷ ಬೇಕಾ ಇದಕ್ಕೆ? ಇಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ, ಇಷ್ಟು ದೊಡ್ಡ ಸಂಸ್ಥೆಗೆ ಡಾಕ್ಯುಮೆಂಟ್ ಇಲ್ಲದೆ ನಾವೆಲ್ಲ ಮಾಡ್ತೀವ ಅಂತ ಕೇಳ್ತಾರೆ. ಯಾಕೆ 1 ವರ್ಷದಿಂದ ಕೊಡ್ಲಿಕ್ಕೆ ಆಗ್ಲಿಲ್ಲ? ಇಷ್ಟು ದೊಡ್ಡ ಸಂಸ್ಥೆಗೆ ಕೊಡಲಿಲ್ಲ. ಯಡಿಯೂರು ಅಲ್ಲೇ ತೊಂದರೆ ಇಲ್ಲ ಸ್ವಾಮಿ, 1 ವಾರ ಎಲ್ಲ ನಮಗೆ ತನವಿತ್ತು. ಇವತ್ತು ನೋಡಿ ಸಂತೋಷ್ ಅವ್ರಿಗೆ ಪರವಾಗಿಲ್ಲ, ಕಿವಿಯೆಲ್ಲ ಕೇಳಿಸ್ತಾ ಇದೆ, ಆರೋಗ್ಯವಾಗಿದ್ದೀವಿ. ಅವ್ರಿಗೆ ಎಷ್ಟೇ ಏಟೊಡ್ಲಿ ಚೆನ್ನಾಗಿರುತ್ತೆ. 1-2 ದಿನ 3 ದಿನ ನೋವಿರ್ಬೋದು, ಇಲ್ಲ 1 ವಾರ ಇರ್ಬೋದು. ಆದರೆ ಈ ಹೋರಾಟ ಅಲ್ಲಿ ಒಂದು ಹಂತಕ್ಕೆ ಬರೋದು ಅದೆಲ್ಲ ತನ್ನಷ್ಟು ಸೈಡ್ ಹೋಗುತ್ತೆ. ಮತ್ತೆ ಎಲ್ಲ ಪ್ರಾರ್ಥನೆ ಇರಲಿ ಅಷ್ಟೇ, ಬೇರೆ ಏನು ಬೇಕಂತಿಲ್ಲ, ಪ್ರಾರ್ಥನೆ ಇರಲಿ. ಸುರಕ್ಷೆ ಇದ್ರೂ ಅವರ SDM ಹಾಸ್ಪಿಟಲಲ್ಲಿ ಹಣ ಕಟ್ಟಬೇಕು, ಹಣ ಪೀಕ್ತಾರೆ ಅಂತ ಹಾಕಿದ್ದಾರೆ. ಸುರಕ್ಷೆ ಇದ್ದರೂ ಕೂಡ ಇದಕ್ಕೆಲ್ಲ ಜನ ಮುಂದೆ ಬರಬೇಕು. ಬೇರೆ ಹಾಸ್ಪಿಟಲಲ್ಲೇ ಬಿಡೋದಿಲ್ಲ, ಮತ್ತು ಅವರ ಹಾಸ್ಪಿಟಲಲ್ಲಿ ಬಿಡ್ತಾರಾ? ಅದೆಲ್ಲ ದಾಖಲೆ ಸ್ವಲ್ಪ ನಮಗೆಲ್ಲ ಕಳಿಸ್ಕೊಡಿ. ಈ ದಾಖಲೆ ಎಲ್ಲ ಬೇಕು, ಪ್ರತಿಯೊಂದು ದಾಖಲೆಯನ್ನು ನಿಮ್ಮ ಹತ್ರ ಇರೋ ದಾಖಲೆಯನ್ನು ನಮಗೆ ಕಳಿಸ್ಕೊಡ್ತಾ ಇರಬೇಕು. ಮೊನ್ನೆ ಇನ್ನೊಂದು ಶಿವಮೊಗ್ಗದಲ್ಲಿ ಮೊನ್ನೆ ಯಾವುದೊಂದು ಧರ್ಮಸ್ಥಳ ಸಾಲದ ವಿಷಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂತ ಯಾರೊಂದು ಸುದ್ದಿ ಮಾಡಿದರು. ಅದನ್ನು ಶಿವಮೊಗ್ಗದಲ್ಲಿ ಯಾರೊಬ್ಬರು ಶರ್ಟ್ಸ್ ಹಾಕಿದರು. 4 ಜನ ನೋಡ್ರದು.
ಇವನ್ ಮೇಲೆ ಇವಾಗ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದಾರೆ, ಠಾಣೆಗೆ ಕರೆಸ್ತಾ ಇದ್ದಾರೆ. ಆಯ್ತು ಸ್ವಾಮಿ, ನಾನು ಒಪ್ಕೊಂಡೆ, ಕರೆಸಿ. ಮೊದಲನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಟನೆ ನಿಯಮ ಪ್ರಕಾರ ಇದೆ ಎಂಬುದನ್ನು ದಾಖಲಿಡಿ. ಆ ನಂತರ ಇವರ ಮೇಲೆ ಕ್ರಮ ಕೈಗೊಳ್ಳಿ. ಹೌದು ಅದು ಅಲ್ವಾ? ಅದನ್ನು ನಾನು ಹೇಳ್ತೀನಿ. ಇವಾಗ ನೀವು ಠಾಣೆಗೆ ಹೋಗಿ ನನಗೆ ಫೋನ್ ಮಾಡ್ಕೊಂಡು ಮಾತಾಡ್ತೇನೆ ಅಂತ ಹೇಳ್ತೀನಿ. ತಪ್ಪ ಸರಿ ಅನ್ನೋದು ಆ ದಾಖಲೆ ಇಟ್ಟು ಹೌದು ಇದು ಸರ್ಕಾರದ ಆ ನಿಯಮ ಪ್ರಕಾರ ನಡೀತಾ ಇದೆ, ಇದಕ್ಕೆ ಯಾವುದೇ ತೊಂದರೆ ಕೊಡಬಾರ್ದು, ಇವರು ಸುಳ್ಳು ಮಾಹಿತಿ ಹಂಚ್ತಾ ಇದ್ದಾರೆ, ಆ ಥರ ಇದ್ದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಬೋದು. ಕೇಸುಗಳು ನಮ್ಮ ಮೇಲೆ ಈಗಾಗಲೇ 25 ಮೇಲೆ ಕೇಸ್ ಆಗಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ದಾಖಲೆ ಇಟ್ಟು ಮಾತಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಮತ್ತೆ ಮತ್ತೆ ನಾವು ಕೇಳ್ತಾ ಇದೀವಿ. ನಾವು ಅವರು ಮಾಡೋದನ್ನು ಮಾಡಲಿಕ್ಕೆ ಸ್ಟೇ ತಂದಿದ್ದಾರಲ್ಲ, ಮಾಡಿ ಅಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ದುಡ್ಡು ಕಟ್ಟುದಿಲ್ಲಲ್ಲ, ಹಾಗೆ ಮಾಡಿ ನಾವು ಅಲ್ಲ ಈಗ ಮಾಡಿದ್ರೆ ಇವತ್ತಾ ಅಲ್ಲಿ ದಾಖಲೆ ತಂದು ಕೊಡ್ಬೇಕಲ್ಲ. ಹೌದು, 1 ಲಕ್ಷ ಜನ ಈಗ ನಿಲ್ಸಿದಾರಲ್ಲ, ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡಿ, ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ, ಇವರು ಸಾಲ ಕಟ್ತಾ ಇಲ್ಲ, ನಮ್ಮ ಹತ್ರ ದಾಖಲೆಗಳಿಲ್ಲ, ಏನಾದರೂ ಮಾಡಿ ವಸೂಲು ಮಾಡಿ ಕೊಡಿ ಅಂತ ಒಂದು ಕಂಪ್ಲೇಂಟ್ ಮಾಡಿ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಪಂಚಾಯತಲ್ಲಿ ತಹಸೀಲ್ದಾರರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಲೆ ಅವರು ವಸೂಲು ಮಾಡೋದಿಲ್ಲ. ಈಗಾಗಲೇ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲಾದರೂ ಬಂದಿದ್ದಾರಾ ನಮ್ಮ ಹತ್ರ? ಕೇಳಿ, ಅವರು ಬರಲಿ ನಮ್ಮ ಹತ್ರ, ವಸೂಲು ಮಾಡಿ ಕೊಡಿ ಅಂತ ನೀವೆಲ್ಲ ದೂರು ಕೊಟ್ಟಿದ್ದೀರಲ್ಲ, ಅದೆಲ್ಲ ಆಗುದಿಲ್ಲ. ನೀವು ಕೇಳಬೇಕಾಗಿರೋದು ನಾವು ಹೇಳ್ತಾ ಇದ್ದೀರಿ, ಅವ್ರಿಗೆ ಗೊತ್ತಿಲ್ಲ ಕಾಣ್ತದಲ್ಲ, ಸಿವಿಲ್ ಕೋರ್ಟಿಗೆ ಹಾಕಬೇಕು ಇದೆಲ್ಲ. ಜನಗಳು ಕೂಡ ನೀವು ಕೂಡ ಒತ್ತಾಯ ಮಾಡಿ. ಈಗ ಕಟ್ಟುವವರು ನಾವು ಹೇಳೋದು, ಈಗ ಅವರು ಅಷ್ಟು 1 ಲಕ್ಷ ಜನ ನಿಲ್ಲಿಸಿದಾರಲ್ಲ, ಅವರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ, ನೀವು ಯಾಕೆ ಮಾಡ್ತಾ ಇಲ್ಲ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ವೋ ಅಂತ ಕೇಳಿ, ನೀವು ಕೂಡ ಪ್ರಶ್ನೆ ಮಾಡಿ. ಮತ್ತು ಯಾವುದೇ ಈಗ ತುಂಬ ಜನ ಏನು ಅನ್ನೋದಂದರೆ, ನಮಗೆ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ, ನಮಗೆ ಬೇರೆ ಕಡೆ ಲೋನ್ ಸಿಗೋದಿಲ್ಲ ಅಂತ ಎಲ್ಲ ಹೆದರಿಸ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ನೀವು? ಅದಕ್ಕೆ ಇವಾಗ ನಾನು ಕೇಳ್ತಾ ಇರೋದು, ನೀವು ಬ್ಯಾಂಕ್ಗೆ ಹೋಗಿ ಎಂಕ್ವೈರಿ ಮಾಡಿ, ನಿಮ್ಮ ಪ್ಯಾನ್ ಕಾರ್ಡ್ ಅಟ್ಯಾಚ್ ಆಗಿದೆಯಲ್ವ ಅಂತ. ನಮ್ಮ ಪ್ರಕಾರವಾಗಿ ಇದು RBIಗೆ ಎಂಟ್ರ್ ಆಗದ ಕಾರಣ ಆ ಥರ ಮಾಡಲಿಕ್ಕಿಲ್ಲ. ಸ್ವಸಹಾಯ ಸಂಘದ ಯಾವುದೇ ಆಗಲಿ ಬೆರಳಚ್ಚು, ಇವರಿಗೆ ಬೆರಳಚ್ಚು ತಗೊಳ್ಳಿಕ್ಕೆ ಯಾರು ಅನುಮತಿ ಕೊಟ್ಟಿರೋದು? ಹೌದು, ಬೆರಳಚ್ಚು ತಗೊಳ್ತಾ ಇದ್ದಾರೆ. ಅದು ಹೌದು ನೋಡಿ, ಮೊನ್ನೆ ಯಾವುದೋ ಒಂದು ಇದರಲ್ಲಿ ನ್ಯೂಸಲ್ಲಿ ಬರ್ತಾ ಇದೆ, ಬ್ಯಾಂಕಿಂದ ದುಡ್ಡು ಕಟ್ಟಾಗಿದೆ, ಎಷ್ಟೋ ದುಡ್ಡು ಯಾರೋ ಅಪಹರಣ ಮಾಡಿದಾರ ಅಂತ ದುಡ್ಡು ಬ್ಯಾಂಕಿಂದ, ಅದು ಆನ್ಲೈನ್ ಮುಖಾಂತರವಾಗಿ. ಅಲ್ಲಿ ಮೊಬೈಲಿಗೆ ಮೆಸೇಜೇ ಬಂದಿಲ್ಲ ಅಂತ ಅವಾಗ ಕೊಟ್ಟಿರೋದು ರಿಜಿಸ್ಟರ್ ಆಫೀಸಿಗೆ ತಂಬ್ ಕೊಟ್ಟಿರೋದು, ಮತ್ತೆ ಇದು ಆಧಾರ್ ಕಾರ್ಡ್ ಕೊಟ್ಟಿರೋದು, ಪ್ಯಾನ್ ಕಾರ್ಡು, ಅವ ಅಲ್ಲೆಲ್ಲೋ ಲೀಕೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರ್ಕಾರದ ಅನುಮತಿ ಬೇಕು. ಹೌದು, ತಮ್ಮ ತಗೊಳ್ಳಿಕ್ಕೆ ಸರ್ಕಾರದ ಅನುಮತಿ ಯಾರು ಕೊಟ್ಟಿರೋದು ಇವರಿಗೆ? ಅದು ಕೂಡ ಇದೆಯಾ ಅಂತ ಕೇಳಿ. ಎಸ್, ಈ ಪ್ರಶ್ನೆ ಮಾಡಿ. ತಮ್ಮ ಕೊಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಿ. ನಿಮ್ಮ ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ರು ತೆಗೆದಿರ್ತಾರೆ. ನೀವು ಸಂಘ ಯಾವಾಗ ನಿಲ್ಲಿಸ್ತೀರಾ ಆಮೇಲೆ ಬೇಕಾದಾಗ ಅವ್ರು ತೆಗಿತಾ ಹೋಗ್ತಾರೆ. ಹೌದು, ಈಗೆಲ್ಲ ಬೇಕಾದ್ರೆ ಮಾಡ್ಬೋದು ಅವರು. ಮತ್ತೆ ಸರಿ ಆಲೋಚನೆ ಮಾಡಿ. ಬ್ಲ್ಯಾಂಕ್ ಚೆಕ್ ಆಗಲಿ ಕೊಡಬೇಡಿ, ಯಾವುದೇ ಒಂದು ಲೆಟರ್ ಆಗಲಿ ನಿಮ್ಮ ಸಾಲ ಮನ್ನಾ ಮಾಡ್ತೇವೆ ಒಂದು ಬರೆದು ಕೊಡಿ ಅಂತ ಹೇಳ್ತಾರೆ, ಕೊಡಬೇಡಿ. ಮತ್ತು ಯಾವುದೇ ಮೀಟಿಂಗ್ ಆಗಲಿ ಕರೆದ್ರೆ ಹೋಗಬೇಡಿ, ಏನು ಪ್ರಯೋಜನ ಇಲ್ಲ. ಅದನ್ನೇ ಹೇಳೋದವರು, ಹೇಳೋದನ್ನೇ ಹೇಳೋದಷ್ಟೇ. ಯಾವುದೇ ಡಾಕ್ಯುಮೆಂಟ್ ಕೊಡಲಿಲ್ಲ ಇಲ್ಲಿ ತನಕ. ಮೊದಲನೇದಾಗಿ ಆ ಡಾಕ್ಯುಮೆಂಟ್ ಕೊಟ್ಟರೆ ತೋರಿಸೋದು ನಾವೇ, ಅದನ್ನು ಅವ್ರು ಕೊಟ್ಟರೆ ನಾವೇ, ನಾವು ಪ್ರಚಾರ ಮಾಡ್ತೀವಿ ಅದನ್ನು. ಡಾಕ್ಯುಮೆಂಟ್ ಕೊಡಲಿ ಅವರು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಯಾವುದು ಕೂಡ ಬ್ಲಾಕ್ ಆಗೋದಿಲ್ಲ. ಒಂದು ವೇಳೆ ಆ ಥರ ಆದರೆ ಅದಕ್ಕಿಂತ ದೊಡ್ಡ ಕೇಸು ಮತ್ತು ಪ್ರಕರಣ ಯಾವುದಿಲ್ಲ ಅದಕ್ಕಿಂತ ದೊಡ್ಡ ಪ್ರಕರಣ ಯಾವುದಿಲ್ಲ. ಮತ್ತು ಯಾರೇ ಆಗಲಿ, ಸಿಬಿಲ್ ಸ್ಕೋರ್ ಆಗಲಿ ಅದಿದೆಲ್ಲ ಯಾರಿಗೂ ಕೂಡ ಡೌನ್ ಆಗಲಿಲ್ಲ. ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದರೆ ಟ್ರಸ್ಟ್ನಿಂದ ಇವರು ಸಾಲ ಕೊಟ್ಟಿರುವಂಥದ್ದು, ಬ್ಯಾಂಕಿನಿಂದ ಅಲ್ಲ, ಬ್ಯಾಂಕಿಗೆ ಸಂಬಂಧನೇ ಇಲ್ಲ. ಮತ್ತು ಒಂದು ವೇಳೆ ಏನಾದರೂ ನಿಮಗೆ ಸಿಬಿಲ್ ಸ್ಕೋರ್ಗೆ ಎಂಟ್ರಿ ಆಗಿದ್ದರೆ ನಮಗೆ ತಿಳಿಸಿ. ಅದ್ರ ಮೇಲೆ ಸೇವ್ ಮಾಡುತ್ತಾನೆ ಟ್ರಸ್ಟ್ ಮಾಡೋದಕ್ಕೆ ಸೇವ್ ಮಾಡಲಿಕ್ಕೋಸ್ಕರ. ಅದಕ್ಕೆ ಆಧಾರ್ ಕಾರ್ಡ್ಗೆ ಏನು ಸಂಬಂಧ ಹೇಳಿ? ಹೌದು, ಯಾವುದೇ ಸಂಬಂಧ ಇರೋದಲ್ಲ ಅದರಲ್ಲಿ. ಇಲ್ಲ, ಬ್ಯಾಂಕಲ್ಲಿ ಏನಾದರೂ ಡೈರೆಕ್ಟಾಗಿ ನಿಮಗೆ ಸಾಲ ಬಂದಿದ್ದಿದ್ರೆ ನಿಮಗೆ ಹೌದು ಸಿಬಿಲ್ ಸ್ಕೋರ್ ಎಂಟ್ರಿ ಆಗ್ತದೆ. ಮತ್ತು ನೀವು ಈಗ ನಾನೊಂದು 5,000 ನಿಮಗೆ ಕೊಟ್ಟೆ, ಅದು ಸಿಬಿಲ್ ಎಂಟ್ರಿ ಮಾಡ್ಲಿಕ್ಕೆ ಆಗ್ತದಾ? ಹಾಗೆ ಇದು ಇಲ್ಲ, ಅವರ ಕಾನೂನಲ್ಲಿ ಇರ್ಬೋದು, ಅವರ ಫೇಕ್ ಡಾಕ್ಯುಮೆಂಟ್ ಕಾನೂನಲ್ಲಿ ಇಲ್ಲ. ಒಂದು ವೇಳೆ ನೀವೇನಾದರೂ ಡಾಕ್ಯುಮೆಂಟ್ ಕೊಟ್ಟರೆ ಮತ್ತೆ ಏನಾದರೂ ಸಿಗ್ನೇಚರ್ ಮಾಡಿ ಕೊಟ್ಟರೆ ಅವರು ನಿಮ್ಮದೇ ಹೆಸರಿನ ಹೊಸ ಅಕೌಂಟ್ ಮಾಡಿ ಅದರಲ್ಲಿ ಸಾಲ ತೆಗೆದು ಅದನ್ನು ನಿಮಗೆ ಸಿಬಿಲ್ಗೆ ಎಂಟ್ರಿ ಮಾಡ್ತಾರೆ. ಆ ಥರ ಏನಾದರೂ ಆಗಿದ್ದರೆ ನಮಗೆ ತಿಳಿಸಿ. ಯಾಕಂದರೆ ಅದಕ್ಕಿಂತ ದೊಡ್ಡ ಕೇಸ್ ಯಾವುದಿಲ್ಲ. ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಫೇಕ್ ಅಕೌಂಟ್ ಓಪನ್ ಮಾಡಿ ಸಾಲ ತೆಗೆದಿರುವಂಥದ್ದು ದೊಡ್ಡ ಕೇಸ್. ಅದು ಅಲ್ಲ, ನಕಲಿ ಸೈನ್ ಮಾಡಿ ತುಂಬಾ ಮಾಡಿದ್ದಾರೆ ಅವರು. ಹೌದು, ಇವಾಗ ನಿಮ್ಮ ಸೈನ್ ಮಾಡಿ ಅವರೇ ಮಾಡೋದು ಅಲ್ಲ, ಆಧಾರ್ ಕಾರ್ಡ್ ಮಾಡಿದ್ದಾರೆ, ಒಬ್ಬರಿಗೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ
ಅಂದರೆ ಒಂದೇ ಆಧಾರ್ ಕಾರ್ಡಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ, ಒಂದೇ ಮನೆಯಲ್ಲಿ ಇಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವರು ಮನೆ ಅಡ್ರೆಸ್ ಎಲ್ಲ ಬೇರೆ ಚೇಂಜ್ ಮಾಡಿ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿ ಅದರಲ್ಲಿ ಸಾಲ ಕೊಟ್ಟಿದ್ದಾರೆ. ಆಲೋಚನೆ ಮಾಡಿ. ಸಾಲ ಕೊಡಬೇಕಿದ್ರೆ ಹೇಗಾದರೂ ಮಾಡಿ ಸಾಲ ಕೊಡ್ತಾರೆ. ಹೌದು. ಅದಕ್ಕೆ 100 ಸಾರಿ ಆಲೋಚನೆ ಮಾಡಿ. ನಿಮಗೆ ಒಂದು 2 ತಿಂಗಳೊಳಗೆ ನಿಮಗೆ ಎಲ್ಲ ಉತ್ತರ ಕೊಡ್ತೀವಿ. ಇವರು ದಾಖಲೆ ಎಲ್ಲಿದ್ದರು ಆ ತಂದು ನಿಮ್ಮ ಮುಂದೆ ಇಡ್ತೀವಿ ನಮ್ಮ ಹೋರಾಟಗಾರರು. ಗಿಳಿರಾಯ ಎಲ್ಲಿದ್ದಾನೆ ಅಂತ ಗಿಳಿ ಗೊತ್ತಾಯಿತು, ಇದರ ಒಟ್ಟಿನ ಹತ್ರ ಆಗಲ್ಲ, ನನ್ನ ಬೇಲೆ ಬೇಯಿಸ್ಲಿಕ್ಕೆ ಆಗ್ತಾಯಿಲ್ಲ ಗೊತ್ತಾಯಿತು. ಸತ್ಯ ಸೌಜನ್ಯ ಸಂತೋಷೆ ಸಾಯಿಸು ಎಲ್ಲ ಗೊತ್ತಾಯ್ತು ಅವನಿಗೆ. ಅದಕ್ಕೆ ಆನಂತರ ಹೋದ. ಹೇಳಿದೀನಿ ಆ ಪದ್ಮಲತಾ ಪ್ರಕರಣ, ಆನೆ ಮಾತಾ ಪ್ರಕರಣ ಹಾಕುವಂತ, ಅದಕ್ಕೆಲ್ಲ ಮಾತಾಡ್ಲಿಕ್ಕಿರೋ ದಮ್ಮ ಅವನಿಗೆ ಇಲ್ಲ ಬಿಡಿ. ಸತ್ಯ ಹೇಳುವಂಥ ದಿನ ಬರ್ತದಂತೆ, ಬರುವಾಗ ಹೇಳ್ತಾನೆ ಈಗೆಲ್ಲ. ಹೌದೌದು, ಸತ್ಯ ಹೇಳೋ ದಿನ ಬರುತ್ತೆ. ಮೊನ್ನೆ ಯಾವುದೇ ಒಂದು ಈ ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ರು ಗಿಳಿರಾಯರು, ಸತ್ಯ ಹೇಳುವ ದಿನ ಬರ್ತದೆ, ಅವತ್ತು ಮಾತಾಡ್ತೀನಿ. ಇರಲಿ, ಅವರಷ್ಟಕ್ಕೆ ಇರಲಿ. ಈಗ ಹೌದು, ದಿನ ಬರುವಾಗ ಕೇಳುವ ಯಾವಾಗ ದಿನ ಬರ್ತದೆ ಅಂತ. ಅದು ಕೇಳ್ತಾ ಇರಬೇಕು ಮಾತ್ರ, ಯಾವಾಗ ಬರ್ತದೆ ಅಂತ. ಮತ್ತು ಇವರು ಸಂತೋಷ್ ಶೆಟ್ಟಿ ಅಂತ, ಇವರು ಕೇರಳದ ಕಾಸರಗೋಡು, ಇಲ್ಲಿಂದ ಕಾಸರಗೋಡು ಬಾರ್ಡ್ರ್, ಅಲ್ಲಿಂದ ಕೇಳ್ತಾ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಕೂಡ ಬಂದ್ ಮಾಡಬೇಕು ಸಂಘಗಳು ಅಂತ ಹೇಳ್ತಾ ಇದ್ದಾರೆ. ಬಂದ್ ಮಾಡಬೇಕು ಅಂದರೆ ನಾವು ಅಲ್ಲಿ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬಂದ್ ಮಾಡಿದರೆ ಅಲ್ಲಿ ಬಂದ್ ಆಗ್ತದೆ. ಮಾಡಿ ಕೇಳಿ. ಮತ್ತೆ ಕೇರಳ ರಾಜ್ಯದಲ್ಲಿ ಇದು ಪರ್ಮಿಷನ್ ಇಲ್ಲ ಇವರಿಗೆ, ಇಲ್ಲೂ ಕೂಡ ಇಲ್ಲ. ಆದರೂ ಕೂಡ ಕೇರಳ ರಾಜ್ಯದಲ್ಲಿ ಮಾಡುವಾಗಿಲ್ಲ. ಎಲ್ಲ ಡಾಕ್ಯುಮೆಂಟ್ ಕೇಳಿ, ಡಾಕ್ಯುಮೆಂಟ್ ಇದ್ದರೆ ನೀವು ಮುಂದುವರಿಸಿ, ಇಲ್ಲದಿದ್ದರೆ ನೀವು ಮುಂದುವರಿಸುವ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ಇಲ್ಲಿಯ ತನಕ ಏನು BC ಟ್ರಸ್ಟ್ ಆಗುವ ಮುಂಚೆ ನಿಮಗೆ 5% ಎಕ್ಸ್ಟ್ರಾ ಜಾಸ್ತಿ ನಿಮಗೆ ಬಡ್ಡಿ ತೊಗೊಳ್ತಾ ಇದ್ರು. ಯಾವಾಗ ಸೋಮನಾಥ್ ನಾಯಕರು ಕೇಸ್ ಹಾಕಿದ್ರು ಅದರ ಮೇಲೆ ಇವರು ಏನು ಮಾಡಿದ್ದಾರೆ, ಕೋರ್ಟಲ್ಲಿ ಆ ಕೇಸಿಗೆ ಸ್ಟೇ ತಂದರು, ಮತ್ತು 5% ಬಡ್ಡಿ ಕಡಿಮೆ ಮಾಡಿ BC ಟ್ರಸ್ಟ್ ಅಂತ ಮಾಡಿ ಮತ್ತೆ ಅದನ್ನೇ ಮುಂದುವರಿಸಿದ್ರು. ಇದು ಮಾಡದಿರುವಂಥ ಕೆಲಸ. ಆದರೆ ಅದಕ್ಕಿಂತ ಮುಂಚೆ ಲೋನ್ ತಗೊಂಡವರು 5% ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಲ್ಲ, ಅದೆಲ್ಲ ರಿಟರ್ನ್ ಕೇಳಬೇಕು. ನಿಮಗೆ ಸಿಗಲೇಬೇಕು ಅದು ಬಿಡಬೇಡಿ ನೀವು, ಅದು ಕೊಡಲೇಬೇಕು ಅವರು. ಮತ್ತು 5% ಇಲ್ಲಿಯ ತನಕ 20-25 ವರ್ಷದಿಂದ ಸಂಘದಲ್ಲಿ ಎಲ್ಲ ಇದ್ದಾರೆ. ಅವರಿಗೆ 5% ಸಾಲಕ್ಕೆ ಸಬ್ಸಿಡಿ ಅಂದರೆ ದುಡ್ಡು ಎಷ್ಟಾಯಿತು ಸರ್ ಲೆಕ್ಕ ಹಾಕಿ. ಕೆಲವರಿಗೆ ಇಲ್ಲಿಯ ತನಕ 20-25 ಲಕ್ಷ ಎಲ್ಲ ಸಾಲ ತಗೊಂಡಿದ್ದಾರೆ. ಅವರಿಗೆ 5% ದುಡ್ಡು ಎಷ್ಟಾಯಿತು, ಮತ್ತು ಅದಕ್ಕೆ ಬಡ್ಡಿ ಸಮೇತ ಅವರಿಗೆ ಸಿಗಬೇಕು. ಎಲ್ಲ ಕೇಂದ್ರ ಸರ್ಕಾರ ಎಷ್ಟು ಇದಕ್ಕೆ ಅಮೌಂಟ್ ಬಂತು ಎಲ್ಲವನ್ನು ಮತ್ತು ಉಳಿತಾಯ ಕೂಡ ಅಷ್ಟೇ. ಉಳಿತಾಯಕ್ಕೆ ನಿಮಗೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೊಡಬೇಕು. ಮತ್ತೆ ಯಾವುದೇ ಇನ್ಶೂರೆನ್ಸ್ ಎಲ್ಲ ಮಾಡಿದ್ದಾರೆ. ಸೋಲಾರಲ್ಲಿ ತುಂಬಾ ಸೋಲಾರ್ ಮಾಡಿದ್ದಾರೆ. ಮಂಜುನಾಥ್ ಇದ್ರಲ್ಲ ಡೈರೆಕ್ಟ್ರು, ಅವ್ರದ್ದು ಸೋಲಾರ್ ಫ್ಯಾಕ್ಟ್ರಿ ಕುಣಿಗಲಲ್ಲಿದೆ. LH ಮಂಜುನಾಥ್. ಎಸ್, ಅವ್ರದ್ದು. ಅವ್ರು ಬಿಟ್ಟು ಹೋಗ್ಲಿಕ್ಕೆ ಕಾರಣನೇ ಅದು. ಏನಾದ್ರು ಈಡಿದ ಎಂಟ್ರಾದ್ರೆ ನನ್ನನ್ನು ಇಳಿದಾಕ್ತಾರೆ. ಈ ಉದ್ದೇಶದಿಂದ ಮಂಜುನಾಥ್ ಅವರು ಒಂದು ವಾರ ಏನೋ ಹಾಸ್ಪಿಟಲ್ ಹೋಗಿ ಮಲ್ಕೊಂಡು ನನಗೆ ಹುಷಾರಿಲ್ಲ ಅಂತ ತಿರ್ಗಾ ಬಂದು ರೀಸನ್ ಕೊಟ್ಟು ಹೋಗಿರೋದು. ವಿಷಯ ಏನಂತ ಹೇಳಿದ್ರೆ, ಸಾಲ ಕೊಡೋರಿಗೆ ಸಾಲ ಅಂತ ಹೇಳಿ ಅಲ್ಲಿ ಬೇರೆ ವ್ಯಾಪಾರ ಮಾಡುವ ಶಕ್ತಿ ಇಲ್ಲವಲ್ಲ, ಸಾಲ ಕೊಡೋದು ಇವನ ಅಕೌಂಟ್ ದುಡ್ಡು ಬರೋದು, ಇಲ್ಲಿ ಸೋಲಾರ್ ತಂದು ಕೊಡ್ತಾ ಇರೋದು. ದೊಡ್ಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಸಣ್ಣ ದಂಧೆ ಅಲ್ಲ, ಇದು ದೊಡ್ಡ ದಂಧೆ. ಇದು ಮಾಡ್ತಾ ಇರೋದು ಎಲ್ಲ ಒಂದಲ್ಲ ಒಂದೇ ನಮಗೆ ಗೊತ್ತಾಗುತ್ತೆ. ವೇಟ್ ಮಾಡಿ ನೀವು. ಸೋಲಾರಲ್ಲಿ ತುಂಬಾ ಜನಕ್ಕೆ ಮೋಸ ಆಗಿದೆ. ಯಾಕಂದ್ರೆ ಫಿಟ್ ಮಾಡುವಾಗ ವರ್ಕ್ ಆಗ್ತದೆ, ಮತ್ತೆ ವರ್ಕ್ ಆಗೋದಿಲ್ಲ, ಕರೆದ್ರೆ ಬರೋದಿಲ್ಲ, ಮತ್ತೆ ನಾವು ಕರೆದ್ರೆ ಅದಕ್ಕೆ ಹೆಚ್ಚುವರಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೊಂದು ಯಾವುದಿಲ್ಲ ಅಂತ ಕಾಣಿಸ್ತದೆ, ಅದಕ್ಕೆ ಯಾವ್ದು ಬಿಲ್ ಏನಿಲ್ಲ ಅಂತ ಬಿಲ್ ಇಲ್ಲ, ಮತ್ತೆ ಅದಕ್ಕೆ ಸಬ್ಸಿಡಿಯೂ ಸಿಗೋದಿಲ್ಲ, ಮತ್ತೆ ಅದಕ್ಕೆ ಬಡ್ಡಿ ಬೇರೆ ಹಾಕ್ತಾರೆ. ಸಾಲದ ಮುಖಾಂತರ ತಗೊಳ್ಳಿಕ್ಕೆ ಹೇಳ್ತಾರೆ, ಮತ್ತೆ ಅದಕ್ಕೆ ಬಡ್ಡಿ ಕೂಡ ಚಾರ್ಜ್ ಮಾಡ್ತಾರೆ, ಮತ್ತೆ ಸರ್ವಿಸ್ ಇಲ್ಲ. ಹೌದು, ಇವರು ತುಂಬಾ ದಂಧೆ ಇದೆ. ಒಂದೆರಡು ದಂಧೆ ಅಲ್ಲ, ಇದರಲ್ಲಿ ಇದ್ದವರು ಸೇರಿ ದಂಧೆ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಲಿಂಕ್, ಎಲ್ಲ ಕಮಿಷನ್ ಬೇಸ್ ಕೆಲಸ ಮಾಡೋದು ಈಗ ನಡೀತಾ ಇರೋದು. ಮಂಜುನಾಥವರೇ, ನೀವು ಎಲ್ಲಿದ್ರು ಆಗ್ಬೋದು, ತನಿಖೆ ಆಗುವ, ನೀವು ಅದರಲ್ಲಿ ಸಿಕ್ಕಾಗ್ತೀರಾ. ನೀವು ತಲೆನೇ ಕೆಡಿಸಬೇಡಿ. ನೀವು LH ಮಂಜುನಾಥ್ ಅವರಿಗೆ ಪ್ರಶ್ನೆ ಮಾಡಿ ಅವರು ರಿಸೈನ್ ಕೊಟ್ಟು ಓಡಿ ಹೋದ್ರು. ಬರೀ ಸಾಮಾನ್ಯ ಒಂದು ಯೂಟ್ಯೂಬರ್ ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಅವರು ಓಡಿ ಹೋದ್ರಲ್ಲ, ಇದಕ್ಕಿಂತ ನಾಚಿಗೆ ವಯ್ಯಮೆಡ್ಮೇನವ್ರೆ. ಅವ್ರಿಗೆ ಪ್ರಶ್ನೆ ಹೇಳಪ್ಪ ನೀನು, ಯಾಕೆ ಓಡಿ ಹೋಗಿದ್ದು, ಭೇಟಿ ತಗೋ, ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದು. ಈಗ ಅನಿಲ್ SS ಅಂತ ಇದ್ದಾರೆ, ಅವ್ರಿಗೆ ಕೂಡ ಕೇಳಿದ್ರು ನಾವು ಅದೇ ಪ್ರಶ್ನೆಯನ್ನು. ಈಗಲೇ ಒಂದು 2 ತಿಂಗಳಾಯ್ತು ಅವರು ಈ ಅಧಿಕಾರ ವಹಿಸ್ಕೊಂಡು, ಇನ್ನೂ ಕೂಡ ಯಾವುದೇ ಡಾಕ್ಯುಮೆಂಟ್ ತೋರಿಸ್ತಾ ಇಲ್ಲ. ಯಾವುದೋ ಟಿವಿಯಲ್ಲಿ ಹೋಗಿ ಅವ್ರು ಯಾರನ್ನೋ ಬ್ಯಾಂಕ್ನವ್ರಂತೆ ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ ಕೆಲವರು.
ಈಗ ಬ್ಯಾಂಕ್ನವರಂದರೆ ನಮಗೆ ಯಾರ್ದು ಪರಿಚಯ ಇರ್ತದೆ? ನಮ್ಮ ಊರಿನ ಬ್ಯಾಂಕಲ್ಲಿ ಯಾರೆಲ್ಲ ಇದ್ದಾರೆ ಅವ್ರದ್ದು ಪರಿಚಯ ನಮಗೆ ಇರ್ತದೆ. ಹೌದು. ಇವರು ಯಾರನ್ನೋ ಬಂದೊಂದು ಕೂರಿಸಿ ಇವರು ಬ್ಯಾಂಕಿನವರಂತ ಅವ್ರ ಹತ್ರ ಚರ್ಚೆ ಮಾಡಿದರೆ, ಬರೀ ಕೈ ಬೀಸಿಕೊಂಡು ಚರ್ಚೆ ಮಾಡಿದರೆ ನಮಗೆ ಎಲ್ಲಿ ಗೊತ್ತಾಗ್ತದೆ? ನಮಗೆ ಬೇಕಾಗಿರೋದು ಡಾಕ್ಯುಮೆಂಟ್, ದಾಖಲೆ ಬೇಕು. ನಮಗೆ ನಿಮ್ಮ ಚರ್ಚೆ ಯಾವುದು ಬೇಡ, ನೀವು ಯಾವುದು ಹೇಳೋದು ಬೇಡ. ನಮಗೆ ಬೇಕಾಗಿರೋದು ನಾವು ಕೇಳಿರುವಂಥ ದಾಖಲೆಗಳನ್ನು ಕೊಡಿ, ಅಷ್ಟೇ ನಾವು ಕೇಳ್ತಾ ಇರೋದು. ನಿಮಗೆ ನೀವು ಟಿ ವಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನೀವು ನಮ್ಮ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ, ಕುಡ್ಲಾರ ಪೇಜ ಕುಡ್ಲಲ್ಲ, ಇದು ನಮ್ಮ ಕುಡ್ಲ ಅಲ್ಲ, ನಮ್ಮ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ನೋಡಿ, ನಮ್ಮ ಯಾರಿಲ್ಲ, ಒಬ್ಬರೇ ಬರ್ತಾರೆ. 10 ಜನ, 10 ನೀವು 100 ಜನ ಕರ್ಕೊಂಡು ಬನ್ನಿ. ನಮ್ಮ ಗಿರೀಶ್ ಮಠನ ಒಬ್ಬರೇ ಅಲ್ಲಿಗೆ ಬರ್ತಾರೆ. ಒಂದು ಚರ್ಚೆ ಕಲಾವ ಮಾತಾಡ್ತಿದ್ದೆ, ಮತ್ತೆ ಸುದ್ದಿ ಇಲ್ಲ. ಅದು ಕಮೆಂಟು ಆಗ್ತಾ ಇದಾರೆ ಎಲ್ಲರೂ, ಮತ್ತೆ ಅವ್ರ ಸುದ್ದಿ ಇಲ್ಲ. ಈ ಮೂಲಕ ಕೇಳ್ಕೊಳ್ತೀವಿ, YM ಎಲ್ಲಿದ್ದಾನ ಲೈನಲ್ಲಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅಪ್ಪ ಆಯ್ತಪ್ಪ ಕರೆಸು, ನೀವು 100 ಜನ ನಿನ್ನ ಜನಪ್ರತಿನಿಧಿಗಳನ್ನ, ಯಾವುದು ಸಿಬ್ಬಂದಿಯವರಿದ್ದಾರೆ, ಗ್ರಾಮಾಭಿವೃದ್ಧಿ ಅವರನ್ನಾಗಲಿ, ದೊಡ್ಡ ನಮ್ಮ ಯಾವುದೋ SBI ಬ್ಯಾಂಕ್, ಕೆನರಾ ಬ್ಯಾಂಕು, ಬರೋಡ ಬ್ಯಾಂಕ್, ಎಲ್ಲರನ್ನು ದೊಡ್ಡವ್ರನ್ನ ಕೂರಿಸಿ ಅವರೊಬ್ಬರೇ ಬರ್ತಾರೆ ಅಲ್ಲಿಗೆ ಮಾತಾಡಿಸ್ಲಿಕ್ಕೆ. ಬೇಡ ಬಿಡಿ, ಒಂದು ಅವಕಾಶ ಕೊಡಿ ಎಲ್ಲ ಚಾನೆಲ್ನವರು. ಅಲ್ಲ, ನಮ್ಮ ಇವರನ್ನೇ ಕಳಿಸೋಲ್ಲ, ಯಾರು ಮುಡುಪು ಬೇಡ, ನಮ್ಮ ಚಾನಲ್ ಮಾಡುವ, ಅವ್ರು ಬರ್ಲಿ. ಹೌದು, ಅವ್ರು ಬರ್ಲಿ, ಹೌದು, ಅದೆಲ್ಲ ಮಾಡ್ಬೋದಲ್ಲ. ನಮ್ಮಲ್ಲಿ ಅನಿಲ್ ಅವರು ಬರ್ಲಿ, ಅನಿಲ್ ಅವರು ಬನ್ನಿ. ಬೇಕಾದ್ರೆ ನಾನು ಒಬ್ಬನೇ ಸಾಕು, ಅವರು 100 ಜನ ಕರ್ಕೊಂಡು ಬರ್ಲಿ. ನೀವು ಬೇಡ, ರವಿ ಶೆಟ್ಟಿ ಸಾಕು ಬ್ರೋ. ಆಯ್ತು, ನಾವು ಇಬ್ರು ಇದ್ದೇವೆ, ನೀವು 100 ಜನದ ಜೊತೆ ಬನ್ನಿ. ಯಾಕಂದ್ರೆ ನಿಮ್ಗೆ ಚರ್ಚೆ ಮಾಡೋಣ. ಅಲ್ಲ, ನಮಗೆ ಭಯ ಇಲ್ಲ, ನಿಮ್ಗೆ ಭಯ ಇರ್ತದಲ್ಲ. ಹಾಗೆ 100 ಜನ ಕರ್ಕೊಂಡು ಬನ್ನಿ. ಇಲ್ಲಿ ಓಪನ್ ಆಗಿ ರೋಡಲ್ಲಿ ಮಾಡುವ, ಪಬ್ಲಿಕ್ ಅಲ್ಲಿ ರೋಡಲ್ಲೇ ಲೈವ್ ಪ್ರೋಗ್ರಾಮ್ ಮಾಡುವ. ಅದಕ್ಕೆ ಒಂದು ಚಾಲೆಂಜ್ ಚರ್ಚೆ ಮಾಡ್ತೀವಿ ಅಂತ, ಅಂಗಾಲ ಸತ್ಯ ಹೊರಗೆ ಬರ್ಲಿ. ಅದರ ಇಲ್ಲೇ ಮಾಡುವ. ನಾವು ಎಲ್ಲಿ ನಮ್ಮ ಊರಿಗೆ ಬನ್ನಿ, ನಮ್ಮ ಕಡಬಕ್ಕೆ ಬನ್ನಿ, ಇಲ್ಲೇ ಮಾಡುವ. ಇಲ್ಲಿ ಎಚ್ಚರಿಕೆ ಪ್ರಕರಣ ಎಲ್ಲ ಇಲ್ಲಿ ದಾಖಲೆ ಮಾಡಿರೋದು. ಹೌದೌದು, ಅದಕ್ಕೆ ಇಲ್ಲೇ ಬರಲಿ. ಹೌದು, ಬೇಕಾದ್ರೆ ತಲಸ್ತಾರ ಕಚೇರಿ ಮುಂದೆ ಮಾಡೋಣ. ಪಾಪ ಅವ್ರಿಗೆ ದೂರ ಕೊಟ್ಟಿರಲ್ಲ, ಅವ್ರಿಗೆ ಕೊಟ್ಟಂಗೆ ಆಯ್ತು, ಅಲ್ಲೇ ಮಾಡುವ, ನೋಡ್ದಂಗೆ ಆಯ್ತು ಅಲ್ವಾ. ಅಲ್ಲಿ ಅವರು ಕೂಡ ಪ್ರಶ್ನೆ ಕೇಳ್ಬೋದಲ್ಲ. ಈಗ ಇವರು ಹೋದಾಗ, ಈಗ ಅವರು ಹೋದಾಗ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ. ಅವರ ಏನು ದೂರನ್ನು ತಗೊಳ್ಬೇಕಷ್ಟೇ. ಹೌದು, ಮತ್ತೇನು ಮಾತಾಡಲಿಕ್ಕಿಲ್ಲ. ಅದೇ ನಾವೆಲ್ಲ ಪ್ರಶ್ನೆ ಮಾಡುವಾಗ ಅವರು ಕೂಡ ಮಾಡ್ಬೋದಲ್ಲ, ಒಟ್ಟಿಗೆ ಸೇರಿಕೊಂಡು. ಹಾಗಾಗಿ ಓಪನ್ ಆಗಿ ಮಾಡುವ. ಅನಿಲ್ ಅವರನ್ನು ಕರ್ಕೊಂಡು ಬನ್ನಿ, ಒಂದು ಚರ್ಚೆ ಆಗಲಿ. ಮತ್ತೆ ಯಾಕಂದರೆ ಇದು ಇಲ್ಲಾಂದರೆ ಆದಷ್ಟು ಬೇಗ ಇದು ನಿಲ್ತದೆ. ಈ ಥರ ಎಲ್ಲ ನೀವು ಉತ್ತರ ಕೊಡ್ತಾ ಹೋದರೆ, ಲೈವಲ್ಲಿ ಬಂದು ನಮಗೆಲ್ಲ ತೇಜವಧೆ ಮಾಡಲಿಕ್ಕೆ ನೋಡಿದರೆ ಅದೆಲ್ಲ ನಮಗೆ ಪ್ಲಸ್ಸೇ. ಹೌದು. ಮತ್ತು ಇವರು ನಿರಂತರ ಪತ್ರಿಕೆ ತೆಗೆದುಕೊಳ್ಳಲು ಕೂಡ ಒತ್ತಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಒಂದು ಮನೆಯಲ್ಲಿ ಒಂದು 5 ಜನ ಇದ್ದರೆ 5 ಜನ ಕೂಡ ನಿರಂತರ ಪತ್ರಿಕೆ ತಗೊಳ್ಬೇಕು. ಯಾಕೆ ಅದನ್ನು ಹೇಳ್ತಾ ಇದ್ದಾರೆ? ಅದು ಅದರಲ್ಲಿರುವ ವಿಷಯ ಓದ್ಲಿಕ್ಕಲ್ಲ, ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ತಾನೆ, ಓದ್ಲಿಕ್ಕೆ ಆದ್ರೆ ಫ್ರೀ ಆಗಿ ಕೊಡ್ಬೇಕು ತಾನೆ, ಅವರ ವಿಷಯ ತಾನೇ ಅಲ್ಲ, ಬೇರೆ ಯಾರ್ದಲ್ಲ ವಿಷಯ. ಹೌದು, ನಾವೊಂದು ವಿಷಯ ಅಲ್ಲ ಸರ್, ನೀವು ಇವಾಗ ಎಲ್ಲ ಹೋಗಿ ಒಂದು ಶೂಟಿಂಗ್ ಮಾಡಿ ಎಲ್ಲ ಬರೋದಾದ್ರೆ ಓಕೆ, ನಿಮ್ದೊಂದು ಬಿಸಿನೆಸ್ಸಿಗೆ ಅಂತೇಳಿ ಆ ಥರ ಮಾಡೋ ಪತ್ರಿಕೆಯವರು. ಹೌದು ತಾನೆ. ಇದು ಅವರ ವಿಷಯವನ್ನೇ ತಿಳಿಸಲಿಕ್ಕೆ ನಾವು ದುಡ್ಡು ಕೊಡಬೇಕು. ಅಲ್ಲ, ಸಂಘದಲ್ಲಿರುವವರೆಲ್ಲ ದುಡ್ಡು ಕೊಡಬೇಕು. ಇವರು ಬರೆದಂಗೆ ಕಳಿಸ್ತಾ ಇರೋದು ಅಲ್ಲ, ಅವರ ವೆಬ್ಸೈಟಲ್ಲಿ ಪ್ರಸಾರ ಮಾಡ್ಬೋದಲ್ಲ, ಮಾಡ್ಬೋದಲ್ಲ ಎಲ್ಲರಿಗೂ. ಮತ್ತೆ ಇದೇ ಬೇಕಂತ ಇದೆಯಾ? ಈಗ ಸಭೆಗಳು, ಒಕ್ಕೂಟ ಸಭೆಗಳು ಆನ್ಲೈನ್ನಲ್ಲಿ ಯಾಕೆ ಮಾಡೋದಿಲ್ಲ ಇವರು? ಸಭೆಗಳನ್ನು ಆನ್ಲೈನಲ್ಲಿ ಯಾಕೆ ಮಾಡೋದಿಲ್ಲ? ದುಡ್ಡು ಮಾಡುವ ದಂಧೆ ಅಲ್ಲ, ಆನ್ಲೈನಲ್ಲಿ ಮಾಡಿದರೆ ಎಲ್ಲರೂ ನೋಡ್ಬೋದು, ಎಲ್ಲರೂ ಪ್ರಶ್ನೆ ಕೇಳ್ಬೋದು. ಹೌದು, ಇವರು ಅದಕ್ಕೆ ಮಾಡೋದಿಲ್ಲ. ಅಲ್ಲಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಹೊರಗಡೆ ಇರೋ. ಹೌದು, ಅದೇ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ, ಪ್ರತಿಯೊಬ್ಬರು ಅವರವರಾಗಿ ಒಂದಿಷ್ಟು ಬುದ್ಧಿ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಾವು ಅಷ್ಟೇ ಹೇಳೋದು, ನಾವು ಹೆಚ್ಚಿಗೆ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಇನ್ನೋಸೆಂಟ್ ಪೀಪಲ್ಗಳು ಈಗ ಕನ್ಫ್ಯೂಷನಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ, ಏನಂತೆ ಅಂದರೆ ಅವರಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಡವರಿಗೆ ಈಗ ಏನು ಮಾಡೋದು? ಇವರು ಒಂದು ಕಡೆಯಿಂದ ಬೆದರಿಕೆ ಆಗ್ತಾ ಇದ್ದಾರೆ, ನಿಮ್ಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ. ಇನ್ನೊಂದು ಕಡೆಯಿಂದ ಭಯ ಇವರಿಗೆ, ದೇವರು ಏನು ಮಾಡ್ತಾರೆ ಏನೋ ಒಂದು ದೇವರ ಭಯ. ಯಾವ ರೀತಿಯಲ್ಲೂ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರೋದು, ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ಅವ್ರ ಸಮುದಾಯವೇ ಬೇರೆ, ಅವ್ರ ಮಂಜುನಾಥ ಹಿಂದೂ ದೇವರನ್ನ ಯಾರನ್ನ ಪೂಜಿಸೋದಿಲ್ಲ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ದಾಖಲೆ ಎಲ್ಲ ಆದ್ರೆ ನೋಡಿ, ಉಳಿದವ್ರಿಗೆ ಕೇಳಿ, ಗೊತ್ತಿರೋರಿಗೆ ಕೇಳಿ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಯಾವುದೇ ರೀತಿಯಲ್ಲೂ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಯಾರಿಗೂ 1 ರೂಪಾಯಿ ತೊಂದರೆ ಕೊಡಲ್ಲ. ಅದು ಮಾತ್ರ ನಾವು ಹೇಳ್ತೀವಿ. ತಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ ಅವರು, ಬನ್ನಿ ಅಷ್ಟೇ ಹೇಳ್ಬೋದು ನಾವು.
ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಆಯಿತು, ಕೊನೆಯದಾಗಿ ಏನು ಹೇಳ್ತೀರಾ ನೀವು? ಪ್ರಶ್ನೆಗಳು ಬರ್ತಾ ಇದೆ ಆದರೆ ಸಾಕು. ಕೊನೆಯದಾಗಿ ಎಲ್ಲರೂ ಹೇಳ್ತಾ ಇರೋದಷ್ಟೇ, ಟೈಮ್ ಆಯ್ತು. ನೋಡಿ, ನಾವು ಯಾರಿಗೂ ಹಣ ಕಟ್ಟೋದು ಬೇಡಿ ಅಂತ ಹೇಳ್ತಾ ಇಲ್ಲ. ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡಿ, ನಿಮಗೆ ಹಣ ಮೋಸ ಆದರೆ ಕಟ್ಟೋದು ಬೇಡಿ. ಮತ್ತು ಸಂಘ ನಿಲ್ಲಿಸುವವರು ನೇರವಾಗಿ ಎಲ್ಲ ಸಂಘನ ಅಲ್ಲಲ್ಲಿ ನಿಲ್ಲಿಸಬೇಡಿ. ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಒಂದು ಖಾತೆ ತೆರಿ, ಆ ಸಂಘವನ್ನು ಹಂಗೆ ಮುಂದುವರಿಸ್ತಾ ಇರಿ. ಇದು ಮಾಡಬೇಕಾಗಿರೋದು. ಇದು ಇವರು ಮಾಡಿರಲ್ಲ, ಅದು ನೀವಾಗೆ ಮುಂದುವರಿಸಿ. ಅದರಲ್ಲಿ ಬರುವ ದುಡ್ಡು ನೀವೇ, ಬಡ್ಡಿ ಎಷ್ಟೇ ಆಗಲಿ, ಎಷ್ಟೇ ಹಾಕಿ, ಅದು ನಿಮಗಿರ್ತದೆ ದುಡ್ಡು, ಬ್ಯಾಂಕವ್ರಿಗೆ ಹೋಗಲ್ಲ, ಇನ್ನೊಬ್ಬನಿಗೆ ಹೋಗಲ್ಲ. ಇನ್ನು ಏನಾದರೂ ನಿಮಗೆ ನಿಮ್ಮ ಆ ಒಂದು ಸಂಘದಲ್ಲಿ ಒಂದು 10 ಲಕ್ಷ ಆಯಿತು, 20 ಲಕ್ಷ ಆಯಿತು, ದುಡ್ಡು ಜಾಸ್ತಿ ಇದೆ, ಏನು ಮಾಡೋಣ? 10 ಜನ ಪರ್ಮಿಷನ್ ಇದ್ದರೆ ಹೊರಗಿನವರಿಗೂ ಕೊಡ್ಬೋದು. ಈ ರೀತಿಯಲ್ಲಿ ಬೆಳೆಸಲಿಕ್ಕಿರುವಂಥ ಇದು. ಆ ರೀತಿಯಲ್ಲಿ ನಮ್ಮ ದೇಶವನ್ನು ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಲ್ಲಿ 21/7/2024 ಮಹಾಲಕ್ಷ್ಮಿ ಲೇಔಟ್ ವಾಸವಿ ಕಲ್ಯಾಣ ಮಂಟಪ, ಮರಿಬೇಡಿ. ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ, ಒಂದು ಸಣ್ಣ ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಒಂದು ಕಮಿಟಿ ಎಲ್ಲ ರಚನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಕೈ ಜೋಡಿಸ್ಬೇಕಾಗಿ ಈ ಮೂಲಕ ಹೇಳ್ತೀವಿ. ಅದೇ ಥರ ಯೂಟ್ಯೂಬ್ ಅವರು ಎಷ್ಟು ಜನ ಇದ್ದೀರಾ? ಎಲ್ಲರೂ ಬನ್ನಿ. ನಿಮ್ಮ ಪ್ರಶ್ನೆಗೆ ನಮ್ಮ ಮಹೇಶಣ್ಣ, ಗಿರೀಶಣ್ಣ, ಪ್ರಸನ್ನಕ್ಕ, ತಮ್ಮಣ್ಣ ಶೆಟ್ಟರು, ಹೋರಾಟಗಾರರು ಉತ್ತರ ಕೊಡಲು ತಯಾರಾಗಿರ್ತಾರೆ. ಬನ್ನಿ ಅಂತ ಈ ಮೂಲಕ ತಮ್ಮನ್ನು ಆಮಂತ್ರಣ ಮಾಡ್ತಾರೆ. ಇದೇ ಥರ ನಾವು ಇನ್ನೂ ಕೂಡ ಇದೇ ಥರ ಲೈವ್ ಕಾರ್ಯಕ್ರಮವನ್ನು ಮಾಡ್ತೀವಿ. ಹಾಗಾಗಿ ಹೌದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ. ಯಾಕಂದರೆ ನಿಮಗೆ ಕೆಲವರಿಗೆ ಏನಂದರೆ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ತಿಳ್ಕೊಳ್ತಾರೆ, ಏನು ಗೊತ್ತಾಗೋದಿಲ್ಲ. ಪ್ರತಿಯೊಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ನಮ್ಮ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಫಾಲೋ ಮಾಡಿ. ಅದರಲ್ಲೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ಹಾಕ್ತಾ ಇರ್ತೀವಿ. ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ. ಯಾಕಂದರೆ ಇವರು ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಕಡೆಯಿಂದ ನಾವು ದುಡ್ಡು ತಗೊಳ್ಳೋದಿಲ್ಲ, ಬರ್ತಾ ಇದೆ, ನಾವು ತಗೊಳ್ಳೋದಿಲ್ಲ. ಅದು ನಮ್ಮ ಧರ್ಮ. ಹೌದು. ಮತ್ತು ನಾವು ಏನು ಈಗ ಅಲ್ಲಿ ತಿರುಗಾಡಲಿಕ್ಕೆ ಈಗ ವೀಡಿಯೋಗಳನ್ನು ಪ್ರಸಾರ ಮಾಡಲಿಕ್ಕೆ ಖರ್ಚು ಮಾಡ್ತೀವಿ, ನಮಗೆ ಯೂಟ್ಯೂಬ್ ಚಾನಲಿಂದ ಬರ್ತದೆ. ಅದು ಬರೋದು ನಿಮ್ಮಿಂದಾಗಿ. ಅಂದರೆ ನೀವು ವೀಡಿಯೋಗಳನ್ನು ನೋಡಿದರೆ ನಮಗೆ ಅಡ್ವರ್ಟೈಸ್ಮೆಂಟ್ ಕಡೆಯಿಂದ, ನಮಗೆ ಗೂಗಲ್ ಕಂಪನಿಯಿಂದ ಕಡೆಯಿಂದ ನಮಗೆ ಏನೋ ಅಲ್ಪ ಸ್ವಲ್ಪ ದುಡ್ಡು ಬರ್ತದೆ. ಇದನ್ನೇ ನಾವು ನಮ್ಮ ಜೀವನ ನಡೆಯುವುದು. ಮತ್ತು ಯಾರ್ದೋ ಆಮಿಷಕ್ಕೆ ಬಲಿಯಾಗಬೇಡಿ. ಮತ್ತು ಯಾವುದೇ ಸುಳ್ಳನ್ನು ಬೇಗ ನಂಬ್ತಾರೆ ಜನ. ಸತ್ಯವನ್ನು ನಂಬಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಸತ್ಯ ಇರೋದು ಒಂದೇ, ಸುಳ್ಳು ಎಷ್ಟು 1000 ಬೇಕಾದ್ರೆ ಇರ್ತದೆ. ಹಾಗಾಗಿ ನೀವು ತೀರ್ಮಾನ ಮಾಡಿ, ನೀವು ಆಲೋಚನೆ ಮಾಡಿ, ನೀವು ಲೆಕ್ಕಾಚಾರ ಮಾಡಿ, ನೀವು ತಿಳ್ಕೊಳ್ಳಿ. ಅದು ಸತ್ಯ ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ, ಸತ್ಯ ಆಗಲಿ ಸುಳ್ಳಾಗಲಿ, ತಿಳ್ಕೊಳ್ಳುವ ಮುಂಚೆ, ನೀವು ಅರ್ಥ ಮಾಡಿಕೊಳ್ಳುವ ಮುಂಚೆ ಅದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವೇ ತಿಳ್ಕೊಳ್ಬೇಕು. ಹಾಗೆ ಹೇಳ್ತಾ ನಮಗೆ ಇನ್ನೂ ಕೂಡ ಈ ಥರ ನಮಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆ ಇನ್ನು ಕೂಡ ನಾವು ಇದೇ ಥರ ಮುಂದುವರಿತೇವೆ. ನಾವು ಮೊದಲನೇ ಬಾರಿಗೆ ಲೈವ್ ಬಂದಿದ್ದೇನೆ ನಾನು. ಅಂದರೆ ಲೈವ್ ಕಾರ್ಯಕ್ರಮಗಳನ್ನು ಶೂಟಿಂಗ್ ಮಾಡಿದ್ದೇನೆ. ನಾವು ಮಾತಾಡಿರುವಂಥದ್ದು ಮೊದಲನೇ ಬಾರಿಗೆ. ಮತ್ತು ಇದೇ ಥರ ಕಾರ್ಯಕ್ರಮ ಇನ್ನೂ ಕೂಡ ನಡೀತಾ ಇದೆ. ನಾಡಿದ್ದು ಭಾನುವಾರ ನಡೆಯುವಂಥ ಕಾರ್ಯಕ್ರಮ ಕೂಡ ನಾವು ಲೈವ್ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ಬನ್ನಿ. ಬೆಂಗಳೂರಲ್ಲಿರೋರೆಲ್ಲರೂ ಬನ್ನಿ. ಮತ್ತು ನಿಮ್ಮ ಅನುಭವಗಳನ್ನು ನಮ್ಮ ಹತ್ರ ಹಂಚಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಹತ್ರ ಕೇಳಿ. ಮತ್ತು ನಮ್ಮ ಸೌಜನ್ಯ ಹೋರಾಟ ಆಗಲಿ, ಈ ಬಡ್ಡಿ ದಂಧೆಯ ವಿರುದ್ಧ ನಾವು ಏನು ಹೋರಾಟ ಮಾಡ್ತಾಯಿದ್ದೀವಿ, ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಧನ್ಯವಾದ.